ಈ ಪೊರ್ತುಗಾನಗ ಬಿಲ್ಲವ ಸಂಘ 75 ವರ್ಷಡೆ ನಡತೊಂದು ಬತ್ತನ ಚಿತ್ತ ಪದ್ಯದ ಸಾಲಣೆ ಒಂಜಿ ಚಿತ್ರೀಕರಣದ ಮೂಲಕವಾದ ಬಿಂಬಿಸವನ ಚಿತ್ತ ಒಂಜಿ ಇಲ್ಯ ಮಟ್ಟದ ಪ್ರಯತ್ನ ನಮ್ಮ ಮಾತೆರ್ಲೆ ತಂಪಾದಿತನ ಚಿತ್ತ ಕಣ್ಣಿನ ಪನಿಗೂಡಾದೆ ಆ ಪೊರ್ಲಯ ಸಲಣೆ ತನ್ನ ಕನ್ನ ಬಾಬಗು ಪಾಡೋಡು ಪನ್ಪಣೆ ಚಿತ್ತ ಬೆನ್ನೆಯ ಈ ಪೊರ್ತುಗಾನಗ ಆಣಿದ ದಿನ ಮರತ್ತ ಗೆಲ್ಲದ ಆ ಇರೆತ್ತ ಅಡಿಟ್ಟೆ ಮಿತ್ತಿರ್ದ ಪರಪಿ ಬೇರೆಡು ಕುಲ್ಲುದು ಆಣಿದ್ದ ದಿನ ಪಂಚಾಂಗದ ಕತೆ ಪಾತಿರೊಂದು ಸುರುವಾಯಿನವೇ ಬಿಲ್ಲವ ಸಂಘದ ಉದಯದ ಪಂಚಾಂಗದ ಕೆಸರ ಕಲ್ಲೆ ಆ ಪೊರ್ತುದ ನೆನ ಅರಿಯದ ಸಾದಿ ಈ ಪೊರ್ತುಗಾನಗ ವಿಡಿಯೋ ಚಿತ್ರದ ಮೂಲಕ ಸಾವಿರದ 1950ನೇ ಇಸವಿಯಲ್ಲಿ ಶ್ರೀ ವೆಂಕಪ್ಪ ಕೋಟ್ಯಾನ್ ಕೋಟೆಬಾಗಿಲು ಇವರ ಅಧ್ಯಕ್ಷತೆಯಲ್ಲಿ ಸೀಮಿತ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಮಾಜ ಬಾಂಧವರನ್ನು ಒಂದೇ ಸೂರಿನಡಿ ಸೇರಿಸಿ ಬಿಲ್ಲವ ಸಮಾಜ ಸೇವಾ ಸಂಘ ಎಂಬ ಹೆಸರಿನಲ್ಲಿ ಸ್ಥಾಪಿಸಿ ಸಮಾಜದ ಹಿತ ಕಾರ್ಯಗಳಿಗೆ ಮುನ್ನುಡಿ ಬರೆಯಲಾಯಿತು. ಎದುರ ಸಾಲಿನ ಪಾಡಿನ ಚಿನ್ನ ಮನೆಟ್ಟು ಬಾಲಕ ಅವರೊಂದು ಭಿನ್ನ ದೀಪ ಬೆಳಗಿದಾಗ ಅಜ್ಞಾನದ ಕತ್ತಲು ದೂರವಾಗುತ್ತದೆ ಎಂಬ ಶಾಶ್ವತ ಸತ್ಯವನ್ನು ಬದುಕಿನ ಉಸಿರಾಗಿ ಸ್ವೀಕರಿಸಿಕೊಂಡು ಸೇವೆಯ ದಾರಿಯಲ್ಲಿ
ನಿರಂತರವಾಗಿ ಸಾಗುತ್ತಿರುವ ಸಂಘಕ್ಕೀಗ 75ನೇ ಅಮೃತ ಮಹೋತ್ಸವದ ಸಂಭ್ರಮ. ಸಂಘಕ್ಕೆ 75 ವರ್ಷ ದಿಂಜಿನಂಚಿನ ಇಪ್ಪತ್ತುಡು ನಮ್ಮ ಸಮಾಜ ಕೂಡ ನಂಚಿನ ಕೆಲವೊಂದು ಕಾರ್ಯಕ್ರಮ ಪಡೊಂದು ಹುಟ್ಟದ ಪೀಳಿಗೆಗೆ ಕೆಲವೊಂದು ವಿಷಯವನ್ನು ತಿರುಪಾಡು ಬಂದ ಸದುದ್ದೇಶ ಇದು ಈ ಸತಿ ಅಮೃತ ಮಹೋತ್ಸವವನ್ನು ಬರೆಯೊಂದು ಪುರ್ಲುಡು ನಮ್ಮ ಆಚರಣೆ ಮಾಡ್ತಂದ್ರು. ವಿದ್ಯೆ, ಉದ್ಯೋಗ, ಸಂಪರ್ಕ ಮತ್ತು ಒಂದೇ ದೇವರು, ಒಂದೇ ಜಾತಿ, ಒಂದೇ ಧರ್ಮ ಎಂಬ ಸಮಾನತೆಯ ಮೌಲ್ಯಗಳ ಮೇಲೆ ಈ ಸಂಘವು ತನ್ನ ಪಯಣವನ್ನು ಆರಂಭಿಸಿದೆ. ನಾವು ಕಳೆದ ಹಲವು ವರ್ಷಗಳಿಂದ ನಾವು ಈ ಸಂಘದಲ್ಲಿ ಕೆಲಸ ಮಾಡಿ ಈ ಸಂಘವನ್ನು ಈ ಮಟ್ಟಕ್ಕೆ ಏರಿಸಿದ್ದೇವೆ. ನಿಮ್ಮೆಲ್ಲರ ಅನುಗ್ರಹ ಬೇಕು. ಈ ಸಂಘವನ್ನು ಕಟ್ಟಿದ್ದು 75 ವರ್ಷಗಳಿಂದ ಇದಕ್ಕೆ ಕೆಲಸ ಮಾಡಿದ ಹಿರಿಯರು ಎಲ್ಲ ಇವರು ಕೆಲಸ ಮಾಡಿದ್ದು ನಿಮಗೋಸ್ಕರ. ಅದನ್ನು ನೀವು ನೆನಪಿಟ್ಟುಕೊಂಡು ಈ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ನಮ್ಮ ಸಮಾವೇಶವನ್ನು ಅದ್ಭುತವಾಗಿಸಬೇಕಂತ ನಿಮ್ಮೆಲ್ಲರ ಹತ್ರ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿ ವೇತನ, ಶೈಕ್ಷಣಿಕ ನೆರವು, ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಮೂಲಕ ಈ ಸಂಘವು ಸಮಾಜ ನಿರ್ಮಾಣದ ಮಹತ್ತರ ಕಾರ್ಯದಲ್ಲಿ ತೊಡಗಿದೆ. ಗುರುಮಂದಿರ, ಕಾಮಧೇನು ಸಭಾಭವನ, ಹವಾನಿಯಂತ್ರಿತ ಅಮೃತ ಸಭಾಭವನ, ವಿಶಾಲ ಪಾಕಶಾಲೆಯೊಂದಿಗೆ ಸುಸಜ್ಜಿತ ಸೌಕರ್ಯಗಳನ್ನು ಹೊಂದಿರುವ ಈ ಸಂಘವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾದರಿ ಬಿಲ್ಲವ ಸಮಾಜ ಸಂಘ ಎಂಬ ಹೆಸರಿಗೆ ಪಾತ್ರವಾಗಿದೆ. 2000 ಇಸ್ವಿದ ಅಂದಾಜಿಗೆ 150ನೇ ಜನ್ಮದಿನತ್ತ ಒಂಜಿ ಸಂದರ್ಭಡು ಬಾರಿ ಮಲ್ಲ ಕಾರ್ಯಕ್ರಮಗಳು ನಡತ್ತಂಡು ಸಮಾಜಮುಖಿಯ ಮಸ್ತ್ ಕಾರ್ಯಕ್ರಮಗಳನ್ನು ಪಾಡೊಂದು ಬರ್ತದು. ಇನಿ ಈ ಒಂಜಿ ಸಂಘ 75ನೇ ವರ್ಷದ ಅಮೃತ ಮಹೋತ್ಸವಗೂ ಕಾರ್ದಿತ್ತಂಡು. ಶ್ರೀ ಸುರೇಶ್ ಕೆ ಪೂಜಾರಿ ವಕೀಲರು ಮತ್ತು ನೋಟರಿ ಇವರ ಅಧ್ಯಕ್ಷತೆಯಲ್ಲಿ ಮುಂದಿನ 25 ವರ್ಷಗಳ ದೃಷ್ಟಿಕೋನದೊಂದಿಗೆ 1 ಕೋಟಿಗೂ ಅಧಿಕ ಮೊತ್ತದ ಶಾಶ್ವತ ಅಮೃತ ವಿದ್ಯಾನಿಧಿ ಸ್ಥಾಪಿಸುವ ಸಂಕಲ್ಪ. ಇದು ಭವಿಷ್ಯದ ಸಮಾಜ ನಿರ್ಮಾಣದ ದಿಟ್ಟ ಹೆಜ್ಜೆಯಾಗಿದೆ. ಇಂಥ ಪೀಳಿಗೆಗೆ ಒಂಜಿ ಎಡ್ಡ ರೀತಿಯ ಕಾರ್ಯಕ್ರಮ ಆವುದು ಒಂಜಿ ನೆನಪಾದ ಈ ಸಂಘ ಉರಿಯೋಡು ಬಂದ್ಕೊಂಡು ನೆನಪಿಟ್ಟು ನಮ್ಮ ಈ ಒಂಜಿ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತದೆ. ಬ್ರಹ್ಮಶ್ರೀ ಗುರುನಾರಾಯಣ ಸೇವಾ ಸಂಘ, ನಾರಾಯಣ ಗುರು ಸೇವಾ ದಳ ಮತ್ತು ನಾರಾಯಣ ಗುರು ಮಹಿಳಾ ಘಟಕ ಹಾಗೂ ಮಾತೃ ಸಂಘದ ಹಿರಿಯ ಕಿರಿಯ ಮಾಜಿ ಅಧ್ಯಕ್ಷರು ಸರ್ವ ಸದಸ್ಯರ ಅವಿರತ ಶ್ರಮವನ್ನು ಸ್ಮರಿಸುತ್ತಾ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಹೆಚ್ಚು, ಇದೇ ನಿಜವಾದ ಜೀವನ ತತ್ವ. ಈ ಮಹಾಪಯಣದಲ್ಲಿ ಹಿರಿಯರ ಆಶೀರ್ವಾದ, ಯುವಶಕ್ತಿಯ ಉತ್ಸಾಹ, ದಾನಿಗಳ ದಾನ, ವಿದ್ಯಾಭಿಮಾನಿಗಳ ಸಹಕಾರವನ್ನು ಸ್ಮರಿಸುತ್ತಾ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಧ್ಯೇಯಗಳೊಂದಿಗೆ ಸರ್ವ ಮಾನವರ ಏಕತೆಗಾಗಿ ಶ್ರಮಿಸೋಣ. ಎಲ್ಪತ್ತೈನು ವರ್ಷದ ಸಾದಿ ನೆನವರಿಗೇನು ಈ ಪೊರ್ತುಗಾನಗ ನೆಲ್ತೊಂಡ ಬೊಲ್ಪುದ ಸಭಾಲೇಸಿ ಬಾರಿ ಪೊರ್ಲಾದ ಪಡಿಮೂಡು ನಂಡ ಈ ಪೊರ್ತು ಅನಗ ಮಧ್ಯಾಹ್ನದೊಕ್ಕ ಬಯ್ಯದ ಮುಗಿತಲತ್ತಲೇಸಿ ಈ ಪೊರ್ತುಡು ಗಣ್ಯಮಾನ್ಯ ಬಿನ್ನೆರ್ನಕ್ಲು ನಮ್ಮನೊಟ್ಟಿಗೆ ಒಟ್ಟು ಸೇರೊಂದೇರಿ ಸುರುಕಾದೆ ಸುರೇಶ್ ಕೆ ಪೂಜಾರಿ ನೋಟರಿ ಬೊಕ್ಕ ವಕೀಲೇರಿ ಗುರುಕರ್ರೆ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಬೆದ್ರ ತಾನಮಾನದ ಮಮಲ್ಲ ಗುರುಕಾರಣೆ ಚಾವಡಿದ ಮಿತಿಗೆ ಎದುಕೊನೋದಿಲ್ಲ ಮಲ್ಲ ಬಿನ್ನೆರಾದ ಪಾಲು ಪಡೆಯುವನಾರೆ ಸುದರ್ಶನ್ ಎಂ ಜಿಲ್ಲಾ ಮುಖಂಡೇರಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಚಾವಡಿಗೆ ಎದುಕೊನೊಂದುಲ್ಲ ಬೊಲ್ಪುದ ಪೊರ್ತು ಅಮೃತ ವಿದ್ಯಾನಿಧಿಗೆ ಚಾಲನೆಯನ್ನು ಕೊರ್ನಾರೆ ರಾಘುಸಿ ಪೂಜಾರಿ ಕುವೈಟ್ ಪ್ರಧಾನ ಸಂಚಾಲಕರೇ ಅಮೃತ ಮಹೋತ್ಸವ ಸಮಿತಿ ಮೇಲಿನ ಚಾವಡಿದ ಮಿತಿಗೆ ಎದುಕೊನೊಂದುಲ್ಲ ನಾರಾಯಣ್ ಪಿ ಎಂ ಸಂಚಾಲಕರೇ ಅಮೃತ ಮಹೋತ್ಸವ ಸಮಿತಿ ಮೇಲಿನ ಚಾವಡಿದ ಮಿತಿಗೆ ಎದುಕೊನೊಂದುಲ್ಲ ಶ್ರೀಮತಿ ಭಾನುಮತಿ ಶೀನಪ್ಪ ಗೌರವ ಸಲಹೆಗಾರರೇ ಅಮೃತ ಮಹೋತ್ಸವ ಸಮಿತಿ ಮೇಲಿನ ಚಾವಡಿಗೆ ಎದುಕೊನೊಂದುಲ್ಲ ಡಾಕ್ಟರ್ ರಮೇಶ್ ರತ್ನ ಕ್ಲಿನಿಕ್ ಸಂಚಾಲಕರೇ ಅಮೃತ ಮಹೋತ್ಸವ ಸಮಿತಿ ಚಾವಡಿಗೆ ಎದುಕೊನೊಂದುಲ್ಲ ಡಾಕ್ಟರ್ ಮುರಳೀಕೃಷ್ಣ ಆರ್ವಿ ಸಂಜನ ಕ್ಲಿನಿಕ್ ಸಂಚಾಲಕರೇ ಅಮೃತ ಮಹೋತ್ಸವ ಸಮಿತಿ ಚಾವಡಿಗೆ ಎದುಕೊನೊಂದುಲ್ಲ ಪ್ರಕಾಶ್ ಪೂಜಾರಿ ಎಸ್ಸಿಎಫ್ ಸಂಚಾಲಕರೇ ಅಮೃತ ಮಹೋತ್ಸವ ಸಮಿತಿ ಚಾವಡಿಗೆ ಎದುಕೊನೊಂದುಲ್ಲ ದೀಪಕ್ ಎಸ್ಪಿ ಗುರ್ಕರ್ರೆ ಬಿಲ್ಲವ ಫ್ಯಾಮಿಲಿ ದುಬೈ ಉಮೇಶ್ ಬಂಟ್ವಾಲ ಗುರ್ಕರ್ರೆ ಓಮನ್ ಬಿಲ್ಲವಾಸ್ ಮಸ್ಕತ್ ಅಮರನಾಥ ಸುವರ್ಣ ಗುರ್ಕರ್ರೆ ಬಿಲ್ಲವ ಸಂಘ ಕುವೈಟ್
ಪ್ರಕಾಶ್ ಅಂಚನೆ ಬೈರೇನ್ ಬಿಲ್ಲವಾಸ್ ಕೆಸಿ ಭಾಸ್ಕರ್ ಕುಂಟಾಡಿ ಗುರ್ಕಾರೈರು ಬಿಲ್ಲವ ಅಸೋಸಿಯೇಷನ್ ಸೌದಿ ಅರೇಬಿಯಾ ಶ್ರೀಮತಿ ಅರ್ಪಣಾ ಶರತ್ ಗುರ್ಕರ್ರೆ ಬಿಲ್ಲವಾಸ್ ಕತಾರ್ ಶ್ರೀ ರಂಜಿತ್ ಪೂಜಾರ್ಲು ಗುರ್ಕರ್ರೆ ಪಂಚಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಬೆದ್ರಾ ಚಂದ್ರಶೇಖರ್ ಕುಮಾರ್ ರೇ ಗುರ್ಕರ್ರೆ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಕುಡ್ಲಾ ಭಗೀರಥ ಜಿ ಗುರ್ಕರ್ರೆ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಬೆಳ್ತಂಗಡಿ ದಿನೇಶ್ ಪೂಜಾರ್ಲು ಗುರ್ಕರ್ರೆ ನಾರಾಯಣಗುರು ಸೇವಾದಳ ಬೆದ್ರ ಶ್ರೀಮತಿ ಸವಿತಾ ದಿನೇಶ್ ಗುರ್ಕರ್ರೆ ನಾರಾಯಣಗುರು ಮಹಿಳಾ ಘಟಕ ಬೆದ್ರ ಶ್ರೀರಾಜ್ ಸನೀಲ್ ಗುರ್ಕರ್ರೆ ಮಾಜಿ ಗುರ್ಕರ್ರೆ ನಾರಾಯಣಗುರು ಸೇವಾದಳ ಬೆದ್ರ ಚಾವಡಿ ನಿಮಿತ್ತಿಗೆ ಇರಿದುಕೊಂಡೊಂದುಲ್ಲ ಜಗದೀಶ್ ಚಂದ್ರ ಡಿಕೆ ಉಪಾಧ್ಯಕ್ಷರೇ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಬೆಳ್ತಂಗಡಿ ಚಾವಡಿ ಗೆದ್ದುಕೊಂಡೊಂದುಲ್ಲ ಈ ಪೊರ್ತುಗಾನಗ ಇನಿತ್ತ ದಿನ ಸಹಕಾರಿ ಕ್ಷೇತ್ರಡೆ ಇಡೀ ದೇಶೋಡು ಕೊಂಡಾಟ ಮಲ್ತದೆ ಇನಿ ರಾಜ್ಯ ಮಟ್ಟದ ಪ್ರಶಸ್ತಿನ ಮಾನಾಯಿನ ಚಿತ್ತ ಭಾಸ್ಕರ್ ಎಸ್ ಕೋಟೆ ಅಂದ್ರೆ ಈ ಪೊರ್ತುಗಾನಗ ತಮ್ಮಾನದ ಮನೆಟ್ಟು ವಾಲಗಾದೆ ಇನಿತ ದಿನ ತಮ್ಮಾನನ ತನ್ನ ಮಟ್ಟೆಲ್ಗ ಪಾಡುಂಡ್ರುಳ್ಳೇರಿ ಸಹಕಾರಿ ಕ್ಷೇತ್ರದ ದುರಿಣೆ ಅನೇಕ ಕ್ಷೇತ್ರಡೆ ಪರಮವಾಯಿನಿ ಚಿತ್ತ ಸೇವೆನ ಕೋರ್ನ ಚಿತ್ತ ಭಾಸ್ಕರ್ ಎಸ್ ಕೋಟೆ ಅಂದ್ರೇನೆ ನಮ್ಮನ ಮಾತೆರಳ ಪರವಾದಿ ಚಾವಡಿ ಗೆದ್ದುಕೊಂಡೊಂದುಲ್ಲ ಅಂದೆ ಕೇರಳಡೆ ಉದಯ ಆಯಿನ ಚಿತ್ನೆ ನಾರಾಯಣ ಗುರುಕುಲು ಪುಟ್ಟುನಗ ನಾನು ಸ್ವಾಮಿ ಆದೀತದೆ ರವಣ ಮಹರ್ಷಿಲಿನ ಗುಣಧರ್ಮದ ಬಲಟ್ಟೆ ಬುದ್ಧಿವಂತಲೆಕನೆ ಬದಲಾವಣೆ ಆದೆ ಇನಿತ ದಿನ ನಾರಾಯಣ ಗುರುಕುಲ ಆದ ಪರಿವರ್ತನೆ ಆದೆ ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವರೆಂದು ಲೋಕಗು ಜ್ಞಾನ ಸಾರಿನ ಚಿತ್ನೆ ನಾರಾಯಣ ಗುರುಕುಲ್ನ ಪಾದಪತ್ತೊಂದು ಕೋಟಿ ಚೆನ್ನೈರ್ನ ಆದಿಗ ತರೆತಗ್ಗ ಒಂದು ಸ್ಥಳ ಸಾನ್ನಿಧ್ಯದ ಅಪ್ಪೆ ಮಾರಿಕಾಂಬೆಗೆ ಅಡ್ಡ ನೀಟಪ್ಪ ಅಡ್ಡ ಬೂರೊಂದು ಮಾಗನಿನ ಕಾಪುನ ಚಿತ್ನ ಚಿತ್ತ ದೇವರಿಗೆ ತರೆತಗ್ಗ ಒಂದು ಈ ಪೊರ್ತುಗಾನಗ ಕೂಟೋಡು ಸೇರ್ನ ಚಿತ್ತ ಮಾತ ಬಿನ್ನೇರಿನ ಮೋಕಿಡೆ ಇದುಕೊಂಡೊಂದು ಸುರುಕಾದ ದೇವರನ ಆದಿಗ ತರೆತಗ್ಗಾವ ಕುಮಾರಿ ಹರ್ಷ ಯು ಕೋಟ್ಯನ್ ಮೇರೆ ಈ ಪೊರ್ತುಗಾನಗ ಪಾತೆರದ ಹೊರಟು ಪ್ರಾರ್ಥನೆದ ಹೊರಟು ಈ ಪೊರ್ತುಗಾನಗ ಹರ್ಷ ಯು ಕೋಟ್ಯನ್ರಿ महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिं महादेव सुतं महादेव सुतं गुरुगुहनुतं महादेव सुतं गुरुगुहनुतं मारकोटि प्रकाशं शान्तं महानाट्यकाव्यादिप्रियम् महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि महागणपतिम् ದೇವರೇ ಆದಿಪಾದುಗು ತರೆತಗ್ಗ ಒಂದು ಈ ಪೊರ್ತುಗಾನಗ ಸೇರಿಂಚಿನ ಚಿತ್ನ ಬಿನ್ನೇರಿನ ಬತ್ತಿ ಮಾತೆರೆಲ್ಲ ಎದುಕೋನು ಬೇರೆ ಅಮೃತ ಮಹೋತ್ಸವ ಸಮಿತಿದ ಸಂಘಟನಾ ಕಾರ್ಯಂತರ ಆದಿತ್ಯನ ಚಿತ್ನ ರೋಹನ್ ಅಧಿಕಾರ ಬಿಟ್ಟು ಹರಿ ಓಂ. ಕಳೆದ 1 ವರ್ಷಗಳಿಂದ ನಿರಂತರವಾದಂತಹ ಅಮೃತ ಮಹೋತ್ಸವದ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಾ ಬಂದಿದೆ. ಇವತ್ತಿನ ಬೆಳಗ್ಗಿನ ಉದ್ಘಾಟನಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮುಗಿದು
ಅಮೃತ ಮಹೋತ್ಸವದ ಸಮಾರೋಪ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಪ್ರಾಯಶಃ ವ್ಯಕ್ತಿಗೆ 75 ತುಂಬಿದ್ರೆ ಆತನನ್ನ ಪ್ರಾಯದವರು ಅಂತ ಹೇಳ್ತೇವೆ. ಆದರೆ ಆ ವ್ಯಕ್ತಿಗೆ 75 ತುಂಬುವಂಥದ್ದು ಆತನ ಜೀವನದಲ್ಲಿ ಅಗಾಧವಾದಂತಹ ಅನುಭವವನ್ನು ಕೊಡುವಂತಹ ಸಾಧನೆ ಕೂಡ ಅದರಲ್ಲಿ ಇರ್ತದೆ. ಹಾಗೆ ನಮ್ಮ ಹಿರಿಯರು ಹಾಕಿದಂತಹ ಒಂದು ಅಡಿಪಾಯ, ಆ ಬುನಾದಿಯ ಪರಿಣಾಮವಾಗಿ 75 ವರ್ಷ ಈ ಬಿಲ್ಲವ ಸಂಘಕ್ಕೆ ತುಂಬಿತ್ತು. ಮುಂದಿನ ಪೀಳಿಗೆಗೆ ಯಶಸ್ವಿಯಾಗಿ ಈ ಸಮಾಜವನ್ನ ಕೊಡುವಂತಹ ಒಂದು ಬಹಳ ದೊಡ್ಡದಾದಂತಹ ಜವಾಬ್ದಾರಿ ಇರುವಂತಹ ಈ ಒಂದು ತಂಡ ಅದಕ್ಕೋಸ್ಕರ ವಿದ್ಯಾನಿಧಿಯನ್ನ ಇಟ್ಟುಕೊಂಡು ಸುಮಾರು 1 ಕೋಟಿ ರೂಪಾಯಿಯ ವಿದ್ಯಾನಿಧಿಯ ಒಂದು ಹೆಜ್ಜೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮನ ಅಮೃತ ಮಹೋತ್ಸವನ್ನ ಸಹಕಾರ ಆ ಮೂಲಕ ಮಾಡುತ್ತೆ. ಈ ಒಂದು ಸಮಾರೋಪ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹವರು ಶ್ರೀ ಸುರೇಶ್ ಕೆ ಪೂಜಾರಿ, ನೋಟರಿ ಮತ್ತು ವಕೀಲರು, ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಮೂಡುಬಿದ್ರೆ. ಕಳೆದ 1 ವರ್ಷ ಅದು ಅಮೃತ ಭವನದ ಅಲ್ಲಿಂದ ಕೆಲಸ ಆರಂಭ ಆದ್ರಿಂದ ಇವತ್ತಿನವರೆಗೆ ನಿರಂತರವಾಗಿ ತನ್ನ ಕಾಲಿಗೆ 2 ಚಕ್ರಗಳನ್ನು ಕಟ್ಟಿಕೊಂಡು ಈ ಸಮಾಜದ ಬಗ್ಗೆ ಆಲೋಚನೆಯನ್ನು ಮಾಡಿದಂತಹ ಒಬ್ಬ ವ್ಯಕ್ತಿ. ಅಮೃತ ಮಥನದಲ್ಲಿ ಮಾಡಬೇಕಾದ್ರೆ ಎಲ್ಲವೂ ಬಂದಿತ್ತು, ಅದರಲ್ಲಿ ಒಳ್ಳೆಯದು ಬಂದಿತ್ತು, ಕೆಟ್ಟವೂ ಬಂದಿತ್ತು. ಅಮೃತ ಮಹೋತ್ಸವದ ಈ ಕಾರ್ಯಕ್ರಮದಲ್ಲೂ ಕೂಡ ವಿಷವೂ ಬಂದಿತ್ತು, ಅಮೃತವೂ ಕೂಡ ಬಂದಿತ್ತು. ಆ ವಿಷವನ್ನ ನುಂಗಿದಂತಹ ವಿಷಕಂಠನಾಗಿ ಒಳ್ಳೆಯದನ್ನ ಬಂದಂತಹ ಸಮಾಜಕ್ಕೆ ಕೊಡುವಂತಾಗಿ ಕೆಲಸವನ್ನ ಮಾಡಿದಂತಹವರು ಸುರೇಶ್ ಕೆ ಪೂಜಾರಿ. ಇವರಿಗೆ ಸೇರಿದಂತಹ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಸುರೇಶ್ ಪೂಜಾರ್ಲಿಗೆ ರವೀಂದ್ರ ಕತ್ಕೆರ್ರೆ ಒತ್ತುಗುರ್ಕರ್ರೆ ಬತ್ತದು ಈ ಪೊರ್ತುದ ಶಾಲೆನ ಪಾರ್ದೆ ಅರಿನ ಮಾನವೇರು ಈ ಕೂಟಗೆ ಎದುಕೊನುವೇರು. ಈ ಒಂದು ಸಮಾರೋಪ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿರುವಂತಹವರು ಶ್ರೀಯುತ ಸುದರ್ಶನ್ ಎಂ. ಪ್ರಾಯಶಃ ಅವರ ತೀರ್ಥರೂಪದಂತಹ ದಿವಂಗತ ರಮೇಶ್ ಶಾಂತಿ ಅವರನ್ನ ನಾವು ನೆನವರಿಕೆ ಮಾಡಬೇಕು. ಅಂತಹ ಸುಪುತ್ರನಾಗಿ ಇಡೀ ಸಮಾಜದ ಒಬ್ಬ ಈ ಕಮಿಟಿಯಲ್ಲಿ ಆಡಳಿತ ಮಂಡಳಿಯ ಸದಸ್ಯನಾಗಿದ್ದುಕೊಂಡು ಈಗ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಮಾತ್ರ ಅಲ್ಲ, ಈಗ ರಾಜ್ಯದ ಮಟ್ಟದಲ್ಲಿ ಭಾಜಪದ ಒಬ್ಬ ಮುಖಂಡರಾಗಿ ಮುಂಚೂಣಿಯಲ್ಲಿ ಗುರುತಿಸತಕ್ಕಂಥವರು ಶ್ರೀಯುತ ಸುದರ್ಶನ್ ಎಂ. ಇವರನ್ನ ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಸಂಘಟನಾ ಚತುರಿ ಯುವ ನಾಯಕಗೆ ನಾರಾಯಣ್ ಪಿ ಕೋಟ್ಯಾಂಡ್ರೆ ಆಡಳಿತ ಮಂಡಳ ಸದಸ್ಯರೇ ಶಾಲೆನ ಪಾಡ್ದ ಮಾನವೇರು ಈ ಕೂಟಗೆ ಎದುಕೊನುವೇರು. ಭವಿಷ್ಯತ್ ಕೋಟ್ಯಾಂಡ್ರೆ ಶಾಲೆನ ಪಾಡ್ದ ಮಾನವೇರು ಈ ಕೂಟಗೆ ಎದುಕೊನುವೇರು. ನಮ್ಮೊಂದಿಗೆ ಇರುವಂತಹವರು ಶ್ರೀ ರಾಘು ಸಿ ಪೂಜಾರಿ, ಕುವೈಟ್. ಈ ಒಂದು ಅಮೃತ ಮಹೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರು. ಅಮೃತ ಮಹೋತ್ಸವ ಸಮಿತಿಯಲ್ಲಿದ್ದುಕೊಂಡು ದೂರದ ಕುವೈಟ್ನಲ್ಲಿದ್ದುಕೊಂಡು ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಈ ಬಾರಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಮಾರೋಪ ಕಾರ್ಯಕ್ರಮದಲ್ಲಿ ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಸೇರಿದಂತಹ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಲ್ಪುದ ಪೊರ್ತುಗು ವಿದ್ಯಾನಿಧಿಕ್ಕೆ ಚಾಲನೆ ಕೊರ್ನ ಚಿತ್ನೆ ಮಾನಾದಿಗದ ಬೆನ್ನೆ ರಾಘುಸಿ ಪೂಜಾರಿ ಮಾರ್ನಾಡ್ ಕುವೈಟ್ ಮೇರೆಗೆ ಶಶಿಧರ್ ಅಂಚಂಡ್ರೆ ಶಾಲೆ ಪಾಡ್ದ ಮಾನವೇರೆ ಈ ಕೂಟಗೆ ಎದುಕೊನುವೇರು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಡಾಕ್ಟರ್ ರಮೇಶ್, ರತ್ನ ಕ್ಲಿನಿಕ್ ಹಾಗೂ ಸಂಚಾಲಕರು ಅಮೃತ ಮಹೋತ್ಸವ ಸಮಿತಿ, ಇವರಿಗೂ ಸಹ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಾನಾದಿಗದ ಬೆನ್ನಗೆ ಪ್ರಕಾಶ್ ಅಮೀನ್ರೆ ಭಜನಾ ಸಂಚಾಲಕರೇ ಮಾತೃ ಸಂಘ ಈ ಪೊರ್ತುಗಾನಗ ಅಮೃತ ಮಹೋತ್ಸವದ ಸಮಿತಿದ ಎಡ್ಡೆಪ್ಪುಗು ಪುಣೆ ಏನ ಚಿತ್ನೆ ಮಾನಾದಿಗದ ಬೆನ್ನಗೆ ಶಾಲೆನ ಪಾಡ್ದ ಮಾನವೇರೆ ಈ ಕೂಟಗೆ ಎದುಕೊನುವೇರು. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತಿರುವಂತಹ ಡಾಕ್ಟರ್ ಮುರಳಿ ಕೃಷ್ಣ ಆರ್ವಿ, ಸಂಜನಾ ಕ್ಲಿನಿಕ್ ಸಂಚಾಲಕರು ಅಮೃತ ಮಹೋತ್ಸವ ಸಮಿತಿ, ಇವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಾನಾದಿಗದ ಬೆನ್ನಗೆ ನವೀನ್ ಕುಂದಾರ್ರೆ ಶಾಲೆನ ಪಾಡ್ದ ಮಾನವೇರೆ ಈ ಕೂಟಗೆ ಎದುಕೊನುವೇರು. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಪ್ರಕಾಶ್ ಪೂಜಾರಿ, ಎಸಿಎಫ್
ಸಂಚಾಲಕರು ಅಮೃತ ಮಹೋತ್ಸವ ಸಮಿತಿ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮಾನಾದಿಗದ ಬೆನ್ನಗೆ ನವನಂದ ಒಂಟಿಕಟ್ಟೆ ಆಡಳಿತ ಮಂಡಲದ ಸದಸ್ಯರೇ ಶಾಲು ಪಾಡ್ದ ಮಾನವೇರೆ ಈ ಕೂಟಗೆ ಎದುಕೊನುವೇರು. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ರಂಜಿತ್ ಪೂಜಾರಿ, ನಮ್ಮ ಯುವ ನಾಯಕ, ಅಧ್ಯಕ್ಷರು ಶ್ರೀ ಪಂಚಶಕ್ತಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮೂಡುಬಿದ್ರೆ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾಂಡೆಡ್ದು ಇನ್ನಿವರೆ ಮುಟ್ಟಲ ಇದ್ದದೆ ಪ್ರತಿಯೊಂದು ಕಾರ್ಯಗಳ ಗೇಲದ ಬೆಲದಿಂಜಾಯಿನ ಚಿತ್ನ ಮಾನಾದಿಗಿದ ಬೆನ್ನೆ ಯುವ ನಾಯಕಗೆ ಸಂತೋಷ್ ಪುಚ್ಚೇರಿ ಮೇರೆ ಶಾಲು ಪಾಡ್ದ ಮಾನವೇರೆ ಈ ಪುರ್ತದಾನಗ ಅರೆನು ಈ ಕೂಟಗೆ ಎದುಕೊನುವೇರು. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಚಂದ್ರಶೇಖರ್ ಕುಮಾರ್, ಅಧ್ಯಕ್ಷರು ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ರಾಮಕೋಟೆಂಡ್ರಿ ಮಾನಾದಿಗಿದ ಬಿನ್ನಗೆ ಶಾಲು ಪಾಡ್ದ ಮಾನವೇರೆ ಈ ಕೂಟಗೆ ಎದುಕೊನುವೇರು. ಕಾಯಂ ಆಮಂತ್ರಿತರಾಯನ ಚಿತ್ನ ರಾಮಕೋಟೆಂಡ್ರಿ ಶಾಲು ಪಾಡ್ದ ಮಾನವೇರೆ ಈ ಕೂಟಗೆ ಎದುಕೊನುವೇರು. ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಗೌರವವನ್ನು ಸ್ವೀಕರಿಸಲಿಕ್ಕೆ ಇರುವಂತಹ 2025 ಸಹಕಾರಿ ರಕ್ತ ಪ್ರಶಸ್ತಿ ವಿಜೇತರಾಗಿರುವಂತಹ ಕಂಬಳ ಕೋಣದಗಳ ಯಜಮಾನರಾಗಿರುವಂತಹ ಶ್ರೀಯುತ ಭಾಸ್ಕರ ಎಸ್ ಕೋಟಿಯನ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಂದು ಬಂದುಳೆ ಸಹಕಾರಿ ಕ್ಷೇತ್ರದ ಮೆನ್ಕೊಂದಿಪ್ಪನ ಚಿತ್ನ ಮಲ್ಲ ಸಮಾಜ ಸೇವೆಗೆ ಅಂದೆ ಮಾನಾದಿಗಿದ ಬೆನ್ನಗೆ ಯಶೋಧರ್ ಎಂ ಮೇರೆ ಶಾಲನ್ನು ಪಾಡ್ದೆ ಈ ಪುರ್ತುಡು ಮಾನವೇರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರೀ ಜಗದೀಶ್ ಚಂದ್ರ ಡಿಕೆ, ಉಪಾಧ್ಯಕ್ಷರು ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಬೆಳ್ತಂಗಡಿ ಇವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮಾನಾಗಿದಿಗೆದ ಬಿನ್ನಗೆ ರಮೇಶ್ ಚಂದ್ರ ಪಿ ಕಾಯಂ ಆಮಂತ್ರಿತೇರೆ ಶಾಲನ್ನು ಪಾಡ್ದೆ ಮಾನವೇರೆ ಈ ಪೊರ್ತುಗಾನಗೆ ಎದುಕೊನುವೇರೆ. ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘದ ಒತ್ತು ಗುರ್ಕಾರೆ ಆದೆ ಬೆನೊಂದಿಪ್ಪನ ಚಿತ್ನ ಮಾನಾದಿಗೆದ ಬಿನ್ನಗೆ ಈ ಪೊರ್ತುದ ಮಾನಾದಿಗೆ ಎದುಕೊನ್ನ ಚಿತ್ನ ಪರ್ವ. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂತಹ ಶ್ರೀ ದಿನೇಶ್ ಪೂಜಾರಿ, ಅಧ್ಯಕ್ಷರು ಶ್ರೀ ನಾರಾಯಣಗುರು ಸೇವಾದಳ ಮೂಡುಬಿದ್ರೆ ಇದರ ದಿನೇಶ್ ಪೂಜಾರಿ ಇವರು ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ದಿನೇಶ್ ಪೂಜಾರ್ಲಿಗೆ ಕುಮಾರ್ ಬೈಲಾರೆ ಆಡಳಿತ ಮಂಡಲದ ಸದಸ್ಯರೇ ಶಾಲು ಪಾಡ್ದ ಮಾನವೇರೆ ಈ ಕೂಟಗೆ ಎದುಕೊನುವೇರು. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಶ್ರೀಮತಿ ಸವಿತಾ ದಿನೇಶ್, ಅಧ್ಯಕ್ಷರು ಶ್ರೀ ನಾರಾಯಣಗುರು ಮಹಿಳಾ ಘಟಕ ಇವರಿಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಾನಾದಿಗೆದ ಭಿನ್ನಾರ್ಥಿಗೆ ಗೀತಾ ಪ್ರಶಾಂತ್ ಮೇರೆ ಸಾಂಸ್ಕೃತಿಕ ಕಾರ್ಯಂತೇರೆ ಶಾಲು ಪಾಡ್ದ ಮಾನವೇರೆ ಮಹಿಳಾ ಘಟಕದ ಮಮಲ್ಲ ಶಕ್ತಿನೇ ಈ ಕೂಟಗೆ ಎದುಕೊನುವೇರು. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀರಾಜ್ ಸನಿಲ್, ಮಾಜಿ ಅಧ್ಯಕ್ಷರು ನಾರಾಯಣಗುರು ಸೇವಾದಳ ಇವರು ಕೂಡ ಉಪಸ್ಥಿತರಿದ್ದಾರೆ. ಇವರಿಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬಿನ್ನಗೆ ಸುರೇಶ್ ಅಮೀನ್ರಿ ಆಡಳಿತ ಮಂಡಲದ ಸದಸ್ಯರೇ ಶಾಲು ಪಾಡ್ದ ಮಾನವೇರೆ ಈ ಕೂಟಗೆ ಎದುಕೊನುವೇರು. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ನಮ್ಮೆಲ್ಲ ಗೌರವವನ್ನು ಸ್ವೀಕರಿಸಲಿಕ್ಕಿರುವಂತಹ ನನ್ನ ಸಹೋದರಿ ಕುಮಾರಿ ಧನಲಕ್ಷ್ಮಿ ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವಿವಿಧ ಕ್ಷೇತ್ರಗಳ ನಾಯಕರುಗಳು, ರಾಜ್ಯ ರಾಷ್ಟ್ರೀಯ ಮಟ್ಟದಿಂದ ಆಗಮಿಸಿದಂಥವರು ಎಲ್ಲರೂ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಇದ್ದಾರೆ. ನಮ್ಮೆಲ್ಲ ಊರಿನ ಬಂಧುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ನಮಗೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ. ಎನ್ನ ಸರ್ವೋಗುವಂತೆ ಸಮಾಜಕ್ಕೂ ಸರ್ವೋಲ ಪಂಡದೆ ಎಡ್ಡೆಪ್ಪದ ಸ್ವಾಗತನ ಮಲ್ತನೆ ಚಿತ್ನ ರೋಹನ್ ಅಧಿಕಾರ ಬಿಟ್ಟು ಮೇರೆನೆ ಎದುಕೊನೊಂದು ಈ ಪೊರ್ತುಗಾನಗ ಅಂತಾರಾಷ್ಟ್ರೀಯ ಮಟ್ಟಡೆ ಪುದರ್ ಮಲ್ತನ ಚಿತ್ನ ದಕ್ಷಿಣ ಭಾರತದ ಏಕಕೇಂದ್ರವಾದಿ ನಮ್ಮ ಸಮಾಜದ ಪುದರ್ನ ಬಾನೆತ್ತರಗು ಪಾರಾಯಣೆ ಚಿತ್ನ ಸುಮಾರು 10 ವರ್ಷ ಆಳ್ವಾಸದ ಈ ಬೆದ್ರದ ಪುಣ್ಯ ಮನ್ನಡೆ ಗೊಬ್ಬೊಂದಿತ್ತನ ಚಿತ್ನ ನಮ್ಮ ಊರದ ಪ್ರತಿಭೆ ಭಾರತ ದೇಶದ ವಿಶ್ವಕಪ್ ಕಬಡ್ಡಿ ಪಂದ್ಯಾವಡಿಟ್ಟು ಒರ್ತಿ ಪೊಣ್ಣು ಮಗಲಾದ ಸ್ಪರ್ಧೆ ಆದಿತ್ತನ ಚಿತ್ನ
ಕುಮಾರಿ ಧನಲಕ್ಷ್ಮಿ ಪೂಜಾರಿ ಮೇರಣೆ ಮಾತೆರಲ ಪರವಾದ ಚಾವಡಿಗೆ ಹೊರಜೋರೇನೆ ಕೈತಾಂಗದ ಮಿತ್ತೆ ಎದುಕೊನೊಂದುಲ್ಲ ಅಂದೆ ಭರವಸೆದ ಕಬಡ್ಡಿ ತಂಡದ ಪಟು ಭಾರತ ದೇಶದ ಮೆನ್ಕಿನ ಚಿತ್ತ ಪ್ರತಿಭೆ ಕೋಟಿ ಕೋಟಿ ಜನಸಾಗರದ ನಡುಟ್ಟು ಮೆನ್ಕೊಂದಿಪ್ಪುನ ಚಿತ್ತ ಮುತ್ತು ರತ್ನ ಈ ಮನ್ನದ ಪ್ರತಿಭೆ मेरे चावड़ी के शुभा रंजीत सुमा रंजीत मेरे इपड़तुद ओलेने बुड़पाद कुर्पेरे ओम श्री गुरुभ्यो नमः ಬ್ರಹ್ಮಶ್ರೀ ಗುರು ನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್, ಶ್ರೀ ನಾರಾಯಣ ಗುರು ಸೇವಾದಳ ಮತ್ತು ಶ್ರೀ ನಾರಾಯಣ ಗುರು ಮಹಿಳಾ ಘಟಕ ಮೂಡಬಿದಿರೆ ಅಮೃತ ಮಹೋತ್ಸವ ಸಮಿತಿ ಕುಮಾರಿ ಧನಲಕ್ಷ್ಮಿ ಪೂಜಾರಿ ಇವರಿಗೆ ಗೌರವಾದರ ಪೂರ್ವಕ ಸಮರ್ಪಿಸಿದ ಸನ್ಮಾನ ಪತ್ರ. ಆದರಣೀಯರೇ, ಸುರತ್ಕಲ್ ಇಡ್ಯಾ ಗ್ರಾಮದ ಶ್ರೀ ನಾರಾಯಣ ಮತ್ತು ಶ್ರೀಮತಿ ಶಶಿಕಲಾ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದ ತಾವು ತಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು NMPT ಪಣಂಬೂರು ಇಲ್ಲಿ ಪಡೆದು ತಮ್ಮ BCom MCom ಶಿಕ್ಷಣವನ್ನು ಪ್ರತಿಷ್ಠಿತ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಪಡೆದಿರುತ್ತೀರಿ. ವಿದ್ಯಾರ್ಥಿ ಜೀವನದಲ್ಲಿಯೇ ಕಬಡ್ಡಿ ಆಟಗಾರ್ತಿಯಾಗಿ ಗುರುತಿಸಿಕೊಂಡ ತಾವು ಬೆಂಗಳೂರು, ರಾಜಸ್ಥಾನ, ಅಸ್ಸಾಂ, ಒಡಿಸ್ಸಾ, ಕೋಲ್ಕತ್ತಾ ಮೊದಲಾದ ರಾಜ್ಯದಲ್ಲಿ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ಉತ್ತಮ ಕಬಡ್ಡಿ ಪಟು ಎಂದೆನಿಸಿಕೊಂಡಿರುವಿರಿ. ಅಖಿಲ ಭಾರತೀಯ ಫೆಡರೇಷನ್ ಕಪ್ನಲ್ಲಿ ತಂಡದ ನಾಯಕಿಯಾಗಿ ಕಾರ್ಯನಿರ್ವಹಿಸಿ ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡದ ನಾಯಕಿಯಾಗಿ 3 ವರ್ಷ ಕಾರ್ಯನಿರ್ವಹಿಸಿ ಹರಿದ್ವಾರದಲ್ಲಿ ನಡೆದ 38ನೇ ರಾಷ್ಟ್ರೀಯ ಕ್ರೀಡೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ಕರುನಾಡಿಗೆ ಹೆಮ್ಮೆ ತಂದವರು ನೀವು. 2025ರ ವಿಶ್ವಕಪ್ ಪಂದ್ಯಾಟದಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸಿ ವಿಶ್ವಕಪ್ ಮುಡಿಗೇರಿಸಿಕೊಂಡ ಕೀರ್ತಿ ನಿಮ್ಮದು. ತಮ್ಮ ಸಾಧನೆ ಬಿಲ್ಲವ ಸಮಾಜಕ್ಕೆ ಗೌರವ ಮತ್ತು ಸ್ಫೂರ್ತಿ. ಬ್ರಹ್ಮಶ್ರೀ ಗುರು ನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಮೂಡಬಿದಿರೆ ಇದರ ಅಮೃತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಶ್ರೀ ನಾರಾಯಣ ಗುರುಗಳು ಕೋಟಿ ಚೆನ್ನೈರ ಅನುಗ್ರಹ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್, ಶ್ರೀ ನಾರಾಯಣ ಗುರು ಸೇವಾದಳ ಮತ್ತು ಶ್ರೀ ನಾರಾಯಣ ಗುರು ಮಹಿಳಾ ಘಟಕ ಅಮೃತ ಮಹೋತ್ಸವ ಸಮಿತಿ ಮೂಡಬಿದಿರೆ. ಸ್ಥಳ ಮೂಡಬಿದಿರೆ. ದಿನಾಂಕ 28/12/2025. ಧನ್ಯವಾದಗಳು. ಒಂದು ನಿಮಿಷ ನಾನ ಈ ಪೊರ್ತುಗಾನಗೆ ಕುಮಾರಿ ಧನಲಕ್ಷ್ಮಿ ಪೂಜಾರಿ ಮೇರ್ನ ಪೊಪ್ಪ ಬೊಕ್ಕ ಅಮ್ಮ ಈ ಪೊರ್ತುಗಾನಗೆ ಒಟ್ಟು ಸೇರೊಂದೇರಿ ಹೊರ ಜೋರೈನ ಕೆಚ್ಚಪ್ಪಾಳಿದ ಮೂಲಕವಾದಿ ಚಾವಡಿಗೆ ಎದುಕೊನೊಂದುಲ್ಲ ಎಂಚಿ ಪುಣ್ಯಾತ್ಮೇರ್ನ ಸಂಗಮ. ಈ ಮನ್ನಡೆ 10-16 ವರ್ಷ ಈ ಪೊಣ್ಣು ಅಂಚಿ ಇಂಚಿ ಈ ಮನ್ನದ ಪಾದ ಧೂಳದ ಸ್ಪರ್ಶ ಇದ್ದದೆ ಇನಿಕಾನಗ ವಿಶ್ವಮಟ್ಟಡೆ ಪುದರ್ನ ಏರಾಯನೆ ಚಿತ್ತ ನಮನ ಸಮಾಜದ ಪೊಣ್ಣು ಮಗಳಿಗೆ ಈ ಪೊರ್ತುಗಾನಗ ಈ ಮನ್ನಡೆ ಈ ಪೊರ್ತುದ ಮಾನಾದಿಗೆ ಒಂಜಿ ಮರಿಗಿಲ್ಡೆ ಅಪ್ಪೆನ ಬಲ ಬೊಕ್ಕೊಂಜಿ ಮರಿಗಿಲ್ಡೆ ಪೊಪ್ಪನ ಬಲ ಇದ್ದದೆ ಭಾವನಾತ್ಮಕವಾಗಿ ನಿಶ್ಚಿತ ಪರಿ ಮಾತ ಗಣ್ಯಮಾನ್ಯ ಬಿನ್ನೆರ್ನ ಸೇರಿಗೆಡೆ ಈ ಪೊರ್ತುದ ಮಾನಾದಿಗೆ
ಪುಣ್ಯ ಅನ್ನ ಪುಣ್ಯ ಹೌದು. ಪುಣ್ಯವಾಹಿನ ಚಿತ್ರ ಸಂಗಮ ಭಾವನಾತ್ಮಕವಾಹಿನಿ ಚಿತ್ರ ಕಣ್ಣದ ದಾರೆ ಈ ಮನ್ನದ ಫಲಭೂತ ಶಕ್ತಿ ಕೋಟಿ ಚೆನ್ನಯ್ಯರ್ನ ಆಶೀರ್ವಾದ ನಾರಾಯಣ ಗುರುವರಿಯರ್ನ ಆ ಶಕ್ತಿ ಈ ಮನ್ನಡಿಯಿನಿ ಉದ್ಭವ ಆಂಡಿ ಪುಣ್ಯವಂತರ್ನಕಲ್ನ ಮಹಾ ಸಂಗಮಡಿ ಅಪ್ಪೆ ಭಾರತಿನ ಸೇವೆದ ಒಟ್ಟಿಗೆ ಕಬಡ್ಡಿ ಮಟ್ಟಡೆ ವಿಶ್ವ ಮಟ್ಟಡೆ ತನ್ನ ಸಮಾಜದ ಪುದರಣೆ ಬಾನೆತ್ತರಿಗೂ ಏರಾಯನ ಚಿತ್ರ ಪ್ರತಿಭೆಗೆ ಅವರ ಜೋರಾಯನ ಕೆಚ್ಚಪ್ಪಾಳೆದ ಮೂಲಕವಾದ ಅಭಿನಂದನೆದ ಮಹಾಪರ್ವ. ಈ ಪೊರ್ತುಗಾನಗೆ ಪಾತೆರದ ಮನೆಟ್ಟಿ ಕುಮಾರಿ ಧನಲಕ್ಷ್ಮಿ ಪೂಜಾರಿ. ವೇದಿಕೆ ಉಡುಪುನ ಗಣ್ಯ ವ್ಯಕ್ತಿನ ಕಲೆಗೆ ನಮಸ್ಕಾರ ಮಲ್ತೊಂದು ಅಂಚನೆ ಇದೇ ಸೇರ್ದಿನಂಚಿನ ಮಾತೆರೆಗ್ಲ ನಮಸ್ಕಾರ ಮಲ್ತೊಂದು ಈಗ ಪಾತೆರೆ ಬರ್ತಿದ್ದಿ ಗೊಬ್ಬರ ಮಾತ್ರ ಬರ್ಕೊಂಡು ಮಸ್ತ್ ಅಂಡ ಇನ್ನಿತ ದಿನ ಎಂಕ್ ಮಾನಾದಿಗೆ ಮಲ್ದಾರೆ ಸನ್ಮಾನ ಮಲ್ದಾರೆ ಎನ್ನ ಅಂಚನೆ ಪೊಪ್ಪಮ್ಮಗ್ಲ ಸನ್ಮಾನ ಮಲ್ತಾರೆ ಮಸ್ತ್ ಪಂಡ ಮಸ್ತ್ ಖುಷಿ ಆವೊಂದುಂಡು ಎಂಕ್ ನಿಖಿಲ್ನ ಈ ಸನ್ಮಾನಗೆ ಏಪಗ್ಲ ಆಭಾರಿ ಆದಿಲ್ಲೆ ಎಂಕ್ ಇನ್ನಿತ ದಿನ 25 ವರ್ಷ ಏನು 14 ವರ್ಷ ಏನು ಸುರತ್ಕಲ್ಡು ಬದುಕದಿತ್ತೇಡ 10 ವರ್ಷ ಏನು ಮೂಡಬಿದ್ರೆಡ್ ಬದುಕದೀನಿ ಆಂಡ ಯಾನು ಈ ಮಣ್ಣನ್ನು ಈ ಮೂಡಬಿದ್ರದ ಮಣ್ಣನ್ನು ಯಾನು ಆಯ್ಕೆ ಮಲ್ತನೈತಿ ಯಾನು ಈ ಮಟ್ಟಗೆ ಪೋಯ ಪನ್ಪುನ ಪಾತೆರನ ಪನ್ಪೆ ಪಂಡ ಎಂಕ್ ಆಳ್ವಾಸ್ ಸಂಸ್ಥೆ ಪನ್ಪುನ ಒಂಜಿ ಸಂಸ್ಥೆ ತಿಕ್ಕಿನೈಟ್ ಏನು ಈ ಮಲ್ಲ ಮಟ್ಟಗೂ ಪೋಯೆ ನಿಖಿಲ್ನ ಪ್ರೀತಿ ಆಶೀರ್ವಾದ ಎನ್ನ ಮಿಕ್ಕಿ ಉಪ್ಪಡು ಅಂಚನೆ ಎನ್ನ ದೇವರಾಯನಂಚಿನ ನಾರಾಯಣ ಗುರುದೇವರ ಅದಿಪ್ಪಡು ಅಂಚ ಯಾನ್ ಒಂದು ಮೂಡಬಿದ್ರೆದ ಆಂಜನೇಯ ದೇವಸ್ಥಾನ ಅದುಪ್ಪಡು ಅಂಚನೆ ಒಂದು ನಮ್ಮ ಮಾರಿಗುಡಿ ಅದುಪ್ಪಡು ಅಂಚನೆ ಬ್ರಹ್ಮ ಮೊಗೆರ್ಲು ದೇವರುಲ್ಲೇರು ಅಜ್ಜೇರುಲ್ಲೇರು ಅಲ್ಪ ಅಕಲ್ಲ ಮತ್ತು ಆಶೀರ್ವಾದ ಇತ್ತಿನೈಟ್ ಯಾನ್ ಈತ ಮಲ್ಲ ಅಚೀವ್ಮೆಂಟ್ ಮಲ್ತೆ ಖಂಡಿತವಾದ್ಲ ನನ್ನ ದುಂಬಗಿ ಏನಡ ಏನು ಆಪುಂಡು ಖಂಡಿತವಾದ್ಲ ಯಾನ್ ನಾತು ಮಲ್ಲ ಸಾಧನೆ ಮನ್ಪರೆ ಪ್ರಯತ್ನ ಬರ್ಪೆ ನಿಖಲ್ನ ಆಶೀರ್ವಾದ ಪ್ರೀತಿ ಎನ್ನ ಮಿತ್ತು ಇಂಚನೆ ಪಡು ಅಂಚನೆ ಅಧ್ಯಕ್ಷರ ಆಯ್ನಂಚಿನ ನಮ್ಮ ಸುರೇಶ್ ಸರ್ ಯಾನ್ ಏಪಲ ಇರಗ ಆಭಾರಿ ಅದುಲ್ಲೆ ಸರ್ ಇರ್ನ ಸಪೋರ್ಟ್ ಎಂಕ್ ಇಂಚನೆ ಪಡು ಖಂಡಿತವಾದ್ಲ ಸರ್ ನನ್ನ ದುಂಬಗಿ ಏನಾಪುಣವಿ ನಾನು ಖಂಡಿತವಾದ್ಲ ಮನ್ಪೆ ರಡ್ಡು ಪಾತೆರನ್ನು ಮುಗಿಪೆ ಮಾತೆರೆಗ್ಲ ಧನ್ಯವಾದ. ಗೊಬ್ಬು ಕುಟ್ಟಡೆ ಹಠಗಾರ್ತಿ ಛಲಗಾರ್ತಿ ತಾನು ಬಾನೆಕ್ತರಗೆ ಏರೋಡು ನಂಡೆ ಏರು ಮತ್ತ ಸಾದಿ ಬಳ್ಪುಗ ಜೊತೆ ಆತೇರ ಅಕಲ್ನ ಪುದರ್ನ ನೆನವರಿಗೆ ಮಲ್ತೊಂದು ಬಳ್ಪುದ ಪಡ್ತುಡು ಆಳ್ವಾಸ್ ಕಾಲೇಜಿದ ಮುಖ್ಯಸ್ಥೇರೆ ಮೋಹನ್ ಆಳ್ವೇರೆ ಎಟ್ಟೆಪ್ಪುದ ಪಾತೆರನು ಈ ಪೊಣ್ಣು ಮಗಲ್ನ ಪರವಾದ ಈ ಕೂಟಡು ಬಂದಿತ್ತೇರೆ ಒಂದು 5-10 ನಿಮಿಷ ಪುನರುಚ್ಚಾನದ ಪದ ಆರ್ನ ಬಾಯಿಡ್ದ ಬತ್ತಿತ್ತೇನೆ ಅಂಚಿ ಪೊಣ್ಣು ಮಗಲೆ ಈ ಪೊರ್ತುಗಾನಗ ಪಾಲನೆ ಪಡಿತೇರೆ ಅರೆಗೆ ಅವರ ಜೋರೈನ ಕೆಚ್ಚಪ್ಪಾಳಿದ ಮೂಲಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಬಂದುಲ್ಲ. ಆಶಿತ್ ಬಂಗೇರ ಸಿಂಗಾಪುರ ಮೆರವಣಿಗೆ ಚಾವಡಿಗೆ ಎದುಕೊಂಡೊಂದುಲ್ಲ ಇನ್ನಿತ್ತ ಈ ಕಾರ್ಯಕ್ರಮಕ್ಕೆ ಶಕ್ತಿಯಾದ ನಮಕ್ ಜೊತೆಯಾದ ಉಂತಿನ ಚಿತ್ತ ಆಶಿತ್ ಬಂಗೇರ ಸಿಂಗಾಪುರ ಮೆರವಣಿಗೆ ಚಾವಡಿಗೆ ಎದುಕೊಂಡೊಂದುಲ್ಲ ಅಧ್ಯಕ್ಷರೇ ಶಾಲು ಪಾಡ್ದ ಮಾನವುಡು ಈ ಕೂಟಗೆ ಎದುಕೊಂಡು ಪನ್ಪೇನ ಚಿತ್ತ ಬೆನ್ನೆಯ ಅಂದಮಾನ್ಯರು ಸಮಾಜದ ಪುದರಣೆ ಬಾನೆತ್ತರಗು ಬೆನ್ಕಾರ ಅನಗ ಸಮಾಜದ ಒಂಜಿ ಪರಿಕಿ ಎತ್ತರಗೆ ಸಾಗುನು ಪನ್ಪಣೆಚ್ಚದ ಆಸೆ ಅಕ್ಲೆಡ್ದು ತೂದು ನಮ್ಮ ಕಲ್ತೊಂದಿಪ್ಪು ಅಂಡ ಕಂಬಲ ಕ್ಷೇತ್ರ ಸಹಕಾರಿ ಕ್ಷೇತ್ರ ಸಮಾಜ ಸೇವೆದ ಕ್ಷೇತ್ರಡೆ ಬಿಲ್ಲವ ಸಮಾಜಡೆ ಏರು ಮಟ್ಟದ ಮಮಲ್ಲ ತೀರ್ಮಾನದ ಪುದರೆ ಅವು ಭಾಸ್ಕರ್ ಎಸ್ಕೋಟ್ಯನ್ರಿ 20 ಸಹಕಾರಿ ಕ್ಷೇತ್ರಡೆ ಮುರಣಿತಾನೆ ಮಮಲ್ಲ ಸಹಕಾರಿ ರತ್ನ ಗೌರವನೆ ಸರ್ಕಾರದ ಪರವಾದ ಮಟ್ಟೆಲ್ಗೆ ಪಾಡೋನ್ನ ಚಿತ್ನ ಸರ್ಕಾರಿ ದುರಿಣೆ ಸಂಘಟನಾ ಚತುರೆ ಯುವ ನಾಯಕಿ ನಮ್ಮನ ಪ್ರೀತಿದ ಮೋಕೆದ ಅಣ್ಣೆ ಕಮಲ ಕ್ಷೇತ್ರಡೆ ತನ್ನ ಪುದರಣೆ ಮೆನ್ಕಾಟಿಗೆ ಮಲ್ತನೆ ಚಿತ್ನ ಭಾಸ್ಕರ್ ಎಸ್ಕೋಟ್ಯನ್ರಿಗೆ ಈ ಪೊರ್ತುದ ಮಾನಾದಿಗೆ ಮೆರ್ನ ತಮ್ಮಾನದ ಓಲೇನ ಬಿಡುಪಾವೇರಿ ಶ್ರೀಯುತ ನವನಂದೇರಿ ಬಲೆ ತಮ್ಮಾನದ ಕುಟ್ಟೆಡೆ ತುಳುನಾಡದ ತಮೇರಿ ತಮ್ಮಲೆ ಭಾಸ್ಕರ್ ಎಸ್ಕೋಟ್ಯನ್ರಿಗೆ ಈ ಪೊರ್ತುದ ಮಾನಾದಿಗೆ
ಈ ಪೊರ್ತುಗಾನಗ ಸ್ಥಾಪಕ ಗುರುಕರ್ರೆ ಬಿಲ್ಲವ ಬ್ರಿಗೇಡ್ ಕುಡ್ಲ ಸದಾನಂದ ಪೂಜಾರ್ಲೇನೆ ಚಾವಡಿಗೆ ಎದುಕೊಂಡೊಂದುಲ್ಲ ಅಧ್ಯಕ್ಷರೇ ಸದಾನಂದ ಪೂಜಾರ್ಲೆ ಸ್ಥಾಪಕ ಗುರುಕರ್ರೆ ಬಿಲ್ಲವ ಬ್ರಿಗೇಡ್ ಕುಡ್ಲ. ಓಂ ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್, ಶ್ರೀ ನಾರಾಯಣ ಗುರು ಸೇವಾದಳ ಮತ್ತು ಶ್ರೀ ನಾರಾಯಣ ಗುರು ಮಹಿಳಾ ಘಟಕ ಮೂಡುಬಿದ್ರೆ ಅಮೃತ ಮಹೋತ್ಸವ ಸಮಿತಿ ಇವರ ವತಿಯಿಂದ ಶ್ರೀ ಭಾಸ್ಕರ್ ಎಸ್ ಕೋಟ್ಯಾನ್ ಇವರಿಗೆ ಗೌರವಾದ ಪೂರ್ವಕ ಸಮರ್ಪಿಸಿದ ಸನ್ಮಾನ ಪತ್ರ. ಆದರಣೀಯರೇ, ಇರುವತ್ತೂರು ಗ್ರಾಮದ ಕೊಳಕೆ ಶ್ರೀಯುತ ಸುಬ್ಬಯ್ಯ ಕೋಟ್ಯಾನ್ ಮತ್ತು ಶ್ರೀಮತಿ ರತ್ನಾ ದಂಪತಿಯ ಪುತ್ರನಾಗಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಇರುವತ್ತೂರು, ಪ್ರೌಢ ಶಿಕ್ಷಣವನ್ನು ಬೋರ್ಡ್ ಹೈಸ್ಕೂಲ್ ಕಾರ್ಕಳ ಇಲ್ಲಿ ಪೂರೈಸಿದಿರಿ. ಸಾಮಾಜಿಕ, ಧಾರ್ಮಿಕ, ಸಹಕಾರಿ, ಶೈಕ್ಷಣಿಕ ಹೀಗೆ ಎಲ್ಲ ರಂಗಗಳಲ್ಲೂ ತೊಡಗಿಸಿಕೊಂಡದ್ದಲ್ಲದೆ ವ್ಯವಹಾರ ಕ್ಷೇತ್ರದಲ್ಲಿಯೂ ಮುಂದುವರೆದಿರುವಿರಿ. ಕೃಷಿಯನ್ನು ಮಾಡುತ್ತಾ ಪ್ರಗತಿಪರ ಕೃಷಿಕ ಪ್ರಶಸ್ತಿ ಪಡೆದವರು ತಾವು. ಇರುವತ್ತೂರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೈಸ್ಕೂಲ್ನ ಸ್ಥಾಪಕಾಧ್ಯಕ್ಷರಾಗಿ, ಕಾರ್ಕಳ ಮಾರ್ಕೆಟಿಂಗ್ ಸೊಸೈಟಿಯ ಉಪಾಧ್ಯಕ್ಷನಾಗಿ, ಎಸ್ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿ, ಬೆಳುವಾಯಿ ಸಹಕಾರಿ ವ್ಯಾವಸಾಯಿಕ ಸಂಘ ನಿಯಮಿತ ಇದರ ಅಧ್ಯಕ್ಷರಾಗಿ, ಭಾರತ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಇದರ ಸ್ಥಾಪಕಾಧ್ಯಕ್ಷರಾಗಿ, ಮಾಸ್ ಲಿಮಿಟೆಡ್ ಕೋಆಪರೇಟಿವ್ ಸಂಘದ ನಿರ್ದೇಶಕರಾಗಿ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮ ಸಾಧನೆ ಅಪರಿಮಿತ. ಕಂಬಳ ಕ್ಷೇತ್ರದಲ್ಲಿ 5 ದಶಕಗಳಿಂದ ಕೋಣಗಳ ಯಜಮಾನರಾಗಿ, ವಿಶ್ವ ಹಿಂದೂ ಪರಿಷತ್ ಕಾರ್ಕಳ ತಾಲೂಕಿನ ಅಧ್ಯಕ್ಷರಾಗಿ ಸಾಧನೆಯ ಹಾದಿಯಲ್ಲಿ ಅನೇಕ ಸನ್ಮಾನ ಪುರಸ್ಕಾರಗಳನ್ನು ಪಡೆದ ತಾವು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕಂಬಳ ಶ್ರೇಷ್ಠ ಪ್ರಶಸ್ತಿ, ಜೆಸಿಐ ಕಾರ್ಕಳದ ಸಾಧನಾ ಶ್ರೀ ಪ್ರಶಸ್ತಿಯು ಪುರಸ್ಕೃತರು ತಾವು. ಧಾರ್ಮಿಕ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡು ಶ್ರೀಕೃಷ್ಣ ದೇವಸ್ಥಾನ ಆನೆಕೆರೆಯಲ್ಲಿ ಆಡಳಿತ ಮುಕ್ತೇಸರರಾಗಿ ನವೋದಯ ಚಾರಿಟೇಬಲ್ ಟ್ರಸ್ಟಿನ ಟ್ರಸ್ಟಿಯಾಗಿರುತ್ತೀರಿ. ತಮ್ಮ ಮುಂದಾಳತ್ವದಲ್ಲಿ ಬ್ರಹ್ಮಕಲಶೋತ್ಸವ, ಜೀರ್ಣೋದ್ಧಾರಗಳು ನಡೆದಿರುವುದು ತಮ್ಮ ಸಾಧನೆಯ ಕಿರೀಟಕ್ಕೆ ಸಂದ ಗರಿ. 2025 ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಸಹಕಾರ ರತ್ನ ಪ್ರಶಸ್ತಿಯು ತಮ್ಮನ್ನರಸಿದೆ. ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ ಮೂಡುಬಿದ್ರೆ ಇದರ ಅಮೃತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಶ್ರೀ ನಾರಾಯಣ ಗುರುಗಳು ಕೋಟಿ ಜನ್ಯರ ಅನುಗ್ರಹ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್, ಶ್ರೀ ನಾರಾಯಣ ಗುರು ಸೇವಾದಳ ಮತ್ತು ಶ್ರೀ ನಾರಾಯಣ ಗುರು ಮಹಿಳಾ ಘಟಕ, ಅಮೃತ ಮಹೋತ್ಸವ ಸಮಿತಿ ಮೂಡುಬಿದ್ರೆ. ಒಂದು ನಿಮಿಷ. ಒಂದು ಮಾನ್ಯರೇ, ಹಲೋ ಇನ್ನಿಲ್ಲ ಕುಟ್ಲಾಡ ನಡತೊಂದು ಇಪ್ಪನ ಚಿತ್ನ ಕಂಬಳ ಕ್ಷೇತ್ರಡ್ಲೆ ನಮನ ಭಾಸ್ಕರ್ ಎಸ್ ಕೋಟ್ಯಂಡ್ರಿನ ಪುದರೆ ಇನಿ ಮೆನ್ಕದ ನಂಡೆ ಅವು ಸಮಾಜಕ್ಕೆ ಸಂದೇನ ಚಿತ್ನ ಗೌರವ ಪ್ರತಿ ದಿನಲ ಸಮಾಜದ ಪುದರ್ನ ಬಾನೆತ್ತರಗು ಪಾರ ಅವರೇ ತನ್ನಡದ ಆಪನ ಚಿತ್ನ ಸಾಕಾರನು ಮಲ್ತೊಂದು ಇಪ್ಪನ ಚಿತ್ನ ಬಿಲ್ಲವ ಸಂಘದ ಏರು ಧ್ವನಿ ಆದಿತ್ತನ ಚಿತ್ನ ಭಾಸ್ಕರ್ ಎಸ್ ಕೋಟ್ಯಂಡ್ರಿಗೆ ಮಾತ ಗಣ್ಯಮಾನ್ಯರನ್ನ ಒಟ್ಟು ಸೇರಿಗೆಡೆ ಈ ಪೊರ್ತದ ತಮ್ಮಾನ ಅನ್ವಿತ್ ಕಟೀಲ್ರಿ ಉದ್ಯಮಿಲು ಕಟೀರ್ ಮೇಲಿನ ಈ ಪೊರ್ತಲು ಗುರುತಾರ್ಥ ಮಲ್ತೊಂದುಲ್ಲ ಈ ಕೂಟಕ್ಕೆ ಎದುಕೊಂದೊಂದುಲ್ಲ ಈ ಪೊರ್ತುಗಾನಗ ಬಿನ್ನೇರಾದ ಪಾಲನೆ ಪಡೆಯ ಚಿತ್ತ ಶ್ರೀ ಬಾಹುಬಲಿ ಪ್ರಸಾದ್ ಗುರ್ಕರ್ರೆ MCS ಬ್ಯಾಂಕ್ ಬೆದ್ರ ಮೇರೆಲ್ಲ ಈ ಸಂದರ್ಭ ವಿಶೇಷವಾದ ಗುರುತಿಸ ಒಂದುಲ್ಲ ಈ ಪೊರ್ತುಗಾನಗ
ಸಂಘಟನಾ ಚತುರೆ, ಯುವ ನಾಯಕಿ, ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಮುಖಂಡರಾದಿತ್ತ ನಚಿತ್ನ ಸುದರ್ಶನ್ ಎಂ ಈ ಪೊರ್ತುಗಾನಗ ಪಾತೆರದ ಮನೆಟ್ಟು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎನ್ನುವಂತಹ ಅಮರ ಸಂದೇಶವನ್ನು ಜಗತ್ತಿಗೆ ನೀಡಿರುವಂತಹ ಪರಮ ಪೂಜ್ಯ ನಾರಾಯಣ ಗುರುಗಳ ಸನ್ನಿಧಾನಕ್ಕೆ ಭಕ್ತಿಯ ಪುಷ್ಪಗಳನ್ನು ಅರ್ಪಿಸ್ತಾ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಅಮೃತ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ವೇದಿಕೆಯಲ್ಲಿರುವಂತಹ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಸಮಾಜದ ಎಲ್ಲ ಪ್ರಮುಖರೇ, ಸೇರಿರುವಂತಹ ಸಮಾಜದ ಬಂಧುಗಳೇ, ಒಂದು ಕಡೆ ದಾಸರು ಒಂದು ಹಾಡನ್ನು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. 1950ನೇ ಇಸವಿಯಲ್ಲಿ ನಾವಿರಲಿಲ್ಲ. ಆದರೆ 2025ನೇ ಇಸವಿಯಲ್ಲಿ ಈ ಸಂಘದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡುವಂತಹ ಭಾಗ್ಯವನ್ನು ನಾರಾಯಣ ಗುರುಗಳು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಭಾಗ್ಯವಂತರು ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಕೋಟೆ ಬಾಗಿಲಿನ ವೆಂಕಪ್ಪ ಕೋಟೆಯನ್ರವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾದಂಥ ಈ ಸಂಘ ಈ ಮಟ್ಟಕ್ಕೆ ಇವತ್ತು ಬೆಳೆದು ನಿಂತಿದೆ. ಪ್ರಾರಂಭಿಸಿದಂತಹ ಅನೇಕ ಪ್ರಮುಖರು ಇವತ್ತು ನಮ್ಮ ಜೊತೆ ಇಲ್ಲ, ಆದರೆ ಅವರ ಚೇತನ ಶಕ್ತಿ ನಮ್ಮ ಜೊತೆ ಇದೆ. 1950ನೇ ಇಸವಿಯಲ್ಲಿ ಈ ಭಾಗದಲ್ಲಿ ಸಮಾಜ ಸಂಘಟನೆ ಆಗಬೇಕು ಎನ್ನುವ ಉದ್ದೇಶದಿಂದ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡಿದಂತಹ ವೆಂಕಪ್ಪ ಕೋಟ್ಯಾನ್ ಮತ್ತು ಅವರ ಇಡೀ ತಂಡಕ್ಕೆ ನಾನು ಅಭಿವಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. 1950ನೇ ಇಸವಿಯ ಕಾಲಘಟ್ಟವನ್ನು ನಾವು ನೆನಪು ಮಾಡಿಕೊಳ್ಬೇಕು. ಬಹಳ ಕಷ್ಟದ ಸಂದರ್ಭ. ಒಂದು ಸಂಘಟನೆಯನ್ನ ಮಾಡುವುದು ಅಂತ ಹೇಳಿದ್ರೆ ಅದು ಬಹಳ ಸುಲಭದ ಕೆಲಸ ಅಲ್ಲ. ಆದರೆ ನಾರಾಯಣ ಗುರುಗಳು ವಿದ್ಯಾರ್ಜನೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ ಎನ್ನುವಂತಹ ಅವರ ಸಂದೇಶವನ್ನ ಮೂಡಬಿದಿರೆಯಲ್ಲಿ ಅನುಷ್ಠಾನ ಮಾಡಬೇಕು ಎನ್ನುವ ಸಂಕಲ್ಪವನ್ನು ಆ ಸಂದರ್ಭದಲ್ಲಿ ಕೆಲವು ಜನ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನ ಅದು ಸಂಕಲ್ಪವಾಗಿ ಬದಲಾಗ್ತದೆ. 1950ನೇ ಇಸವಿಯಲ್ಲಿ ಸಂಘ ಪ್ರಾರಂಭ ಆಗ್ತದೆ. ಆದರೆ ಅದರ ನಂತರ ಅದಕ್ಕೆ ರೂಪುರೇಷೆಗಳು, ನಿಬಂಧನೆಗಳು, ಬೈಲಗಳು ನಂತರ ಆಗಿರಬಹುದು. ಆದರೆ ಆ ಪ್ರಾರಂಭದಲ್ಲಿ ಮಾಡಿದಂತಹ ಚೇತನ ಶಕ್ತಿಗಳು ನಿಜವಾಗಿ ಕೂಡ ನಾವು ಅವರಿಗೆ ತಲೆ ಬಾಗಲೇಬೇಕು. ನಾನು ಪ್ರಸ್ತಾವನೆಯಲ್ಲಿ ಹೇಳಿದೆ, ಪ್ರಸ್ತಾವನೆಯಲ್ಲಿ ನೋಡಿದೆ, ಅದರಲ್ಲಿ ಅನೇಕ ಸಂದರ್ಭದಲ್ಲಿ ಸಭೆಗಳು ನಮ್ಮ ಮನೆಯ ಅಂಗಳದಲ್ಲಿ ನಡೀತಾ ಇತ್ತು. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಸೂರ್ಯನ ವ್ಯವಸ್ಥೆ ಇರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ಧೃತಿಗಟ್ಟಲಿಲ್ಲ. ಯಾಕೆ? ಸಮಾಜ ಸಂಘಟನೆ ಆಗಬೇಕು, ಇವತ್ತಲ್ಲ ನಾಳೆ ಈ ಸಮಾಜಕ್ಕೆ ಒಂದು ಹೊಸ ಕಾಯಕಲ್ಪವನ್ನು ಕೊಡಬೇಕು ಎನ್ನುವಂತಹ ಆತ್ಮವಿಶ್ವಾಸ ಅವರಲ್ಲಿತ್ತು. ಅವರ ಆತ್ಮವಿಶ್ವಾಸ, ಅವರ ಸಂಕಲ್ಪ ಇವತ್ತು ಈ ಮಟ್ಟಕ್ಕೆ ನಮ್ಮನ್ನು ತಂದು ನಿಲ್ಲಿಸಿದೆ. ಈ ಸಂದರ್ಭದಲ್ಲಿ ಇನ್ನೊಂದು ವ್ಯಕ್ತಿಯನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಮೂಡಬಿದ್ರೆಯಲ್ಲಿ ಒಂದು ಅರ್ಥದಲ್ಲಿ ದಾನಶೂರ ಕರ್ಣ ಅಂತ ಹೇಳಿದರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಶ್ರೀನಪ್ಪರವರು, ಅವರು ಈ ಸಂಘಕ್ಕೆ ಮಾಡಿರುವಂತಹ ತ್ಯಾಗ, ಅವರು ಮಾಡಿರುವಂತಹ ದುಡಿಮೆ ವೈಯಕ್ತಿಕವಾಗಿ ನನಗೆ ತುಂಬಾ ಬಾರಿ ಅನುಭವಕ್ಕಿದೆ. ನಾನು ಕೇವಲ ಇಲ್ಲಿ ಆಡಳಿತ ಮಂಡಳಿಯ ಸದಸ್ಯನಾಗಿ ಮಾತ್ರ ಬಂದಿಲ್ಲ. ಒಂದು ಕಾಲಘಟ್ಟದಲ್ಲಿ ಈ ಸಂಘದಲ್ಲಿ ಅಟೆಂಡರ್ ಆಗಿ ಕೂಡ ನಾನು ಕೆಲಸ ಮಾಡಿದಂತ ಅನುಭವ ಇದೆ. ಇವತ್ತು ಸದಾನಂದ ಬಂಗೇರ್ ಇದ್ದಾರೆ ಇಲ್ಲಿ ಕೆಲಸ ಮಾಡಲಿಕ್ಕೆ. ಆದರೆ ನಮ್ಮ ನಶ್ಯದ ಉದ್ಯಮಿ ಶೇಖರ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ರು, ನನ್ನ ತಂದೆ ಜೊತೆ ಕಾರ್ಯದರ್ಶಿ ಆಗಿದ್ರು. ಆ ಸಂದರ್ಭದಲ್ಲಿ ಅಟೆಂಡರ್ ಇರಲಿಲ್ಲ. ರಜೆಯಲ್ಲಿ ನಾನೇ ಆಫೀಸಲ್ಲಿ ಕೂತ್ಕೊಳ್ತಿದ್ದೆ. ಅನೇಕ ಮದುವೆ ಸಂದರ್ಭದಲ್ಲಿ ಅವರ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಸಹಿ ತಗೊಳ್ತಾ ಇದ್ದೆ. 12 ಗಂಟೆ ರಾತ್ರಿಗೆ ಬಂದವರಿಗೆ
ಅಡುಗೆ ಮಾಡಲಿಕ್ಕೆ ಅಡುಗೆ ಪಾತ್ರೆಗಳನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೆ. ಆದರೆ ಆ ಸಂದರ್ಭದಲ್ಲಿ ಸಂಘದ ಒಂದು ಅಂಚು ಒಡೆದು ಹೋದರೂ ಕೂಡ ಅದನ್ನು ಯಾರು ಹಾಕಿಸ್ತಿದ್ರು ಅಂತ ಕೇಳಿದ್ರೆ ಸೀನಪ್ಪರು ಬಂದು ಹಾಕಿಸ್ತಾ ಇದ್ರು. ಯಾಕೆಂದ್ರೆ ಸಂಘದ ಪ್ರತಿಯೊಂದು ಅಭಿವೃದ್ಧಿಯ ಚಟುವಟಿಕೆಗಳಿಗೆ ಸೀನಪ್ಪರು ಅವಿಭಾಜ್ಯ ಅಂಗವಾಗಿದ್ರು. ತಿಮ್ಮಪ್ಪ, ನಮ್ಮ ಮುರಂತಬೆಟ್ಟಿನ ತಿಮ್ಮಪ್ಪ ಸುವರ್ಣರವರ ಕೊಡುಗೆಯನ್ನು ನಾವು ಮರೀಲಿಕ್ಕಿಲ್ಲ. ಅದರ ನಂತರ ಜವಾಬ್ದಾರಿಯನ್ನು ತೆಗೆದುಕೊಂಡಂತಹ ಸಾಧು ಸನಿಲ್ ಇರ್ಬೋದು, ನಮ್ಮ ಪದ್ಮಾಯಿ ಸುವರ್ಣ ಇರ್ಬೋದು, ಅಥವಾ ನಮ್ಮ ಪೂವಪ್ಪ ಕುಂದರ್ ಇರ್ಬೋದು, ಇವರೆಲ್ಲ ಸಮರ್ಪಣಾ ಮನೋಭಾವನೆಯಿಂದ ಕೆಲಸ ಮಾಡಿದ್ದಾರೆ. ನಾವು ನಾರಾಯಣ ಗುರುಗಳ ಒಂದು ಸಂದೇಶವನ್ನು ತುಂಬ ಬಾರಿ ಹೇಳ್ತೇವೆ, ವಿದ್ಯಾರ್ಜನೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ ಅಂತ. ಆದರೆ ನಾರಾಯಣ ಗುರುಗಳು ಮುಂದೆ ಕೇಳಿದ್ದಾರೆ, ಅದನ್ನು ಯಾರು ಹೇಳ್ತಾ ಇಲ್ಲ. ಕೇವಲ ಸಂಘಟನೆಯಿಂದ ಬಲಯುತರಾಗಿರಿ ಅಂತ ಮಾತ್ರ ಉಲ್ಲೇಖ ಮಾಡ್ತೇವೆ ಬಿಟ್ರೆ, ಅದೇ ನಾರಾಯಣ ಗುರುಗಳು ಹೇಳಿದ್ದಾರೆ, ಬದುಕಲಿಕ್ಕೋಸ್ಕರ ಸಂಘಟನೆಗೆ ಬರಬೇಡ, ಸಮಾಜದ ದಿಕ್ಕನ್ನು ಬದಲಾಯಿಸಲಿಕ್ಕೆ ಬರಬೇಕು. ಇದು ನಾರಾಯಣ ಗುರುಗಳು ಹೇಳಿರುವಂಥ ವಿಚಾರ. ಬದುಕಲಿಕ್ಕೋಸ್ಕರ ಸಂಘಟನೆ ಅಲ್ಲ, ವೈಯಕ್ತಿಕವಾಗಿ ಸಮಾಜದ ಬದುಕನ್ನು ಬದಲಾಯಿಸಲಿಕ್ಕೆ ನಿನ್ನ ಸಂಘಟನೆಯನ್ನು ಬರಬೇಕು. ಸಂಘಟನೆ ಒಂದು ಉದ್ಯೋಗವಲ್ಲ, ಸಂಘಟನೆ ಒಂದು ಸಾಮಾಜಿಕ ಜವಾಬ್ದಾರಿ. ಸಂಘಟನೆಯಲ್ಲಿ ನೀನು ಹೋರಾಟ ಮಾಡಬೇಕು ಅಂತಿಲ್ಲ, ನಿನಗೆ ತಾಕತ್ತಿದ್ರೆ ಹೋರಾಟ ಮಾಡು, ತಾಕತ್ತಿಲ್ಲ ಸುಮ್ಮನೆ ಕೂತ್ಕೊಳ್ಬೇಕು. ಆದರೆ ವ್ಯಕ್ತಿತ್ವವನ್ನು ಮಾರಾಟ ಮಾಡ್ಕೊಳ್ಬೇಡ. ಇದು ಪೂಜ್ಯ ನಾರಾಯಣ ಗುರುಗಳು ಹೇಳಿರುವಂಥ ಅಂಶ. ಆದರೆ ಇವತ್ತು ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಸಂಘಟನೆಯ ಹೆಸರಿನಲ್ಲಿ ವಿಘಟನೆ ಆಗುವುದನ್ನು ನಾವು ಕಾಣ್ತಾ ಇದ್ದೇವೆ. ವ್ಯಕ್ತಿಗಳು ತನ್ನ ವ್ಯಕ್ತಿತ್ವವನ್ನು ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ವ್ಯಕ್ತಿಗತವಾಗಿ ಸಂಘಟನೆಗಳು ಪ್ರಾರಂಭವಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಕೂತ್ಕೊಂಡಿರುವಾಗ ನಮ್ಮ ಮಾರ್ಗದರ್ಶಕರು ಭಾಸ್ಕರ್ ಕೋಟೆಯನ್ ಹತ್ರ ನಾನು ಖೇದವನ್ನು ವ್ಯಕ್ತಪಡಿಸಿದೆ. ನಮ್ಮ ಸಮಾಜ ಕೆಲವು ಸಂದರ್ಭದಲ್ಲಿ ಯಾವ ದಿಕ್ಕನ್ನ ಅವಲಂಬಿಸಿಕೊಂಡು ಹೋಗ್ತಾ ಇದೆ, ಗುರುಗಳ ಆಶಯ ಏನು, ನಮ್ಮ ಸಿದ್ಧಾಂತ ಏನು, ನಮ್ಮ ವೈಚಾರಿಕತೆ ಏನು, ಈ ವ್ಯಾಪ್ತಿಯನ್ನ ಮೀರಿ ಅನೇಕ ಸಂದರ್ಭದಲ್ಲಿ ನಾವು ವ್ಯವಹಾರವನ್ನು ಮಾಡಿದರೆ ಸಮಾಜ ದಾರಿ ತಪ್ಪುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇವತ್ತು ನಮ್ಮ ಸುರೇಶ್ ಪೂಜಾರಿ ಅವರ ನೇತೃತ್ವದಲ್ಲಿ ಈ ಸಂಘದ ಅಮೃತ ಮಹೋತ್ಸವವನ್ನು ಒಂದು ಆಚರಿಸುವಂತ ಭಾಗ್ಯ ಅವರಿಗೆ ಸಿಕ್ಕಿದೆ. ಎಲ್ಲ ಪದಾಧಿಕಾರಿಗಳು ಇವತ್ತು ಸೇರಿ ಕಳೆದ 1 ವರ್ಷದಿಂದ ಅಮೃತ ಮಹೋತ್ಸವದ ಹೆಸರಿನಲ್ಲಿ ಮೂಡಿಬಿದಿರೆ ಭಾಗದಲ್ಲಿರುವಂಥ ನಮ್ಮೆಲ್ಲ ಸಮಾಜದ ಬಂಧುಗಳು ಒಟ್ಟಿಗೆ ಬರಬೇಕು, ಒಗ್ಗಟ್ಟಾಗಬೇಕು. ಆ ಮೂಲಕ ಸಮಾಜದ ಮುಂದೆ ಅನೇಕ ಕೆಲಸ ಕಾರ್ಯಗಳನ್ನು ಈ ಸಂಘಟನೆ ಮುಖಾಂತರ, ಸಂಘದ ಮುಖಾಂತರ ಮಾಡಬೇಕು. ಅದರ ಜೊತೆಗೆ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಅಮೃತ ನಿಧಿಯ ಹೆಸರಿನಲ್ಲಿ ಮುಂದಿನ ನಮ್ಮ ಯುವ ಪೀಳಿಗೆಗೆ ಒಂದು ಭವಿಷ್ಯತ್ತನ್ನು ಕೊಡಬೇಕು ಎನ್ನುವ ದೃಷ್ಟಿಕೋನದಿಂದ ಮಾಡಿರುವಂತಹ ಸುರೇಶ್ ಪೂಜಾರಿಯವರ ಇಡೀ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಪರಮಾತ್ಮ ದ್ವಾಪರ ಯುಗದಲ್ಲಿ ಇದನ್ನೇ ಉಲ್ಲೇಖ ಮಾಡಿದ್ದು. ಮುಂದೆ ಬರುವಂತಹ ಕಲಿಯುಗದಲ್ಲಿ ನಾನು ಭಗವಂತನಾಗಿ ನಿಮಗೆ ರೂಪದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ನನ್ನನ್ನ. ಆದರೆ ಶಕ್ತಿ, ಭಗವಂತನ ಶಕ್ತಿ ಎಂಬುದಿದೆ. ಆದರೆ ಯಾವ ರೀತಿಯಲ್ಲಿ ಇರ್ತದೆ ಅಂತ ಕೇಳಿದ್ರೆ, ಸಂಘಶಕ್ತಿ ಕಲಾಯುಗೆ, ಕಲಿಯುಗದಲ್ಲಿ ಸಂಘಟನೆಯ ಮುಖಾಂತರ ನಾನು ಕಾಣಿಸಿಕೊಳ್ತೇನೆ. ಆ ನಿಟ್ಟಿನಲ್ಲಿ ಸಮಾಜದ ದೃಷ್ಟಿಯಿಂದ, ರಾಷ್ಟ್ರದ ದೃಷ್ಟಿಯಿಂದ, ಸಮಾಜದಲ್ಲಿ ಪರಿವರ್ತನೆಯ ದೃಷ್ಟಿಯಿಂದ, ಸಮಾಜದ ಒಳಿತಿಗೋಸ್ಕರ ನಾವ್ಯಾರಾದರೂ ಸಂಘಟನೆ ಮಾಡಿದರೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಇದೆ. ಆ ಗೀತೆಯ ಸಾರಾಂಶವನ್ನೇ ಅಧ್ಯಯನ ಮಾಡಿದಂತಹ ಪರಮ ಪೂಜ್ಯ ನಾರಾಯಣ ಗುರುಗಳು ಅದೇ ಸಂದೇಶವನ್ನು ಜಗತ್ತಿಗೆ ಕೊಟ್ಟಿದ್ದು, ಸಂಘಟನೆಯಿಂದ ಬಲಯುತರಾಗಿರಿ. ಆದರೆ ಸಂಘಟನೆ ಬಲಯುತ ಆಗಬೇಕಾದ್ರೆ ಸಮಾಜದಲ್ಲಿ ವಿದ್ಯೆ ಸಿಗಬೇಕು. ಆ ಕಾಲಘಟ್ಟ ಆಗಿತ್ತು. ಬಹುಶಃ ಆಗಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಲಿಕ್ಕೆ ಹೋದರೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಒಂದ್ ಕಡೆ ವಿದ್ಯೆ ಇಲ್ಲ, ಒಂದ್ ಕಡೆ ಸಮಾಜದಲ್ಲಿ ಬಹಿಷ್ಕಾರದ ಸಮಸ್ಯೆಗಳು, ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸಿ
ಸಮಾಜವನ್ನ ಒಂದು ಏಕೀಕರಣ ಮಾಡುವಂತಹ ಒಂದು ದೊಡ್ಡ ಕೆಲಸವನ್ನ ಆ ಸಂದರ್ಭದಲ್ಲಿ ಪರಮ ಪೂಜ್ಯ ನಾರಾಯಣ ಗುರುಗಳು ಮಾಡಿದರು. ಯಾರು ಸಮಾಜದ ಒಳಿತಿಗೋಸ್ಕರ ಕೆಲಸ ಮಾಡ್ತಾನೆ ಅವ ಮಹಾತ್ಮನಾಗ್ತಾನೆ. ಯಾರು ವ್ಯಕ್ತಿಗತವಾಗಿ ಕೆಲಸ ಮಾಡ್ತಾನೆ ಅವ ದುರಾತ್ಮನಾಗ್ತಾನೆ. ಇದು ಸಂಘಟನೆಯ ತಾತ್ಪರ್ಯ. ಇವತ್ತು ಈ ರೀತಿ ಅಮೃತ ಮಹೋತ್ಸವದ ಈ ಒಂದು ಸಂದರ್ಭದಲ್ಲಿ ಮೂಡಬಿದ್ರೆಯಲ್ಲಿ ಸಮಾಜ ಇವತ್ತು ಒಟ್ಟಾಗಿದೆ. ನನ್ನ ವಿನಂತಿ ಇಷ್ಟೇ, ಅನೇಕ ಸಂಘಟನೆ, ಅನೇಕ ಸಮಾಜದ ಕೆಲಸ ಕಾರ್ಯದಲ್ಲಿ ಕೊನೆಗೆ ವಿಘಟನೆ ಬರುವುದನ್ನು ನಾವು ಕಾಣ್ತಾ ಇದ್ದೇವೆ. ಅಲ್ಲಿ ಯಾಕೆ ವಿಘಟನೆ ಬರ್ತದೆ ಅಂತ ಕೇಳಿದರೆ, ಯಾವ ಸಂಘಟನೆಯಲ್ಲಿ ರಾಜಕೀಯ ಪ್ರವೇಶ ಆಗ್ತದೆ ಆ ಸಂದರ್ಭದಲ್ಲಿ ವಿಘಟನೆ ಆಗ್ತದೆ. ರಾಜಕೀಯ ಚಪ್ಪಲಿಯನ್ನ ನಾವು ಹೊರಗಿಟ್ಟು ಬಂದ್ರೆ, ಈ ಸಂಘದ ಒಳಗಡೆ ಬಂದಾಗ ನಾವೆಲ್ಲರೂ ಒಂದು ತಾಯಿಯ ಮಕ್ಕಳು ಎನ್ನುವ ಭಾವನೆಯಿಂದ ಪರಮ ಪೂಜ್ಯ ನಾರಾಯಣ ಗುರುಗಳ ತತ್ವ ಏನಿದೆ ಆ ತತ್ವದ ಅನುಷ್ಠಾನಕ್ಕೋಸ್ಕರ ನಾವು ಕೆಲಸ ಮಾಡಲಿಕ್ಕೆ ಕಟಿಬದ್ಧರಾಗಿದ್ದೇವೆ ಎನ್ನುವಂತಹ ಸಂಕಲ್ಪವನ್ನು ಮನಸ್ಸಿನಲ್ಲಿ ತೊಟ್ಟುಕೊಂಡಾಗ ಈ ವಿಘಟನೆ ಬರಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಆಶಯ ಇಷ್ಟೇ, ಇವತ್ತು ಅಮೃತ ಮಹೋತ್ಸವ ಆಚರಣೆಯಾಗಿದೆ. ಮುಂದಿನ 25 ವರ್ಷದ ನಂತರ ಶತಮಾನೋತ್ಸವವನ್ನು ಈ ಸಂಘ ಕಾಣಲಿಕ್ಕಿದೆ. ಭಗವಂತನಲ್ಲಿ, ನಾರಾಯಣ ಗುರುಗಳಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ, ಆ ಶತಮಾನೋತ್ಸವದಲ್ಲಿ ಕೂಡ ನಮಗೆ ಭಾಗಿಗಳಾಗುವಂತ ಒಂದು ಅವಕಾಶವನ್ನ ಭಗವಂತ ನಮಗೆ ಕಲ್ಪಿಸಿಕೊಡಬೇಕು. ನಾವು ಯಾರು ಇಲ್ಲಿ ಶಾಶ್ವತರಲ್ಲ, ಶಾಶ್ವತರಾಗಿರ್ಲಿಕ್ಕೆ ಬಂದೇ ಇಲ್ಲ. ಆದರೆ ಸಂಘಟನೆ ಶಾಶ್ವತ. ನಮ್ಮ ನಂತರವೂ ಕೂಡ ಈ ಸಂಘಟನೆ ಶಾಶ್ವತವಾಗಿ ಇರಬೇಕಾದ್ರೆ ನಾನು ಸಮಾಜ ನನಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ನಾನು ಸಮಾಜಕ್ಕೆ ಏನು ಕೊಡ್ತಾ ಇದ್ದೇನೆ, ಸಮಾಜಕ್ಕೆ ನನ್ನ ಏನು ಅನಿವಾರ್ಯತೆ ಇದೆ, ಸಮಾಜಕ್ಕೆ ಯಾವ ಸಂದರ್ಭದಲ್ಲಿ ಯಾವುದನ್ನು ಕೊಡಬೇಕು ಎಂಬುದನ್ನು ಅರ್ಥವಿಸಿಕೊಂಡಾಗ ಖಂಡಿತವಾಗಿ ಕೂಡ ಸಂಘಟನೆ ಬೆಳೆಯಲಿಕ್ಕೆ ಸಾಧ್ಯ ಇದೆ. ಎಲ್ರಿಗೂ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಸಮಯ ಕೊಡಲಿಕ್ಕೆ ಸಾಧ್ಯ ಇದೆ. ಸಂಘಟನೆ ಎಲ್ಲರ ಹತ್ರ ದುಡ್ಡನ್ನು ಅಪೇಕ್ಷೆ ಪಡುವುದಿಲ್ಲ, ಆದರೆ ಸಂಘಟನೆ ಸಮಯವನ್ನು ಅಪೇಕ್ಷೆ ಪಡ್ತದೆ. ನಿಮ್ಮ ಅಮೂಲ್ಯ ಒಂದಷ್ಟು ಸಮಯವನ್ನು ಸಂಘಟನೆಗೆ ವಿನಿಯೋಗ ಮಾಡಿದಾಗ ಆ ಸಂಘಟನೆ ಬೆಳೆಯುತ್ತದೆ. ಆ ಸಂಘಟನೆಯ ಜೊತೆಯಲ್ಲಿ ಸಮಯ ಕೊಟ್ಟ ನಾವು ವ್ಯಕ್ತಿಗಳು ಕೂಡ ಬೆಳೀಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಈ ಸಂಘಟನೆ ಕೆಲಸವನ್ನು ಮಾಡಬೇಕಾಗಿದೆ. ನನಗೆ ಇನ್ನೊಂದು ಬಹಳ ಸಂತೋಷ ಏನಾಯಿತು ಅಂತ ಕೇಳಿದರೆ, ಇವತ್ತಿನ ಈ ಅಮೃತ ಮಹೋತ್ಸವದಲ್ಲಿ 2 ಪ್ರಮುಖ ವ್ಯಕ್ತಿಗಳಿಗೆ ಇವತ್ತು ಸನ್ಮಾನವನ್ನು ಮಾಡಿದ್ದೇವೆ. ಒಂದು ನಮ್ಮೆಲ್ಲರ ಮಾರ್ಗದರ್ಶಕರು, ನನ್ನ ಹಿತೈಷಿಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಭಾಸ್ಕರ್ ಕೋಟ್ಯನ್ರವರು. ನಾನು ಬಹಳ ಚಿಕ್ಕಂದಿನಿಂದ ನೋಡಿದ್ದೇನೆ, ಬಹಳ ಅಪರೂಪದ ವ್ಯಕ್ತಿಗಳು ಈ ರೀತಿ ಸಿಗುವಂಥದ್ದು. ವ್ಯಕ್ತಿಗಳು ಬದಲಾದಾಗ, ವ್ಯಕ್ತಿಗಳಲ್ಲಿ ಸಂಪತ್ತು ಬಂದಾಗ, ಜವಾಬ್ದಾರಿಗಳು ಬಂದಾಗ, ಪದವಿ ಸನ್ಮಾನಗಳು ಬಂದಾಗ ಸಮಾಜದಲ್ಲಿ ವ್ಯಕ್ತಿಗಳು ಬದಲಾಗಿದ್ದನ್ನು ನಾನು ಗಮನಿಸಿದ್ದೇನೆ. ನಾನು ಸಾರ್ವಜನಿಕ ಜೀವನದಲ್ಲಿ ಸಾಕಷ್ಟು ವ್ಯಕ್ತಿಗಳನ್ನು ಕಂಡಿದ್ದೇನೆ. ಆದರೆ ನಾನು ಬಾಲ್ಯದಿಂದ ಕಂಡಿರುವಂತಹ ಭಾಸ್ಕರ್ ಕೋಟ್ಯನ್ ಇವತ್ತು ಯಾವ ಮಟ್ಟಕ್ಕೆ ಏರಿ ನಿಂತರೂ ಕೂಡ ಇವತ್ತು ನಮ್ಮೆಲ್ಲರ ಪ್ರೀತಿಯ ಜಗ್ಗಣ್ಣನಾಗಿ ಇವತ್ತಿಗೂ ಕೂಡ ಉಳಿದಿದ್ದಾರೆ. ಅದಕ್ಕೋಸ್ಕರ ವಿಶೇಷವಾದ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸ್ತಾ, 2 ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಆದರೆ ಸಮಯದ ಅಭಾವ ಇದ್ದರೂ ಕೂಡ ಅವರದ್ದು ಸನ್ಮಾನ ನಂತರ ಇತ್ತು. ನನ್ನ ವಿನಂತಿ ಮೇರೆಗೆ ಅಧ್ಯಕ್ಷರು ಸನ್ಮಾನವನ್ನ ಮೊದಲು ಮಾಡಿದರು. ವಿಶೇಷವಾದಂತಹ ಅಭಿನಂದನೆಯನ್ನ ಭಾಸ್ಕರ್ ಕೋಟ್ಯನ್ರಿಗೆ ಸಲ್ಲಿಸ್ತಾ, ಅವರಿಗೆ ಇನ್ನಷ್ಟು ಪೂಜ್ಯ ನಾರಾಯಣ ಗುರುಗಳು ಆಯಸ್ಸನ್ನ, ಆರೋಗ್ಯವನ್ನ ಕೊಡಲಿ, ಇನ್ನಷ್ಟು ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಭಗವಂತ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇನ್ನೊಬ್ಬಳು ನಮ್ಮ ಸಹೋದರಿ ಧನಲಕ್ಷ್ಮಿ ಪೂಜಾರಿ ಅವರು. ಮೊದಲ ಸನ್ಮಾನ ಅಳವಸಲ್ಲಿ ನಡೆದಂತಹ ಸಂದರ್ಭದಲ್ಲಿ ನನಗೆ ಭಾಗಿಯಾಗುವಂತಹ ಅವಕಾಶವನ್ನು ಡಾಕ್ಟರ್ ಮೋಹನ್ ಆಳ್ವ ಕಲ್ಪಿಸಿಕೊಟ್ಟಿದ್ರು. ಗೆದ್ದಾಗ ಕೈ ಹಿಡಿಲಿಕ್ಕೆ ತುಂಬ ಜನ ಇದ್ದೇವೆ, ಸೋತಾಗ ಕೈ ಹಿಡಿಲಿಕ್ಕೆ ತುಂಬ ಜನ ಸಿಗುವುದು ಬಹಳ ಕಷ್ಟ. ಆದರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಮೋಹನ್ ಆಳ್ವರವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಇವತ್ತು ಮೋಹನ್ ಆಳ್ವರ್ ಅವರ ಸಂಪೂರ್ಣ ಸಹಕಾರದಿಂದ ಇವತ್ತು ಧನಲಕ್ಷ್ಮಿಯವರು ರಾಷ್ಟ್ರ ಮಟ್ಟದ ಒಂದು ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆಯುವಂತಹ ಪ್ರತಿಭೆಯಾಗಿ ಇವತ್ತು
ಮೂಡಿ ಬಂದಿದ್ದಾರೆ. ಇವತ್ತು ಈ ಮಟ್ಟಕ್ಕೆ ಬೆಳೀಬೇಕಾದ್ರೆ ಅವರು ಪಟ್ಟಿರುವಂತಹ ಕಷ್ಟ ಬಹುಶಃ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆ ಕಷ್ಟವನ್ನ ಅವರ ಹತ್ರ ಮಾತ್ರ ಕೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಈ ಮಟ್ಟಕ್ಕೆ ಇವತ್ತು ಬೆಳೆದಾಗ ಸನ್ಮಾನ ಪ್ರಶಸ್ತಿಗಳು ತುಂಬ ಸಿಗಬಹುದು, ಆದರೆ ಆ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವರು ಪಟ್ಟಿರುವಂತಹ ಶ್ರಮಕ್ಕೆ ವಿಶೇಷವಾದಂತಹ ಅಭಿನಂದನೆಯನ್ನ ಇವತ್ತು ನಾವು ಸಲ್ಲಿಸಲೇಬೇಕು. ನಾವು ಕೊಟ್ಟಿರುವಂತಹ ಸನ್ಮಾನಕ್ಕಿಂತ ಮಿಗಿಲಾದಂತಹ ಒಂದು ಶ್ರಮ ಪರಿಶ್ರಮ ಧನಲಕ್ಷ್ಮಿ ತನ್ನ ಜೀವನದಲ್ಲಿ ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಭಗವಂತ ಶಕ್ತಿಯನ್ನ ಕೊಡಲಿ. ಈ ದೇಶವನ್ನು ಪ್ರತಿನಿಧಿಸುವ ಮುಖಾಂತರ ಈ ದೇಶದ ಕೀರ್ತಿಯನ್ನ ಧನಲಕ್ಷ್ಮಿಯ ಮುಖಾಂತರ ಇನ್ನಷ್ಟು ಬೆಳಗುವಂತ ಅವಕಾಶವನ್ನ ಭಗವಂತ ಅವಳಿಗೆ ಕಲ್ಪಿಸಿಕೊಡ್ಲಿ ಎನ್ನುವ ಆಶಯವನ್ನ ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ವಂದಿಸ್ತಾ ಅನಿವಾರ್ಯ ಕಾರ್ಯಕ್ರಮದಿಂದಾಗಿ ನಾನು ತೆರಳಲೇಬೇಕಾಗಿದೆ. ನಿಮ್ಮೆಲ್ಲರ ಕ್ಷಮೆಯನ್ನು ಯಾಚಿಸ್ತಾ ಈ ಅಮೃತ ಮಹೋತ್ಸವಕ್ಕೆ ಶುಭವನ್ನ ಹಾರೈಸ್ತಾ ಸಂಘಟನೆಯ ಜೊತೆಗೆ ನಿತ್ಯ ನಿರಂತರ ಇರ್ತೇವೆ. ಗುರುಗಳ ಆಶಯದಂತೆ ಸಂಘಟನೆ ಬಲಯುತವಾಗಿ ಬೆಳೆಯಲಿ. ಆ ಮೂಲಕ ಸಂಘದ ಮುಖಾಂತರ ಸಮಾಜಮುಖಿಯಾದಂತಹ ಕೆಲಸ ಕಾರ್ಯಗಳು ಇನ್ನಷ್ಟು ಆಗಲಿ ಎನ್ನುವ ಶುಭಾಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಗುರುದೇವ್. ಸಮಾಜಗೆ ಪನೌದ ಬಲಾಡ್ದಲೆ ಯಾನ್ ಏತ್ ಸಮಯ ಕೊರ್ಪೆ ಪನ್ಪಣಚಿತ್ನವು ಮುಖ್ಯ ಪನ್ಪಣಚಿತ್ನ ಬಾರಿ ಪೊರ್ಲದ ತಿಳುವಳಿಕೆದ ಪಾತ್ರದ ಒಟ್ಟಿಗೆ ಎಡ್ಡೆಪ್ಪದ ಪಾತ್ರವನ್ನು ಪಟ್ಟವನ್ನ ಚಿತ್ನ ಭಾರತೀಯ ಜನತಾ ಪಾರ್ಟಿದ ಜಿಲ್ಲಾ ಮುಖಂಡರಿ ಸುದರ್ಶನ್ ಎಂಬ ಮೇರೆಗೆ ಸೋಲೈತು ಸೊಲ್ಮೆಂಡ ಸಂದೇತ ಮಲ್ತೊಂದು ಕೂಟದ ಗುರ್ಕರ್ರೆ ನೆಂಪುದ ಪರಿನ ಕೈಕಿ ಎತ್ತಾದ ಅರಿನ ಮಾನವುಡು ಈ ಕಾರ್ಯಕ್ರಮ ಬುಡು ಮಲ್ತು ಕೊರಡು ಪಂದ ಭಿನ್ನಯ ಮಲ್ತೊಂದುಲ್ಲ. ಈ ಕಾರ್ಯಕ್ರಮದ ಪಾಲನೆ ಪಡೆಯ ಚಿತ್ನ ಜಯರಾಮ್ ಕೋಟ್ಯಾನ ಉದ್ಯಮಿಲು ಮೆರಿನ ಗುರ್ತಾರ್ಥ ಮಲ್ತೊಂದುಲ್ಲ. ಈ ಕೂಟಗೆ ಎದುಕೊಂದೊಂದುಲ್ಲ ಚಂದ್ರಾಸನ್ ಎಲ್ರಿ ಉದ್ಯಮಿಲು ಈ ಕೂಟದ ಪಾಲನೆ ಪಡೆತೀರಿ ಕಂಬಲ ಕ್ಷೇತ್ರದ ಮೆನ್ಕೊಂದಿಪ್ಪನ ಚಿತ್ತ ಪ್ರತಿಭೆ ಚಂದ್ರಾಸನ್ ಇಲ್ರೇನೆ ಈ ಕೂಟಗೆ ಎದುಕೊಂದೊಂದುಲ್ಲ. ಅವಿನಾಶ್ ದೈಹಿಕ ಶಿಕ್ಷಣ ನಿರ್ದೇಶಕರಿ ಈ ಕೂಟದ ಪಾಲನೆ ಪಡೆತೀರಿ ಅರೆಲ್ಲ ಗುರ್ತಾರ್ಥ ಮಲ್ತೊಂದು ಈ ಕೂಟಗೆ ಎದುಕೊಂದೊಂದುಲ್ಲ. ಈ ಪೊರ್ತಕ ಅನಗೆ 5,000 10,000 1,000 20,000 ಪನೋದ ಸಕಾಯನ ಬೆರಿಬಲವಾದ ಕೊಡ್ತೇರಿ ಅಂಡ ವೇದಿಕೆಡೆ ಸಮಯ ಕಡಿಮೆ ಉಂಡು 25,000 ಮೇಲ್ಪಟ್ಟದೆ ಪನೋದ ಬೆರಿಬಲ ಕೊರ್ನಕ್ಲೇನೆ ಮಾನವನ ಚಿತ್ನ ಪಡ್ತು 6 ಅಕ್ಲು 10 ನಂಡ ಅಕ್ಲ ಇಲ್ಲದ ಅಕ್ಲಿಗೆ ತರ್ನಂಡ ಚಾವಡಿಗೆ ಬಲೆ ಕೂಟದ ಗುರ್ಕರ್ರಿ ಅಕ್ಲೇನೆ ಈ ಪೊರ್ತುಡು ಮಾತ ಗಣ್ಯಮಾನ್ಯ ಬಿನ್ನೆರ್ನ ಒತಿತ್ತ ಮೂಲಕವಾದ ಅಕ್ಲೇನ ಮಾನವುಡು ಶ್ರೀಮತಿ ನರ್ಸಿ ದೂಜಾ ಅಂಚನ್ ಬುಕ್ಕ ಪ್ರಕಾಶ್ ಅಮೀನ್ ಪುತ್ತಿಗೆ 25,000 ಪನವುದ ದಾರೆ ಕೊಡ್ತೇರಿ ಅಕ್ಲೇನಿ ಪೊರ್ತುಡು ಚಾಬಡಿಡು ಮಾನವುಡು ಶ್ರೀಮತಿ ನರ್ಸಿ ದೂಜಾ ಅಂಚನ್ ಬುಕ್ಕ ಪ್ರಕಾಶ್ ಅಮೀನ್ ಪುತ್ತಿಗೆ ಜಯರಾಮ್ ಕೋಟ್ಯನ್ರಿ ಸೋನಿ ಫ್ರೆಂಟರ್ಸ್ 25,000 ಪನವುದ ಸಕಾಯನ ಬೆರಿಬಲವಾದ ದಿಂಜಾದಿರಿ ಶ್ರೀಮತಿ ರೇಷ್ಮಾ ಬುಕ್ಕ ಶ್ರೀ ಮನೋಜ್ ಬುಕ್ಕ ಜೋಕುಲು 25,000 ಪನೋದ ಸಕಾಯನೆ ಈ ಕೂಪೆಗೆ ಏರಾದು ಕೊಡ್ತೀರಿ. ಶ್ರೀಮತಿ ರಶ್ಮಿ ನವನೀತ ನೆಲ್ಲಿಕಾರಿ 25,000 ಪನೋದ ಬೆರಿಬಲ ದಿಂಜಾದಿರಿ ಚಾವಡಿಡಿ ಈ ಪೊರ್ತುದ ಮಾನಾದಿಗೆ ರಾಗುಸಿ ಪೂಜಾರ್ಲೆ ಈ ಪೊರ್ತುಡು ಅಕ್ಲೇನ ಮಾನಾವುಡು ಸುಧಾಕರ್ ಅರಾಟ ಚೆಂಬೂರು 25,000 ಪನೋದ ಸಕಾಯ ಜಯರಾಮ್ ಎಂ ಪೂಜಾರಿ ಮುಂಬೈ 25,000 ಪನೋದ ಸಕಾಯ ನಾಗೇಶ್ ಕೊಲ್ಲೆಗಾಲ 25,000 ಪನೋದ ಸಕಾಯ ಲಾಡಿ 12 ಬರ್ಕೆ ಕುಟುಂಬಸ್ಥೇರೆ 25,000 ಪನೋದ ಸಕಾಯ ಲಾಡಿ 12 ಗುತ್ತು ಬರ್ಕೆ ಕುಟುಂಬಸ್ಥೇರೆ 25,000 ಪನೋದ ಸಕಾಯ ಶ್ರೀಮತಿ ಲೋಹಿತಾಕ್ಷಿ
25,000 ಪನೋದ ಸಕಾಯ. ಶ್ರೀಮತಿ ಸೌಮ್ಯ ಪ್ರಕಾಶ್ 25,101 ರೂಪಾಯಿ ಪನೋದ ಸಕಾಯ. ಶ್ರೀಮತಿ ಭಾಗ್ಯಶ್ರೀ ಕೃಷ್ಣಮೂರ್ತಿ ಮೂಡು ಬರ್ಕೆ 25,151 ರೂಪಾಯಿ ಪನೋದ ಸಕಾಯ. ಶ್ರೀಮತಿ ಗೀತಾ ಪ್ರಶಾಂತ್ ಕುಮಾರ್ 25,501 ರೂಪಾಯಿ ಪನೋದ ಸಕಾಯ. ನನ್ನ ದುಂಬದ ಮಾನಾದಿಗೇನು ಭಾಸ್ಕರ್ ಎಸ್ ಕೋಟೆ ಅಂದ್ರೆ ನಡಪಾದು ಕೊರಡು. ಗೀತಾ ಪ್ರಶಾಂತ್ ಕುಮಾರ್ 25,501 ರೂಪಾಯಿ ಪನೋದ ಸಕಾಯ. ಶ್ರೀಮತಿ ಸವಿತಾ ಬೊಕ್ಕ ಶ್ರೀ ದಿನೇಶ್ 25,556 ರೂಪಾಯಿ ಪನೋದ ಸಕಾಯ. ಶ್ರೀ ಶಿವಪ್ರಸಾದ್ ಅಶ್ವಿತಾ ಪೂಜಾರಿ 25,550 ರೂಪಾಯಿ. ಶಿವಪ್ರಸಾದ್ ಅಶ್ವಿತಾ ಪೂಜಾರಿ 25,557 ರೂಪಾಯಿ ಪನೋದ ಸಕಾಯ. ಹೊರ ಜೋರೈನಕ್ಕೆ ಚಪ್ಪಾಳೆ BSF ಯೋಧೇರ್ಲಾ ಅಂದ ಮೇರೆ ತುಂಬು ಕುಟುಂಬಗೆ ನಮ್ಮ ಸಂಘಕ್ಕೆ ನಿರಂತರವಾಗಿ ನಿತ್ಯದ ಸೇವೆ ಮಹಿಳಾ ಕುಪ್ಪೆದ ಗುರುಕರ್ತಿಯಾದ ಅವರ ಧರ್ಮ ಪತ್ನಿ ಹೊರ ಜೋರೈನಕ್ಕೆ ಚಪ್ಪಾಳೆ. ಸತೀಶನ್ ಬಂಗೇರ 25,555 ರೂಪಾಯಿ ಪನೋದ ಸಕಾಯ. ಸುಶಾಂತ ಕರ್ಕೇರ್ರಿ 25,555 ರೂಪಾಯಿ ಪನೋದ ಸಕಾಯ. ಶ್ರೀಮತಿ ನಮಿತಾ ಬೊಕ್ಕ ಶ್ರೀಮತಿ ನಮಿತಾ ಬೊಕ್ಕ ಶ್ರೀ ಗಿರೀಶ್ ಕುಮಾರ್ ಹಂಡೇಲ್ 25,558 ರೂಪಾಯಿ ಪನೋದ ಸಕಾಯ. ಶ್ರೀಮತಿ ನಮಿತಾ ಬೊಕ್ಕ ಶ್ರೀ ಗಿರೀಶ್ ಕುಮಾರ್ ಹಂಡೇಲ್ ನನ್ನ ದುಂಬುದ ಮಾನಾದಿಗೇನೆ ಸದಾನಂದ ಪೂಜಾರಿ ಬಿಲ್ಲವ ಬ್ರಿಗೇಡ್ ಮೇರ್ ನಡಪಾದು ಕೊರಡು ಪಂಪಿನ ಚಿತ್ನ ಭಿನ್ನಯ. ರವೀಂದ್ರ ಎಂ ಸುವರ್ಣ ಗಾಂಧಿನಗರ 25,556 ರೂಪಾಯಿ ಪನೋದ ಸಕಾಯ. ರೋಹನ್ ಅಧಿಕಾರ ಬೆಟ್ಟು 25,777 ರೂಪಾಯಿ ಪನೋದ ಸಕಾಯ. ದುಂಬುದ ಮಾನಾದಿಗೇನೆ ರಂಜಿತ್ ಪೂಜಾರಿ ಪಂಚಶಕ್ತಿ ತೋಡಾರೆ ಮೇರ್ ನಡಪಾದು ಕೊರಡು. ನವೀನ್ ಚಂದ್ರ ಕರ್ಕೇರ ಬೊಕ್ಕ ಫ್ಯಾಮಿಲಿ 30,555 ರೂಪಾಯಿ ಪನೋದ ಸಕಾಯ. ನವೀನ್ ಚಂದ್ರ ಕರ್ಕೇರ ಬೊಕ್ಕ ಫ್ಯಾಮಿಲಿ 30,555 ರೂಪಾಯಿ ಪನೋದ ಸಕಾಯ. ಪ್ರಕಾಶ್ ಕುಮಾರ್ ಗುರುಕೃಪ ಎನಿಕ್ರಿ ಪಲ್ಲ 35,000 ಪನೋದ ಸಕಾಯ. ಈ ಪುರ್ತುಗಾನಗ ಸಮಯನು ಕೊರ್ದು ಈ ಕೂಟಗ ಪಾಲನೆ ಪಡೆದು 24 ಗಂಟೆಲ ಇರ್ಲು ಪಗೆಲು ತನ್ನ ಶಕ್ತಿದ ಪುಂಬಾಟಿಕಿದ ಪುಣ್ಣು ಮಗಲಿ ಇನಿತ ದಿನ ಕಾಂಡೆ ಬರುಡಿತ್ತನ ಅಂಡ ಬೊಕ್ಕೊಂಜಿ ಕಾರ್ಯಕ್ರಮ ದೂರದ ಊರುಡಿತ್ತು ನಂಡಲ ಐನು ಮುಗಿಪಾದು ಅವ್ರನ್ನ ಪೊಪ್ಪ ಅಮ್ಮ ಇತ್ತದು ಈ ಕೂಟದ ಬತ್ತದ ಪಾಲನೆ ಪಡೆದು ಎಡ್ಡೆಪ್ಪುದ ಮನಸ್ಸದ ಎಡ್ಡೆ ಉಡಲ್ದ ನನಲ ಮಮಲ್ಲ ಕನಸನ್ನು ಕಾಣದೆ ಅಂತಾರಾಷ್ಟ್ರೀಯ ಮಟ್ಟದ ಮಿನ್ಕೊಡ ಎನಿಚಿದ್ನೆ
ಶ್ರೀ ಕುಮಾರಿ ಧನಲಕ್ಷ್ಮಿ ಪೂಜಾರಿ ಮೇರೆಗೆ ವರ ಜೋರೈನ ಕೈತಾಂಗಿದ ಒಟ್ಟಿಗೆ ಅರೆಗೆ ಎಡ್ಡೆಪ್ಪನು ಬಯಕೊಂದುಲ್ಲ. ಡಾಕ್ಟರ್ ರಮೇಶ್ ಮೂಡಬಿದ್ರೆ 50,000 ಪನೋದ ಸಕಾಯ. ಡಾಕ್ಟರ್ ರಮೇಶ್ ಮೂಡಬಿದ್ರೆ ಕ್ಷಮೆ ಪಡೆ. ಡಾಕ್ಟರ್ ರಮೇಶ್ ಮೂಡಬಿದ್ರೆ 1 ಲಕ್ಷ ಪನೋದ ಸಕಾಯ ಅವರ ಜೋರೈನ ಕೈತಾಂಗನೆ ಸಂದೈತ ಮತ್ತೊಂದುಲ್ಲ. ಡಾಕ್ಟರ್ ಮುರಳಿ ಕೃಷ್ಣ 50,000 ಕ್ಷಮೆ ಪಡೆ 1 ಲಕ್ಷ ಪನೋದ ಸಕಾಯ. ಡಾಕ್ಟರ್ ಮುರಳಿ ಕೃಷ್ಣ 1 ಲಕ್ಷ ಪನೋದ ಸಕಾಯ. ಶ್ರೀ ಗಂಗಾಧರ್ ಎಂ ಕೋಟೆ ಅಂಡ್ರೆ 50,000 ಪನೋದ ಸಕಾಯ. ಸೊಲ್ಮೇಲು ನನ್ನ ದುಂಬುದ ಮಾನದಿಗೇನೆ ಚಂದ್ರಶೇಖರ್ ಕುಮಾರ್ ರೀ ಅಧ್ಯಕ್ಷರೇ ಗೋಕರ್ಣನಾಥರ ಕೋಆಪರೇಟಿವ್ ಬ್ಯಾಂಕ್ ಕುಡ್ಲ ಮೇರೆ ನಡಪಾದ ಕೊರಡು ಮಾಲಿನಿ ಬಂಗೇರ ಡಾಕ್ಟರ್ ಮಾಲಿನಿ ಬಂಗೇರ ಬೆದ್ರ 50,555 ರೂಪಾಯಿದ ಪನೋದ ಸಕಾಯ. 50 ಮಾಲಿನಿ ಬಂಗೇರ 50,555 ರೂಪಾಯಿದ ಪನೋದ ಸಕಾಯ. ಜಗನ್ನಾಥ ಕೆ ಪೂಜಾರಿ 51,000 ಪನೋದ ಸಕಾಯ. ಮೇರನ ತಮ್ಮಲೆ ಜಗನ್ನಾಥ ಕೆ ಪೂಜಾರ್ಲೆನ ತಮ್ಮಲೆ ವೀರಪ್ಪ ಪೂಜಾರ್ಲೆ ಚಾವಡಿಗ ಬಲೆ. ನನ್ನ ದುಂಬುದ ಮಾನಾದಿಗೇನೆ ಆಶಿತ್ ಬಂಗೇರ ಸಿಂಗಾಪುರ ಮೇರೆ ನಡಪಾದ ಕೊರಡು ಸಿಎ ಸುಂದರ ಪೂಜಾರ್ಲೆ 51,101 ರೂಪಾಯಿದ ಪನೋದ ಸಕಾಯ. ಶ್ರೀಮತಿ ಪೂರ್ಣಿಮಾ ಬೊಕ್ಕ ರವೀಂದ್ರ ಕರ್ಕೆರ್ರೆ 55,555 ರೂಪಾಯಿದ ಪನೋದ ಸಕಾಯ. ನನ್ನ ದುಂಬುದ ಮಾನಾದಿಗೇನೆ ಜಗದೀಶ್ ಚಂದ್ರ ಡಿಕೆ ಒತ್ತುಗುರ್ಕಾರೆ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ. ಶ್ರೀಮತಿ ಸೌಮ್ಯ ಮಣಿ ಶ್ರೀ ಪ್ರಕಾಶ್ RFO 75,000 ಪನೋದ ಸಕಾಯ. ಶ್ರೀಮತಿ ಸೌಮ್ಯ ಮಣಿ ಪ್ರಕಾಶ್ ACF 75,000 ಪನೋದ ಸಕಾಯ. ಅವರ ಜೋರೈನ ಕಿಚ್ಚಪ್ಪಾಳೆ ಸರ್ಕಾರಿ ಅಧಿಕಾರಿಯಾದ ಸೇವೆಯನ್ನು ಕೊರೊಂದಿಪ್ಪು ನಮ್ಮ ಸಮಾಜದ ಮಮಲ್ಲ ಗೆಲ್ಮೆ ಈ ಪೊರ್ತುಗಾನಗ 1 ಲಕ್ಷ ಪನವುದ ಸಾಕಾರ ಕೊರನ ಚಿತ್ನೆ ಉಮಾನಾಥಿಯ ಕೊಟ್ಟ್ಯಂಡ್ರನೆ ಈ ಪೊರ್ತೊಡು ಮಾನವ 1 ಲಕ್ಷ ಪನವುದ ಸಕಾಯ ಕೊರನ ಚಿತ್ನೆ ರಂಜಿತ್ ಪೂಜಾರಿ ತೋಡಾರ ಮೇರೆಗೆ ರಾಘುಸಿ ಪೂಜಾರಿ ಮಾರ್ನಾಡ ಮೇರೆ ಶಾಲೆ ಪಾಡದ ಮಾನವೇರೆ. ಶ್ರೀಮತಿ ಭಾನುಮತಿ ಶೀನಪ್ಪ 1,01,000 ಪನೋದ ಸಕಾಯ. 1,01,000 ರೂಪಾಯಿ ಪನೋದ ಸಕಾಯ. ಭಾಸ್ಕರ್ ಎಸ್ ಕೋಟ್ಯಂಡ್ರೆ ಶಾಲು ಪಾಡ್ದ ಮಾನವೇರಿ. ಭಾನುಮತಿ ಶೀನಪ್ಪ 1,01,000 ರೂಪಾಯಿ ಪನೋದ ಸಕಾಯ. ಅರ್ನ ಸುಪುತ್ರಿ ಆದಿತ್ಯನ ಚಿತ್ನ ನಿಶ್ಮಿತ ಮೇರೆ ಈ ಮಾನಾದಿಗೆಯನ್ನು ಸ್ವೀಕಾರ ಮಲ್ಪೇರಿ. ರಮೇಶ್ ಪೂಜಾರಿ ಬೊಕ್ಕ ಅವ್ರನ್ನ ಫ್ಯಾಮಿಲಿ ಎನೆಕ್ರಿ ಪಲ್ಲ 1,01,000 ರೂಪಾಯಿ ಪನೋದ ಸಕಾಯ. ಸುರೇಶ್ ಕೆ ಪೂಜಾರ್ಲಿ ಮಾನವಡು ಅರಣ್ಯ ಎದುಕೊನೋಡು 1,01,000 ರೂಪಾಯಿ.
ಈ ಪುರ್ತುಗಾನಗ ನಮನ ಈ ಪೊರ್ಲದ ಉಜ್ಜಯ ಸಮಿತಿದ ಗುರುಕಾರೆ ಸುರೇಶ್ ಕೆ ಪೂಜಾರಿ ಮೇರನ ಧರ್ಮಪತ್ನಿ ಶ್ರೀಮತಿ ಜಯಶ್ರೀ ಪೂಜಾರಿ 2,555 ರೂಪಾಯಿದ ಪನೋದ ಸಕಾಯ ಡಾಕ್ಟರ್ ರಮೇಶ್ ಏರೆ ಶಾಲು ಪಾಡ್ದ ಮಾನವೇರೆ ಶ್ರೀಮತಿ ಜಯಶ್ರೀ ಪೂಜಾರಿ 2,555 ರೂಪಾಯಿ ಡಾಕ್ಟರ್ ರಮೇಶ್ ಏರೆ ಶಾಲು ಪಾಡ್ದ ಮಾನವೇರೆ ಈ ಉಜ್ಜಯ ಕೂಟದ ಗುರುಕಾರೆ ಸುರೇಶ್ ಪೂಜಾರ್ಲೆನ ಧರ್ಮಪತ್ನಿ ಈ ಪೊರ್ತೋಡು ಚಾವಡಿಗೆ ಬತ್ತೇರೆ ಅರೇಣ ಮಾನವ ಅವರ ಜೋರೇನೆ ಕೈತಾಂಗೆ ಜಿಎಂ ಕೋಟೆ ಅಂದ್ರೆ 50,000 ಪನೋದ ಸಕಾಯ ಚಾವಡಿಗಳೆತ್ತು ಕೊಂಡಾಟ ಮಲ್ತೊಂದುಲ್ಲ ಜಿಎಂ ಕೋಟೆ ಅಂದ್ರೆ ಆಶಿತ್ ಬಂಗೇರ ಸಿಂಗಾಪುರ ಅಧ್ಯಕ್ಷರ ಮಾನಾಲೆ ಜಿಎಂ ಕೋಟ್ಯನ್ರಿ 50,000 ಪನೋದ ಸಕಾಯ ಆಶಿತ್ ಬಂಗೇರ್ರಿ ಡಾಕ್ಟರ್ ಮುರಳೀಕೃಷ್ಣ ಮೇರೆ ಈ ಪೊರ್ತೊಡು ಮಾನವಡು ಆಶಿತ್ ಬಂಗೇರ ಸಿಂಗಾಪುರ 25,000 ಪನೋದ ಸಕಾಯ ಈ ಪೊರ್ತುಗಾನಗ ಇನ್ನಿತ್ತ ದಿನ 1 ಕೋಟಿ ರೂಪಾಯಿ ಈ ಪನವುಡು ದಿಂಜೋಡು ಈ ಪನವದ ಈ ಕೊಪ್ಪರಿಗೇನು ಉದಿಮಲ್ತನಾರೆ ನಮನ ಪೆರ್ಮೇದ ಮಾನಿಕೆ ರಾಘುಸಿ ಪೂಜಾರಿ ಮಾರ್ನಾಡ್ ಕುವೈಟ್ ಮೇರೆ ಈ ಪೊರ್ತುಗಾನಗೆ ಈತದೆ ಕೋಡೆತಾನೆ ನಮನ ಪುಣ್ಯದ ಈ ಮಣ್ಣಿಗೆ ಬತ್ತದೆ ಇನ್ನಿತ್ತ ದಿನ ಇಡೀ ಉಜ್ಜಯ ಕೂಟದ ಪಾಲನೆ ಪಡೆದು 5 ಲಕ್ಷ ಪನವದ ಸಕಾಯದ ಬೆರಿಬಲ ದಿಂಜಾಯಿನ ಚಿತ್ತ ನಮನ ಪೆರ್ಮೇದ ಮಾನಿಕ್ಯಗೆ ಭಾಸ್ಕರ್ ಎಸ್ ಕೋಟ್ಯನ್ ಬುಕ್ಕ ಕೂಪೆದ ಗುರ್ಕಾರೆ ಶಾಲ ಪಾಡ್ದ ಮಾನವಡು ಹೊರ ಜೋರೈನ ಕೆಚ್ಚಪ್ಪಾಳೆ ನಮನ ಪೆರ್ಮೆದ ಎಡ್ಡೆ ಮನಸ್ಸದ ಬಾಲೆ ಹೃದಯದ ರಾಘುಸ್ತಿ ಪೂಜಾರಿ ಕುವೈಟ್ ಮಾರ್ನಾಡ್ ಮೇರೆಗೆ ನಾರಾಯಣ್ PM ಮೇರೆನೆ ಚಾವಡಿದ ಮಿತ್ತಿಗೆ ಎದುಕೊಂದೊಂದುಲ್ಲ ಈ ಕುಪ್ಪೆದ ಉಜ್ಜಯ ಕೂಟದ ಗೌರವಾಧ್ಯಕ್ಷರೇ ನಾರಾಯಣ್ PM ಮೇರೆನೆ ಚಾವಡಿಗೆ ಎದುಕೊಂದೊಂದುಲ್ಲ ಈ ಪೊರ್ತುಗಾನಗೆ ಪಾತೆರದ ಮನೆಟ್ಟಿ ಚಂದ್ರಶೇಖರ್ ಕುಮಾರ್ ಗುರ್ಕರ್ರಿ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಕುಡ್ಲ ಮೇರಿ ಪೊರ್ತುಗು ಪಾತೆರದ ಮನೆಟ್ಟಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಮೂಡಬಿದ್ರೆ ಅಂಚನೆ ನಾರಾಯಣ ಗುರು ಸೇವಾದಳ ಅಂಚನೆ ನಾರಾಯಣ ಗುರು ಮಹಿಳಾ ಸಂಘ ನೆತ್ತ ಒತ್ತು ಗುರ್ಕಾರ್ಗೆ ನಡಪುನಂಚಿನ ಈ ಒಂದು 75ನೇ ವರ್ಷದ ಕಾರ್ಯಕ್ರಮ ನೆತ್ತ ಗುರುಕಾರ್ಮೇನು ವಹಿಸೋನಂಜಿನ ನಮ್ಮ ಸಂಘದ ಅಧ್ಯಕ್ಷರಾಯನಂಜಿನ ಸುರೇಶ್ ಪೂಜಾರ್ಲು ಅಂಚನೆ ಮಾತ ಇತ್ತಿನ ವೇದಿಕೆ ಉಪ್ಪುನಂಚಿನ ಮಾತ ಗಣ್ಯರೆಲ್ಲ ಈ ಪೊರ್ತೋಡು ಅಭಿನಂದನೆ ಮಂತೊಂದು ಇನಿ 75 ವರ್ಷ ದುಂಬು ನಮ್ಮ ವೆಂಕಪ್ಪ ಕೋಟೆಯನ್ರು ಒಂಜಿ ಮುಲ್ಪ ಒಂಜಿ ಸಂಘನ ಸ್ಥಾಪನೆ ಮಂತಿನೆಟ್ಟು ನಂಕೊಂಜಿ ದಾದನ ಒಂಜಿ ಕುಲ್ಲುನ ಯೋಗ ಬೈದನು ಆ ಪೊರ್ತುಡಾರ್ನ ನಿಜವಾಯಿನ ಒಂಜಿ ಕೆಲಸ 75 ವರ್ಷೋಡು ಏರ್ಲೆ ಎನ್ನದಿಜೇರು ಅಂಚಿನ ಒಂಜಿ ಸಂಘಟನೆ ಮನ್ಪೋಡು ಇಂಚಿನ ಒಂಜಿ ಸಂಘಟನೆ ಆಂಡಂದಾಂಡ ನನ್ನ ದುಂಬುದ ಪೀಳಿಗೆಗೆ ಒಂಜಿ ಉಪಕಾರ ಆವು ಪಂಡದು ಆ ಟೈಮ್ ಆರು ಎಣ್ಣಿನೆಟ್ಟು ಇಂಚಿನ ಒಂಜಿ ನಂಕೊಂಜಿ ಭಾಗ್ಯ ತೆಗೆದನು ಇಂಚಿನ ಒಂಜಿ ವಾಲ್ ಮಂತದು ಅಥವಾ ಬೇತೆ ಬೇತೆ ಕಾರ್ಯಕ್ರಮ ಮನ್ಪೆರೆ ನಂಗೆ ಇನ್ನೊಂಜಿ ಸುಸಂದರ್ಭ ತೆಗೆದನು ಐಕಬೋಡಾದ ನಮ್ಮ ಪ್ರತಿಯೊಂಜಿ ಕಾರ್ಯಕ್ರಮಲ್ಲ ಮನ್ಪುನಾಗ ಚಿಂತನೆ ಮನ್ಪೋಡು ಅಪ್ಪನದ್ದು ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ತತ್ವ ಸಿದ್ಧಾಂತೋಡು ಆರು ಶಿಕ್ಷಣಗಳ ಸಂಘಟನೆಗಳ
ಏತ್ ಮಹತ್ವ ಕೊಡ್ತೇರು. ಆ ಮಹತ್ವದ ಮುಖಾಂತರ ನಮ್ಮ ಇನಿ ಸಂಘಟನೆ ಶಿಕ್ಷಣಡು ದುಂಬು ಪೋಣುಂದಾಂಡ ನಂಗೆ ಖಂಡಿತವಾದ ನಮ್ಮ ಸಮಾಜಗೂ ಒಂಜಿ ಮಲ್ಲ ಶಕ್ತಿ ಬರ್ಪುಣದು ಬಂಡದೇನು ಎನ್ನೊಂದು ಒಂದು 75 ವರ್ಷೋಡು ಮಸ್ತ್ ಕಾರ್ಯಕ್ರಮಗಳನ್ನು ಮಂದಿದ್ದೇರು. ಗುರು ಪೂಜೆ ಅವಡು, ಸತ್ಯನಾರಾಯಣ ಪೂಜೆ ಅವಡು, ಬೇತೆ ಬೇತೆ ಕ್ರೀಡೋತ್ಸವ ಅವಡು, ರಾಷ್ಟ್ರೀಯ ಕ್ರೀಡೋತ್ಸವ ಅಂಚನೆ ಮಸ್ತ್ ಕಾರ್ಯಕ್ರಮ ಅಂಚನೆ ಬಿಲ್ಡಿಂಗ್ ಕಾಮಧೇನು ಬಿಲ್ಡಿಂಗ್ ಮಂತೇರು ಬೇತೆ ಬೇತೆ ಕಾರ್ಯಕ್ರಮವನ್ನು 75 ವರ್ಷೋಡು ಇಂಚಿ ಮಂತೊಂದುಲ್ಲೇರು. ನನ್ನಲ ಮಕ್ಕಳನ್ನ ಮಾತೇರ್ಲ ಒಟ್ಟಿಗೆ ಆದ ಸಾಧಾರಣ 75 ವರ್ಷೋಡು ಇಂಚಿ ಕೆಲವು ಅಧ್ಯಕ್ಷರಾದ ಉಪ್ಪೇರು ಈ ಸಂಘವು ಅಧ್ಯಕ್ಷರು ಅಂಚನೆ ಸದಸ್ಯರು ಕಾರ್ಯಕಾರಿ ಸಮಿತಿದಾಗಲು ಪೂರ ಸೇರ್ದು ಈ ಒಂದು 75 ವರ್ಷೋಡು ಈತು ಕೆಲಸ ಮಂತಿರೇಟ್ ಒಂಜಿ ಇಂಚಿನ ಒಂಜಿ ಸಂದರ್ಭ ನಂಗೊಂಜಿ 75 ವರ್ಷನು ಸಾರ್ಥಕವಾದ ಮನ್ಪೆರ ನಂಗೊಂಜಿ ಆಂಡ್ ಅಂಚನೆ ನಮ್ಮ ಇತ್ಯದ ಅಧ್ಯಕ್ಷರು ಬಾರಿ ಚುರುಕುದಾರು ಮಸ್ತ್ ಕೆಲಸ ಮನ್ಪೆರ ಅರೆಗೆ ನನಲ ಒಂಜಿ ದೇವೇರು ನಾರಾಯಣ ಗುರುಕುಲು ಅರೆಗೆ ಒಂಜಿ ಒಂಜಿ ಆಶೀರ್ವಾದನ ಕೊರಡು ಬಂಡದೆ ಅನ್ಕೇನೊಂದು ಅಂಚನೆ ಎಂಕಲ್ ಯಾನ್ಲ ಶ್ರೀ ಗೋಕರ್ಣನಾಥ ಬ್ಯಾಂಕ್ದ ಅಧ್ಯಕ್ಷ ಆದುಲ್ಲೆ ಎಂಕಲ್ನ ಬ್ಯಾಂಕ್ಗೆಲ್ಲ ಸಾಧಾರಣ 100 ವರ್ಷ ಆವನ್ ಬತ್ತನು. ಆ 100 ವರ್ಷ ತುಂಬು ಅವೇ ನಾರಾಯಣ ಗುರುಕುಲ್ನ ಚಿಂತನೆದ ಪ್ರಕಾರ ಆ ಶಿಕ್ಷಣ ಕೊರಡು ಸಂಘಟನೆ ಮನ್ಪೋಡು ಪನ್ಪಿನ ಉದ್ದೇಶೋಡು ನಮ್ಮ ಗೋಕರ್ಣನಾಥ ದೇವಸ್ಥಾನಡು ಒಂದು ಗೋಕರ್ಣನಾಥ ಬ್ಯಾಂಕ್ ಸ್ಥಾಪನೆ 100 ವರ್ಷ ತುಂಬು ಐತ ಆ ಸ್ಥಾಪನೆ ಏನಿಟ್ಟಿನ ಏತೋ ಜನಕ್ಲೆಗೆ ಉದ್ಯೋಗ ತೆಗೆದುಂಡು ಏತೋ ಲಕ್ಷ ಜನಕ್ಲೆಗೆ ಸಾಲದ ಮುಖಾಂತರ ಅಕಲ್ನ ಜೀವನ ಸಾರ್ಥಕ ಆತಂಡು ಅಂಚಾಯನೇಟ ಪ್ರತಿಯೊಂದು ಸಂಘಟನೆ ಇಡ್ಲ ನಮ್ಮ ಮಂತಿನ ಅವು ಇಂಚಿನ ಇತ್ತನಲ್ಲ ಅವು ನಾರಾಯಣ ಗುರುಕುಲ್ನ ಚಿಂತನೆ ಒಕ್ಕ 6 ಮಂತಿನ ಒಂಜಿ ಕೆಲಸದ ಮುಖಾಂತರ ನಂಗೆ ಏನು ಮನ್ಪೇರ ಆತನ ಬಂಡದು ಅಂಚನೆ ನಮ್ಮ ಮುಲ್ಪ ಒಂಜಿ ಮೂಡಬಿದ್ರೆ ಇಡ್ಲ ಒಂಜಿ ಬ್ಯಾಂಕ್ ಉಂಡು ಎಂಕಲ್ನ ಬ್ರಾಂಚ್ ಐಕಲ ನಿಕಲ್ನ ಪೂರ ಸಹಕಾರ ಕೊರಡು ಬಂಡದೆ ಅನ್ಕೆ ಏನೊಂದು ಎನ್ನರಡ್ಡ ಪಾತ್ರವನ್ನು ಮುಗಿತಾನೆ. ಗುರ್ಕರ್ರೆ ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಕುಡ್ಲ ಚಂದ್ರಶೇಖರ್ ಕುಮಾರ್ ರೇ ಎಡ್ಡೆಪ್ಪದ ಪಾತೆರನ್ನು ಈ ಪೊರ್ತುಡು ಸಂದೈತ ಮಲ್ತೇರೆ ಅರೆಗೆ ಎಡ್ಡೆಪ್ಪನು ಬೈಕೊಂದು ಈ ಪೊರ್ತುಗಾನಗ ಕೂಟದ ನಿರ್ಗಮಿಸ ನಿಚಿತ್ನ ಭಾಸ್ಕರ್ ಎಸ್ ಕೋಟೆಂಡ್ರಿಗೆ ಸೊಲ್ಮೇಣ ಸಂದೈತ ಮಲ್ಪುವ ಐತ ಒಟ್ಟಿಗೆ ಈ ಕೂಟದ ನಿರ್ಗಮಿಸ ನಿಚಿತ್ನ ಸದಾನಂದ ಪೂಜಾರ್ಲೆ ಸ್ಥಾಪಕ ಗುರ್ಕರ್ರೆ ಬಿಲ್ಲವ ಬ್ರಿಗೇಡ್ ಕುಡ್ಲ ಮೇರೆಗೆ ಸೊಲ್ಮೇಣ ಸಂದೈತ ಮಲ್ತೊಂದು ಈ ಪೊರ್ತುಗಾನಗ 25,000 ಪನವುದ ಬೆರಿಬಲ ದಿಂಜಾಯ ನಿಚಿತ್ನ ಶ್ರೀಮತಿ ಸೌಮ್ಯ ಪ್ರಶಾಂತ್ 25,101 ರೂಪಾಯಿದ ಪನವುದ ಸಕಾಯ ಕೊಡ್ತೇರೆ ಮೇರನ ಚಾವಡಿಗೆ ಎದುಕೊಂದೊಂದುಲ್ಲ ಮೇರೆಗೆ ರಾಘುಸ್ತಿ ಪೂಜಾರಿ ಮಾರ್ನಾಡು ಮೇರೆ ಶಾಲೆನ ಪಾಡ್ದು ಮಾನವಡು ಈ ಕೂಟಗೆ ಎದುಕೊಂಡೋಡು ಪನ್ಪಿನ ಚಂದ ಭಿನ್ನಯ ಶ್ರೀಮತಿ ಸೌಮ್ಯ ಪ್ರಶಾಂತ್ ಈ ಪೊರ್ತುಗಾನಗ ಪಾತೆರದ ಮನೆಟ್ಟೆ ಜಗದೀಶ್ ಚಂದ್ರ ಡಿಕೆ ಒತ್ತು ಗುರ್ಕರ್ರೆ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಬೆಳ್ತಂಗಡಿ. ಓಂ ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆಗೆ ಪ್ರಪ್ರಥಮವಾದ ವಂದಿಸ ಒಂದು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಮೂಡುಬಿದ್ರಿ ನೆತ್ತ ಅಮೃತ ಮಹೋತ್ಸವ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನೆಂಜಿತ್ನ ಈ ಸಂಘದ ಅಧ್ಯಕ್ಷರು ಅಮೃತ ಮಹೋತ್ಸವದ ವರ್ಷದ ಅಧ್ಯಕ್ಷರಾಗಿ ನೆಂಜಿತ್ನ ಸುರೇಶ್ ಕೆ ಪೂಜಾರ್ರೆ ಅಂಚನೆ ವೇದಿಕೆಡಿಪುನ ಮಾತ ಗಣ್ಯರೇ ವೇದಿಕೆದ ಮುಂಭಾಗಡುಪ್ಪಿದಂಚಿನ ಮಾತ ಗಣ್ಯರೇ ಮಾಧ್ಯಮದ ಮಿತ್ರರೇ ಈ ವರ್ಷ ಪ್ರಾರಂಭಡಿ ಅಧ್ಯಕ್ಷರಾಯನ ಸುರೇಶ್ ಕೆ ಪೂಜಾರ್ರು ಅಮೃತ ಮಹೋತ್ಸವದ ವರ್ಷದ ಒಂದು ಚೌಕಟ್ಟು ಎಂಚನ ಪೋಡು ಪನ್ಪನೇನು ಪ್ರಾರಂಭದ 2025 ಜನವರಿ ತಿಂಗಳೇ ಪಾಡ್ದು ಪ್ರಪ್ರಥಮವಾದ ಜನವರಿ ತಿಂಗಳ ಮಕರ ಸಂಕ್ರಮಣದಾನಿ ಪ್ರಥಮ ಕಾರ್ಯಕ್ರಮವನ್ನು ಆಯೋಜನೆ ಮಲ್ತದೆ ಐಟ್ ಲಾಂಛನ ಬಿಡುಗಡೆ ಆ ಕಾರ್ಯಕ್ರಮ ಯಾನ್ಲ ಮುಖ್ಯ ಅತಿಥಿಯಾದಿತ್ತೆ ಐದು ಬಕ್ಕ ನಿರಂತರ ಪ್ರತಿ ತಿಂಗಳಿಗೊಂಜಿ ಕಾರ್ಯಕ್ರಮ ಮಲ್ಪನ ಮುಖಾಂತರ
ಪತ್ತೊಂಜಿ ತಿಂಗೊಲ್ಲ ಬೇತೆ ಬೇತೆ ರೀತಿಯ ಕಾರ್ಯಕ್ರಮ ಕೊರ್ದು ಡಿಸೆಂಬರ್ ತಿಂಗಳು ಅಮೃತ ಮಹೋತ್ಸವದ ಈ ಕಾರ್ಯಕ್ರಮನು ಆಯೋಜನೆ ಮಲ್ತದು. ಆರು ಪ್ರಾರಂಭದ ಪ್ರಾರಂಭಡು ಜನವರಿ ತಿಂಗಳು ಆರು ಬೊಕ್ಕ ಆಡಳಿತ ಮಂಡಳಿ ಕನಸು ದೀದಿತ್ತನ ಖಂಡಿತವಾದಲ ಸಂಪೂರ್ಣವಾದ ನನಸು ಆತನು ಪನ್ಪನ ಭಾವನೆ ಎಂಕೊಂಡು ಅಂಚನೆ ಆರೆಗ್ಲಾರ್ನ ತಂಡಗಳ ಖಂಡಿತವಾದಲ ಸಂತೃಪ್ತ ಭಾವನೆ ಉಂಡು ಪನೊಂದು ಬಾರಿ ಪೊರ್ಲುಡು ಒಂದು ಆರ್ನಂಜಿ ಸುಯೋಗ ಪನೋಡು ಒವೇ ಒಂಜಿ ಸೇವಾ ಸಂಸ್ಥೆ ಪಡು ಸಂಘ ಇಪ್ಪಡು ಒಂಜಿ 25 ವರ್ಷ ನಡಪುನೇ ಬಾರಿ ಕಷ್ಟ. ಅಂಚಿನಲ್ಪ 5 ವರ್ಷ ಅದು 75 ವರ್ಷ ಸುದೀರ್ಘವಾಯಿನ 75 ವರ್ಷ ಪೂರೈಸದು ಪ್ರಾರಂಭದ ಈತ ವರ್ಷ ಈ ಸಂಘಗು ಬೋಡಾದ ಬೆಂತಿನಗ್ಲಿನ ಈ ಸಂದರ್ಭಡು ಸ್ಮರಿಸದು ಖಂಡಿತವಾದಲ ಬಾರಿ ಪೊರ್ಲಾತನು ಸಮಾರೋಪ ಸಮಾರಂಭ ಪಂಡ ಇನ್ನು ಇಡೀ ದಿನದ ಕಾರ್ಯಕ್ರಮ ಅದು ಐಕೊಂಜಿ ಧನ್ಯವಾದ ಕೊರ್ಪುನಂಜಿತ್ನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಬಾರಿ ಪೊರ್ಲಾತನು ಈ ಸಂದರ್ಭಡು ಈ ಎಡ್ಡ ರೀತಿಯ ಕಾರ್ಯಕ್ರಮ ಮಲ್ತನೇಕ್ ಸುರೇಶ್ ಕೆ ಪೂಜಾರಿ ಆರ್ನ ಇಡೀ ಆಡಳಿತ ಮಂಡಳಿ ಮಹಿಳಾ ಘಟಕ ಅಂಚನೆ ಸೇವಾದಳ ಮಾತ ನೆಕ್ಕಲ ಯಾನ್ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರ ಸಂಘದ ಬ್ಯಾಂಕ್ದ ಆಡಳಿತ ಮಂಡಳಿ ಅಂಚನೆ ಸಿಬ್ಬಂದಿ ವರ್ಗದ ಪರವಾದ ಶುಭ ಹಾರೈಸೆ ಒಂದು ಈ ಕಾರ್ಯಕ್ರಮಡು ಭಾಗವಹಿಸಾರ ಅನುಕೂಲ ಮಲ್ತುಕೊರ್ನೇಕಾಗ್ಲಿಗಳು ವಂದಿಸೋದನ್ನ ಪಾತ್ರ ನುಂತವೆ. ಜೈ ಗುರುದೇವ್. ಮುಗಿತಲ ತಲೇಸನೆ ಬಿನ್ನೆರಾದ ಪಾಲನೆ ಪಡೆದು ಎಡ್ಡೆಪ್ಪದ ಪಾತ್ರ ಪಟ್ಟೊನ್ನ ಚಿತ್ನ ಜಗದೀಶ್ ಚಂದ್ರ ಡಿಕೆ ಒತ್ತುಗುರ್ಕಾರೆ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಬೆಳ್ತಂಗಡಿ ಮೇರೆಗೆ ಸೊಲ್ಮೆಣ್ಣ ಸಂದೈತ ಮಲ್ತೊಂದುಲ್ಲ ನನದುಂಬತ್ತ ಬಾದ ಪಾತ್ರದ ಮನೆಟ್ಟೆ ಯುವ ನಾಯಕಿ ಕಂಬಲ ಕೂಟೋಡು ಮೆನ್ಕೊಂದಿ ಪುನಚಿತ್ನ ನಮ್ಮನ ಪೆರ್ಮೆದ ಅಣ್ಣೆ ರಂಜಿತ್ ಪೂಜಾರಿ ಪಂಚಶಕ್ತಿ ಗುರ್ಕರ್ರೆ ಶ್ರೀ ಪಂಚಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಬೆದ್ರ ಈ ಪೊರ್ತುಗಾನಗ ಚಾವಡಿಡಿ ಪಾತ್ರದ ಕಟ್ಟೆಡು ಬ್ರಹ್ಮಶ್ರೀ ನಾರಾಯಣ ಗುರುದೇವರಿಗೆ ತರದಗ್ಗ ಒಂದು ವಿದ್ಯೆ ಸಂಪರ್ಕ ಅಂಚನೆ ಜಾಗೃತಿ ಪಂಪಿನೊಂಜಿ ದೇಹದಲ್ಲಿಟ್ಟು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ ಮೂಡುಬಿದ್ರಿ ಅಂಚನೆ ಶ್ರೀ ನಾರಾಯಣ ಗುರು ಸೇವಾದಲ ಬೊಕ್ಕ ನಾರಾಯಣ ಗುರು ಮಹಿಳಾ ಘಟಕದ ಈ ಒಂಜಿ 75ನೇ ವರ್ಷದ ಒಂಜಿ ಅಮೃತ ಮಹೋತ್ಸವದ ಈ ಒಂಜಿ ಶುಭ ಕಾರ್ಯಕ್ರಮದ ವೇದಿಕೆ ಉಪಸ್ಥಿತಿ ಅಂಚಿನ ಅಂಚನೆ ಅಮೃತ ಮಹೋತ್ಸವದ ಅಧ್ಯಕ್ಷರಾದ್ಯಂತ ಶ್ರೀ ಸುರೇಶ್ ಕೆ ಪೂಜಾರ್ರೆ ಅಂಚನೆ ಪಿರೋರೆನ್ನ ಹಿರಿಯರೇ ನಾರಾಯಣ್ ಪೇಮ್ರೆ ಬೊಕ್ಕ ವೇದಿಕೆ ಉಪ್ಪಡು ಮಾತ ಎನ್ನ ಮಾರ್ಗದರ್ಶನೆ ಎದುರು ಉಪಸ್ಥಿತಿ ಉಪ್ಪನ ಎಂಗ್ಲ ಬಾಹುಬಲಿ ಪ್ರಸಾದ್ರೆ ಅಂಚನೆ ಮಾತ ಸಮಾಜದ ಪ್ರೀತಿದ ಬಂದುಳೆ. ಬಹುಶಃ ಒಂಜೆ ಮತ ಒಂಜೆ ಜಾತಿ ಒಂಜೆ ದೇವರು ಪನ್ಪಿನೊಂಜಿ ತತ್ವದಡಿಟ್ಟು ಹಿಂದೂ ಧರ್ಮದ ಮಾತ ಸಮಾಜದೊಟ್ಟಿಗೆ ಪ್ರೀತಿ ವಿಶ್ವಾಸೋಡು ಒಂಜಿ ಬದುಕುವನ್ನು ಪನ್ಪಿನ ಒಂಜಿ ಸಮಾಜ ತಂದಂಡಾವು ಬಿಲ್ಲವ ಸಮಾಜದ ಪಂಡ ಬಾರಿ ಹೆಮ್ಮೆ ಹಾಕೊಂಡು ಬಂದುಳೆ. ದಯಗೋಸ್ಕರ ಪಂಡ ಪ್ರಾಮಾಣಿಕವಾದ ಮಾತ ಕೂಡು ಕಟ್ಟಡ ಮಾತ ಚಟುವಟಿಕೆಡ್ಲ ತೊಡಗಿಸ್ಕೊಳ್ಳಾದ ಒಂಜಿ ಆದರ್ಶವಾಯಿನ ಒಂಜಿ ನಡೆಯನ್ನು ದೀತಿನಂಚಿನ ಸಮಾಜ ಅಂತ ಪಂಡ್ರೆ ಇಷ್ಟಪಡಪೆ. ಬಹುಶಃ ಒಂಜಿ 10 ವರ್ಷದ ಪೀರ ಇಂದುವೆ ವೇದಿಕೆಡೆ ಈ ಮಿತ್ತದ ಕಟ್ಟಡ ರಚನೆ ಆಯ್ಪನ ಪೊರ್ತು ಉದ್ಘಾಟನೆ ಆಯ್ಪನ ಪೊರ್ತೋಡು ಎಂಕೊಂಜಿ ಸೇವಾದಳತ ಅಧ್ಯಕ್ಷ ಜವಾಬ್ದಾರಿ ಕೊರ್ದು ಒಂಜಿ 2 ವರ್ಷ ಕೆಲಸ ಕಾರ್ಯ ಮಲ್ಪನ ಅಂಚಿನ ಅವಕಾಶ ಎಂಕಿ ಸಂಘ ಕೊರ್ದಿತ್ತನು. ಅಂಚನೆ ಒಂಜಿ ಆಡಳಿತ ಮಂಡಳಿ ಇಡ್ಲ ಒಂಜಿ 2 ಅವಧಿಡ್ ಸದಸ್ಯ ಆದಲ ಕೆಲಸ ಮಲ್ಪನ ಅವಕಾಶ ಎಂಕ ತಿಕ್ಕದನು ಎಂಕ ಸುಯೋಗ ಎಂಕ ತಿಕ್ಕದನು. ಐದು ಬೊಕ್ಕ ಯಾನೆ ಎಂಗ್ಲ ಹಿರಿಯಡ ಪಂಡನ್ ಬಹುಶಃ ಎಂಕೊಂತ ಸಮಯದ ಒಂಚೂರು ಕೊರತೆ ಉಂಡು. ಒಂದು ಅದು ಜವಾಬ್ದಾರಿ ಇತ್ತದ ಯಾನ ಸಮಯಕ್ಕೆ ಬರಂದ ಪದವಿಗೆ ನ್ಯಾಯ ಕೊರ್ಜಿಂದ ಅವು ಸಮತ್ ದಯದಿದೆ ನಾನು ಬುಡ್ಲೆ ಎಂಕ್ ಬೇತೆ ಬೇತೆ ಜವಾಬ್ದಾರಿ ಹೆಚ್ಚು ಬತ್ತಿ ನಿರ್ದ ಅವರ ಬಂದು ಯಾನ ಆ ಟೈಮ್ ಮನವಿ ಮಲ್ಪನಾಗ ಖಂಡಿತವಾದ ಎಂಕಾಕ್ಲೊಂದು ಕೊರ್ದು 2-3 ಜವಾಬ್ದಾರಿದು ವಿರಹಿತ ಮಲ್ತಿರು ಅಂಚಾಯ ನಿರ್ದ ಅವರದಾನೆ ನೆನಿತ್ತ ಬೇತೆ ಬೇತೆ ಜವಾಬ್ದಾರಿಲೆ ನಿಭಾಯಿಸಾರ ಎಂಕೊಂಚ ಅವಕಾಶ ತಿಕ್ಕನ್ನು ಪ್ರೇರಣೆಲ್ಲ ಮುಲ್ತಂದೆ ಬಂದ್ರೆ ಇಚ್ಛೆ ಪಡ್ಪೆ ಬಂದುಲೆ. ಪಿರಂಜಿ ಸಂತೋಷದ ವಿಷಯ ದಯಪಸ್ಕರ ವಿದ್ಯಾನಿಧಿತ ಈ ಕಾರ್ಯಕ್ರಮಗಳು 11 ಕಾರ್ಯಕ್ರಮ ಆನಾಗಲ್ಲ ಏನು ಅಧ್ಯಕ್ಷ ಹೇಳಲ್ಲ ಬೊಕ್ಕ ಎಂಗಳ ಪದಾಧಿಕಾರಿಗಳ ನಿತ್ಯವಾದ ಸಂಪರ್ಕ ಕೊಡಿತ್ತೇನೆ. ಅಭಿಪ್ರಾಯ ಯೋಚನೆ ಯೋಜನೆ ಬಹಳ ಭಾರಿ ಒಂಜಿ ಬೇತೆ ಬೇತೆ ರೀತಿಯ ಒಂದು ಯೋಚನೆ ಮತ್ತು ಯಶಸ್ಸಿದ ಹಾದಿಗೆ ಕಣದಿರಿ. ಅಧ್ಯಕ್ಷರು ಒಂಜಿ ಮನವಿಯನ್ನ ಇನ್ನಿತ್ತ ಈರ್ನ ವಿದ್ಯಾನಿಧಿ 1 ಕೋಟಿಗೆ ಸೀಮಿತ ಮಲ್ಪಂದೆ ಶಾಸಕರುಳ್ಳೇರು ಸರಕಾರದ್ದು ಒತ್ತಾಯ ಮಲ್ತದೆ ಒಂಜಿ ಟ್ರಸ್ಟ್ ಮಲ್ತದೆ 1-2 ಎಕರೆನ ಭೂಮಿ ನಮ್ಮ ಕೇಂಡದು ಪೊರ್ಲುಡೈಟ್ ಒಂಜಿ ಶಾಲೆ ಕಟ್ಟದು ಆ ಶಾಲೆಡ್ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಅತ್ತಂದೆ ಹಿಂದೂ ಧರ್ಮದ ಬೇತೆ ಬೇತೆ ಸಮಾಜದ
ಅಶಕ್ತ ವಿದ್ಯಾರ್ಥಿಗಳ ಕಲ್ಪವನಂಚಿನ ಒಂಜಿ ದಿಟ್ಟವಾಯಿನ ನಿರ್ಧಾರ ನಮ್ಮ ಇನ್ನು ಮುಲ್ಪರ್ದೆ ಪಿರೋಡ್ ಬನ್ಪಿರಂಜಿ ಒಂಜಿ ಸದುದ್ದೇಶ ಪನೊಂದು ನೆಕ್ ಮಾತ ಹಿರಿಯರ್ಲ ಅಂಚೆರೆ ಸೇರ್ದಿನ ಬಂಧುಲಿರ್ದಲ ಒಂಜಿ ವಿಶೇಷವಾಯಿನ ಒಂಜಿ ಸಹಕಾರನ ಯಾಚನೆ ಮಲ್ತಂದು ನನಾತೆಡ್ಡ ಕೆಲಸ ಕಾರ್ಯಗಳು ಈ ವೇದಿಕೆ ಈ ಸಂಘದ ಮುಖಾಂತರ ನಡಪಡೆ ಮಾತೆರೊಟ್ಟಿಗಳ ಪ್ರೀತಿ ವಿಶ್ವಾಸೋಡು ನಡಪಡಂಚಿನ ದೇವರ ಗುಣ ಮಾತೆರ ಕೊರಡೊಂದು ಆಶಿಸೋ ಒಂದು ಎನ್ನ ಪಾತೆರದ ಚುಕ್ಕಿದೀವಿ ಒಂದಲು ಬಂದಲೆ. ಜೈ ಹಿಂದ್, ಜೈ ಗುರುದೇವ್. ಒಂಜಿ ಭೂಮಿಡೆ ಎಡ್ಡೆ ರೀತಿದ ಫಲನ ಬಿತ್ತುವ ಐಟೊಂಜಿ ಫಲ ಬರ್ಪುಂಡು ಫಲ ಬತ್ತನ ಇಟ್ಟು ಬಿತ್ತು ನಾಡುವ ಆ ಬಿತ್ತನ ಮುಂಗೆ ಬರ್ಪವ ಮುಂಗೆ ಬತ್ತದ ಕೊಡಿಪು ಅನಗ ಒಂತೆ ಕೊಡಿಪ ಅಪ್ಪಣು ಒಂತೆ ಮುಂಗೆ ಅಡೆಗೆ ಒಂತದು ಪೋಪುಂಡು ಅಂಡ ವಿದ್ಯಾನಿಧಿ ಪನ್ಪುಣ ಚಿತ್ತ ಕೊಪ್ಪರಿಗೆ ಒಂಜಿ ವಿಶಾಲವಾಯಿನ ಚಿತ್ತ ಶಾಲೆದ ಕನಸದ ಕಂಚಿ ಒಯ್ಪಾಡು ಪನ್ಪುಣ ಚಿತ್ತ ಎಡ್ಡೆಪ್ಪುದ ವಿಚಾರತೆಯನ್ನು ಪಟ್ಟು ನಚಿತ್ನ ಮುಲ್ಕಿ ಮೂಡಬೇದ್ರೆ ಕ್ಷೇತ್ರದ ಯುವ ನಾಯಕಲ ಅಂದು ರಂಜಿತ್ ತೋಡಾರ ಪಂಚಶಕ್ತಿ ಮೇರೆಗೆ ಹೊರ ಜೋರೇನ ಕೈತ ಅಂಗನ ಸಂದೈತ ಮಲ್ತೊಂದುಲ್ಲ ಈ ಪೊರ್ತುಗಾನಗ ಆಶಿತ್ ಬಂಗೇರ ದೂರದ ಸಿಂಗಾಪುರ ಅಡ್ದೆ ಒಂದುವೇ ಕಾರ್ಯಕ್ರಮಗಾದ ಆಗಮಿಸದೇರಿ ಆರು ಈ ಪೊರ್ತುದ ಎಡ್ಡೆಪ್ಪದ ಪಾತೆರ ಪಟ್ಟೋಡು ಬಂದು ಭಿನ್ನ ಮಲ್ತೊಂದುಲ್ಲ ಸೋಲ್ಮೇಲ್ ಏನೊಂದು ಚೂರು ತುಳು ಕಂಟಿನ್ಯೂ ಮಲ್ಪರ ಕಷ್ಟ ಅಪ್ನ ಅಂಡಲ ಪ್ರಯತ್ನ ಮಲ್ಪ ಸ್ಟೇಜ್ ಡಿಪ್ಪುನ ಪೂರಾ ಎನ್ನ ಬಾಂಧವ್ಯರಿಗೆ ಆ್ಯಂಡ್ ಆಲ್ಸೋ ಎನ್ನ ಸ್ಟೇಜ್ ಡಿಪ್ಪುನ ನಮನ ಬಿಲ್ಲವ ಸಂಘದ ಮೇನ್ಲಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಎನ್ನ ಸೊಲ್ಮೇಲು ಒಂದೆನ್ನ ಯಾನು ಮೂಡುಬಿದ್ದೆ ಪುಟ್ಟು ಬಲ್ಲಿದ ಅಂಡಲ ಯಾನು ಎಜುಕೇಷನ್ ಹಿಡ್ದ ಹತ್ರ ನಾನಾ ಪ್ಲೇಸು ಹೋದು ಈತನ ಸಿಂಗಾಪುರ್ ಸೆಟ್ಲ್ ಆತೆ ಆಂಡಲ ಎನ್ನ ಯಾರು ಒಂದು ಸಿಂಗಾಪುರ್ ಇತ್ತಿಂಡಲ್ಲ ಆ್ಯಕ್ಚುಲಿ ಮೂಡುಬಿದ್ರೆ ಈಸ್ ಏನೊಂಜಿ ಪ್ಲೇಸನ್ನು ಏ ಪಾಂಡಲ ಏನು ವಿಸಿಟ್ ಮಾಡ್ಬಿಟ್ಟು ಒಂದು ಫಸ್ಟ್ ಇವೆಂಟ್ ಒಂದು ಬಿಲ್ಲೋ ಅಸೋಸಿಯೇಷನ್ ಮುಲ್ತ ಮೂಡುಬಿದ್ರೆ ಅದ ಸೊ ಒಂದು ಇವೆಂಟ್ ನಾನು ಅವೇ ಅಮೃತ ಮಹೋತ್ಸವ ಪಾರ್ಟಿಸಿಪೇಟ್ ಮಲ್ಪುನ ಹೆಂಗೊಂದು ಯೋಗ ಕೊರಿಯರ್ ಐ ಥಿಂಕ್ ಇದು ಗುರುಕುಲಿನ ಶಕ್ತಿ ಅವು ಆ ಶಕ್ತಿದ ಹತ್ರ ಏನು ಬರ್ತದೆ ಈ ಪಾರ್ಟಿಸಿಪೇಟ್ ಮಲ್ಪುನ ಯೋಗ ಬರ್ತೇನೆ ಐ ಕ್ಯಾನ್ ಮೇನ್ಲಿ ಅಧ್ಯಕ್ಷರು ಇನ್ವೈಟ್ ಮಲ್ತೀನಿ ಆ್ಯಂಡ್ ಆಲ್ಸೋ ಪೂರ ಕಮಿಟಿ ಮೆಂಬರ್ ನಕ್ಲಿಗೆ ಕೃತಜ್ಞತೆಲು ಎನ್ನ ಫಸ್ಟ್ ಬಂಡೇರು ಲೈಕ್ ಗುರುಕುಲ್ನ ಮೂಜಿ ತತ್ವ ಮೇನ್ ವಿದ್ಯೆಯಿಂದ ಸ್ವತಂತ್ರರಾಗಿ ಯಾರು ನಾವು ವಿದ್ಯೆಯಿಂದ ಸ್ವತಂತ್ರರಾಗಿ ಐತಮ ಇತ್ತು ಫೋಕಸ್ ಮಲ್ತದೆ ಇತ್ತು ಸಂಘಟನೆಗೆ ವಾಪಸ್ ಬೈದೆ ಓಕೆ ಸಂಘಟನೆ ಎಂಚ ಸಪೋರ್ಟ್ ಕೊರೋಡು ಎಂಕ್ಲರ್ ದಾತ್ರ ಎಂಚ ಗೈಡೆನ್ಸ್ ಕೊರೋಡು ಬಿಕಾಸ್ ಯಾನ್ ದೂರದೇಶ ಇತ್ತಿಂಡಲ್ಲ ಎಂಗ್ಲು ಆಯ್ನಾತ್ ಎಜುಕೇಷನಲ್ ಪ್ರೋಗ್ರಾಮ್ ನೆಕ್ಸ್ಟ್ ಈಸ್ ಎಂಚ AI ಟೆಕ್ನಾಲಜಿ ಎಂಚ ನಮ್ಮನ ಯೂತ್ ನಕ್ಲೇನು ಅಪ್ಲಿಫ್ಟ್ ಮಲ್ಪೋಡು ಎಜುಕೇಷನ್ ಪ್ರೋಗ್ರಾಮ್ ಮಲ್ಪೋಡು ಮುಂದೆ ಏನು 5 ವರ್ಷದ ದುಂಬು ಎಂಗ್ಲೊಂದು ಸ್ಪಾರ್ಕ್ ಬಿಲ್ಲ ಒಂದು ಎಂಗ್ಲು ಡ್ರೈವ್ ಮಲ್ತು ಕೆಲವು ಜನಕ್ಕೆ ಜಾಬ್ ಕೊರ್ಪೊಂದಿತ್ತ ಸೊ ಅಂಚೆನೆ ಉನ್ನೆ ನಾನು ಗ್ಲೋಬಲ್ ಫಾರಮ್ಡ್ ಸಿಂಗಾಪುರ್ಲಿ ಎಂಗ್ಲು ಡ್ರೈವ್ ಮಲ್ತನಲ್ಲ ಎಂಗ್ಲೊಂಜಿ NRI ಕಮ್ಯುನಿಟಿ ಮಲ್ತದ್ದು ಬಿಲ್ಲವ NRI ಕಮ್ಯುನಿಟಿ ಮಲ್ತದ್ದು ಸೊ ಐಟ್ ಆತ್ರ ಎಂಗ್ಲಿಗೆ ಜಾಬ್ ಎಂಚ ಎಜುಕೇಷನ್ ಆದ್ಬೇಕಾ ಜಾಬ್ ಎಂಚ ಮಲ್ಪುನು ಅಕ್ಲಿಗೆ ಎಂಚ ಜಾಬ್ ಕೊರ್ಪುನು ಅಂಚಿನ ಒಂಜಿ ಪ್ರಯತ್ನ ಮಲ್ತಂದಿಲ್ಲ ಸೊ ಒಂದು ವಿದ್ಯಾನಿಧಿ ಎನ್ನ ಒನ್ ಆಫ್ ದ ಎಂಕ್ಲ ಬಾರಿ ಕ್ಲೋಸ್ ಪ್ರಾಜೆಕ್ಟ್ ಆ ರಂಜಿತ್ ಪನ್ಲೆಕನೆ ಒಂದು ಬಿಲ್ಲವ ಸ್ಕೂಲ್ ಆದಿಪ್ಪರ ಬಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಆವಡು ಫಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಮೂಡುಬಿದ್ರೆಡೆ ಸ್ಟಾರ್ಟ್ ಆವಡು ದಯಪಂಡ ಸ್ಕೂಲ್ ನಮ್ಮ ಪೂರ ಐಡೆಂಟಿಟಿ ಇಂಟರ್ನ್ಯಾಷನಲ್ ಸ್ಕೂಲ್ ಆಂಡ ಪೂರ ಜನಲ್ ಬತ್ತದ ಮೂಡುಬಿದ್ರೆಡ್ ಒಂಜಿ ವಿದ್ಯಾ ಕೇಂದ್ರ ಅದು ಬರ್ಪೇರು ಅಂಚೆನೆ ನಮ್ಮನ ಪುದರ್ಲ ಮಿತ್ತು ಬೋಪುಂಡು ಸೊ ಒಂದೇ ಪಾತ್ರ ಬಂದು ಏನಾನು ಇನ್ವೈಟ್ ಮಲ್ತಿನ ಪೂರಾ ಜನಕ್ಲಿಗೆ ಎನ್ನ ಸೊಲ್ಮೇಲು ಥ್ಯಾಂಕ್ ಯು. ದೂರದ ಸಿಂಗಾಪುರ ಇತ್ತು ನಂಡಲ ಈ ಮನ್ನದ ಬಗ್ಗೆ ಆರ ಔಲುಕುಲೊಂದು ಬಿಲ್ಲವ ಸಮಾಜದ ಬಗ್ಗೆ ಐಟ್ಲ ಸತತ ವ್ಯಾಸಂಗ ಮಾಡಿ ನಾವು ಇತರರ ಲೆಕ್ಕ ಬರೆಯುವುದಕ್ಕಿಂತ ನಿಮ್ಮ ಲೆಕ್ಕವನ್ನು ನಾವೇ ಬರೆದು ಸ್ವತಂತ್ರರಾಗುವುದು ಉತ್ತಮ ಪನ್ಪುಡಚದ ಕನಸಿಗೆ ಒಂಜಿ ಹೊಸ ಶಕ್ತಿ ಆಶಿತ್ ಬಂಗೇರ ಸಿಂಗಾಪುರ ಅವರ ಜೋರೈನ ಕಿಚ್ಚಪ್ಪಾಳಿದ ಮೂಲಕವಾದ ಅವರಿಗೆ ಸೋಲ್ಮೇಲನ್ನು ಸಂದ ಹೊಂದಿಲ್ಲ ಈ ಪೊರ್ತುಗಾನಗ ಎಡ್ಡೆಪ್ಪು ಬಯಕಿ ನಕ್ಲಿಗೆ ಮಾನಾದಿಗೆ ಮಲ್ಪಣ ಚೆಂದ ಪೊರ್ತು ಇನಿತ್ತ ದಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಸ್ವಾಮಿಲ್ನ ಆತ ಪೊರ್ಲುದ ಅಲಂಕಾರ ಒಟ್ಟಿಗೆ ಇನಿತ್ತ ದಿನ ಪೂಜೆದ ವಿಧಿವಿಧಾನದ ಸೇವೆಯನ್ನು ಕೊರ್ನಾರು ಪ್ರದೀಪ್ ಶಾಂತಿ ಅರ್ಚಕೇರಿ ಮೇರೆ ಚಾವಡಿಗೆ ಬರ್ತದೆ ಚಾವಡಿ ತನ ಜೊತೆ ಗುರ್ಕರ್ರಿ ಸುರೇಶ್ ಕೆ ಪೂಜಾರ್ಲಿ ಅರಿನ ಮಾನಾದಿಗೆ ಮಲ್ಪೊಡು ನಿರಂತರವಾದಿ ಧರ್ಮ ಸೇವೆದ ಧರ್ಮ ಅಜನಿನ ಪತ್ತೊಂದು ತನ್ನ ಭಕ್ತಿದ ಫಲವಾಯಿನಿ ಚಿತ್ತ ಸೇವೆಯನ್ನು ಕೊಡ್ದು ಗುರುಮಂದಿರದ ಬರಿ ಪುರ್ಲುದ ದೀಪದ ಅಡಿಟ್ ಲಕ್ಕಿನ ಚಿತ್ನೆ ಈ ಪೂತ್ತ ಮಾಲಿದ ಎಸಲನ್ನು ಜೋಟಿ ಆದಿ ಇನ್ನು ಸೇವೆ ಕೊರ್ನ ಚಿತ್ತ ಮೇರೆಗೆ ಪೊರ್ತುದ
ಸೊಲ್ಮೇಣ ಸಂದೈತ ಮಲ್ತೊಂದುಲ್ಲ ನವೀನ್ ಕರ್ಕೇರ್ರಿ ಬರಿ ಪೊರ್ಲುದ ಮೆರವಣಿಗೆ ರಾಜ ಬೀದಿಡೆ ಬರೊಂದಿ ಪುನಗ ರಾಜಮಾರ್ಗವಾದಿ ಇಡೀ ಪ್ರಕಾಶತದ ಬಿಂಬ ಸ್ತಬ್ಧ ಚಿತ್ರದ ಕೊಡುಗೆ ನವೀನ್ ಕರ್ಕೇರ್ರಿ ಈ ಪೊರ್ತುಗಾನಗೆ ಚಾಬಡಿಗೆ ಬರುಡು ಪಂದೆ ಭಿನ್ನಯ ಮಲ್ತೊಂದುಲ್ಲ ನವೀನ್ ಕರ್ಕೇರ್ರಿ ಅವ್ರನ್ನ ಪರವಾದಿ ಭವಿಷ್ಯತ್ ಕೊಟ್ಟೇನ್ರಿ ಚಾಬಡಿಗೆ ಬಲೆ ಕೂಟದ ಗುರ್ಕರ್ರಿ ಸುರೇಶ್ ಪೂಜಾರ್ಲ ಮಾನವೇರಿ ಸಾಕ್ಷ್ಯಚಿತ್ರ ಬುಕ್ಕ ಸಾಮಾಜಿಕ ಜಾಲತಾಣಡೆ ಪ್ರತಿಯೊಂದು ಇಟ್ಲ ಸೇವೆನ ಕೊರ್ನಾರಿ ಸಂತೋಷ್ ಪುಚ್ಚೇರಿ ಪ್ರಸಿದ್ಧವಾಯಿನ ಬೆದ್ರದ ಸ್ಟುಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋ ಪುಚ್ಚೇರಿ ಸಂತೋಷ್ ಪಿಚ್ಚೇರಿ ಮೇರೆಗೆ ಈ ಪೊರ್ತದ ಬುಡುಬುಡಲ ಒಂದನ್ನ ಸಂದೈತ ಮಲ್ತೊಂದುಲ್ಲ ಸ್ಟೇಜ್ ಬೊಕ್ಕ ಡೆಕೋರೇಷನ್ಸ್ ಬೊಕ್ಕ ಸೌಂಡ್ಸುದ ವ್ಯವಸ್ಥೆಯನ್ನು ಮಲ್ತು ಕೊರ್ದು ಎಡ್ಡೆ ಸೇವೆನ ಕೊರ್ದು ಅದ್ಭುತವಾಯಿನ ಪ್ರಕಾಶತೆಯನ್ನು ಈ ಕೂಟಕ್ಕೆ ದಿಂಜ ಎನಿಚಿದ್ದ ಸಂದೀಪ್ ಪೂಜಾರಿ ಆರ್ಕೆ ಮೆರಡೆ ಚಾವಡಿಗೆ ಎದುಕೊಂಡೊಂದುಲ್ಲ ಸ್ಟೇಜಿದ ಅಲಂಕಾರ ಡೆಕೋರೇಷನ್ ಸೌಂಡ್ಸ್ ಬುಕ್ಕ ಎಡ್ಡೆ ವ್ಯವಸ್ಥೆಗೆ ಸಾಕಾರ ಕೊರ್ನಚಿದ್ದ ಸಂದೀಪ್ ಪೂಜಾರಿ ಆರ್ಕೆ ಮೆರಡೆ ಈ ಪೊರ್ತುಡು ಮಾನವ ಫೋಟೋಗ್ರಾಫಿಡೆ ಎಡ್ಡೆ ಪುದೆ ತನ್ನ ಫೋಟೋತ ಫಲಕನೆ ಮೆನ್ಕಾಯಿ ನಾರಿ ರವಿ ಮಾನಸ ಫೋಟೋಗ್ರಫಿ ಮೆರನೆ ಮಾನವ ಅವ್ರನ್ನ ಪರವಾದಿ ಚಾವಡಿಗೆ ಪೋದು ಈ ಪೊರ್ತದ ಮಾನಾದಿಗೆಯನ್ನು ಸ್ವೀಕಾರ ಮಲ್ಪಡು ರಾಜೇಶ್ ಅಮೀನ್ರೆ ಅಂತಾರಾಷ್ಟ್ರೀಯ ಮಟ್ಟಡೆ ಫೋಟೋಗ್ರಾಫಿಡ ಮೆನ್ಕಿನ ಚಿತ್ನೆ ರವಿ ಮಾನಸ ಸ್ಟುಡಿಯೋ ಮೆರನೆ ಈ ಪೊರ್ತದ ಮಾನವ ನಿರಂತರ 12 ವರ್ಷಡೆ ಈ ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಭವನದ ಒಟ್ಟು ಸೇವೆಡೆ ಎಡ್ಡೆಪ್ಪುದ ನಿತ್ಯ ಕರ್ಮದ ಸೇವೆಗೆ ತನ್ನ ಭಕ್ತಿದ ಸೇವೆ ಕೊರ್ನ ಚಿತ್ನ ಸದಾನಂದ ಬಂಗೇರಿನಿ ಈ ಪೊರ್ತುಡು ಮಾನವ ಮೆತ್ತನೆ ಮನಸ್ಸುದೆ ಸಮಾನ ಉಡಲಿದೆ ಎಡ್ಡೆ ಭಾವನೆದೆ ಪ್ರತಿಯೊಬ್ಬರನ್ನ ಪ್ರೀತಿ ಸವನ ಚಿತ್ನ ಮುಲ್ತ ಮ್ಯಾನೇಜರ್ಲ ಅಂದೆ ಸದಾನಂದ ಬಂಗೇರಿ ಭಾವನಾತ್ಮಕ ಜೀವಿ ಎಡ್ಡೆ ಉಲದ ಪ್ರೀತಿದ ಮೋಕ್ಯದ ಪ್ರೀತಿದ ಸದನ್ನೆ ಮೆರಣ ಈ ಪೊರ್ತುಡು ಮಾನವ ಕಚೇರಿ ಸಿಬ್ಬಂದಿಯಾದ ಸೇವೆನ ಕೊರೊಂದಿಪ್ಪನ ಜನ ವಿಜಯಲಕ್ಷ್ಮಿ ಮೆರಣ ಮಾನವ ಚಾವಡಿಗೆ ಬಲೆ ಬರಿ ಪುರ್ಲುದ ಬೆದ್ರದ ಈ ಅಮೃತ ಮಹೋತ್ಸವದ ಒಂದು ವಿಡಿಯೋ ಚಿತ್ರೀಕರಣದ ಬರಿ ಪುರ್ಲುದ ಪದಟ್ಟು ಮೆನ್ಕಂಡು ಶ್ರೀರಾಜ್ ಸನಿಲ್ ರೀ ಮೇರ್ನ ಬರವಣಿಗೆಡಿ ಹೇಮಂತ್ ಪೂಜಾರಿ ಅಶೋಕ್ ಅಂಚನ್ ಬುಕ್ಕ ಮುಕ್ಕಳ ತಂಡ ಹೇಮಂತ್ ಪೂಜಾರಿ ಶ್ರೀರಾಜ್ ಸನಿಲ್ ಅಶೋಕ್ ಅಂಚನ್ ನನ್ನ ದುಂಬತಾಬಾದ ಚಾವಡಿದ ಮಿತಿ ಈ ಕಾರ್ಯಕ್ರಮನೇ ಅಂತಾರಾಷ್ಟ್ರೀಯ ಮಟ್ಟದ ಬಿಂಬಿಸ ಅವರೇ ಫೇಸ್ಬುಕ್ ಸೀದಾ ಪ್ರಸಾರದ ಪೇಜಿಡೆ ಎಡ್ಡೆಪ್ಪದ ಬೆರಿಬಲತ ಬೆನ್ನಿ ಬೆನ್ನಾರಿ ನಮ್ಮ ಬಿಲ್ಲವೇರಿ ಪೇಜಿದ ವಿಜೇತ್ ಪೂಜಾರಿ ಮೇರ್ನ ಇಡೀ ತಂಡ ವಿಜೇತ್ ಪೂಜಾರಿ ಪೇಜಿದ ಮುಖ್ಯಸ್ಥೇರ್ ಬುಕ್ಕ ತುಷಾರ್ ಪೂಜಾರಿ ಸೂರಾಜ್ ಅಂಚನ್ ನಿಖಿತ್ ಪೂಜಾರಿ ರಕ್ಷಿತ್ ಪೂಜಾರಿ ನಮಿತ್ ಪೂಜಾರಿ ಸುಜ್ನಾನ್ ಮಕ್ಕಳನ್ನೇ ಚಾವಡಿಗೆ ಎದುಕೊಂಡೊಂದುಲ್ಲ ಬೇತೆ ಬೇತೆ ಪೇಜೆಡ್ ಸಾಕಾರ ಕೊರ್ನಚಿದ್ನ ತುಷಾರ್ ಪೂಜಾರಿ ಬೇತೆ ಬೇತೆ ಪೇಜೆಡ್ ಸಾಕಾರ ಕೊಡ್ತೀರಿ ನಮ್ಮ ಬಿಲ್ಲವೇರಿ ಪೇಜೆಡ್ ವಿಜೇತ್ ಪೂಜಾರಿ ಬೇತೆ ಬೇತೆ ಪೇಜೆಡ್ ಸಾಕಾರ ಕೊರ್ನಚಿದ್ನ ತುಷಾರ್ ಪೂಜಾರಿ ಸೂರಾಜ್ ಅಂಚನ್ರಿ ನಿಖಿತ್ ಪೂಜಾರಿ ರಕ್ಷಿತ್ ಪೂಜಾರಿ ನಮಿತ್ ಪೂಜಾರಿ ಸುಜ್ನಾನ್ ಕೂಟದ ಗುರುಕರ್ರಿ ಶಾಲು ಪಾರ್ದು ಮಾನವೇರಿ ಸೋಷಿಯಲ್ ಮೀಡಿಯಾಡೆ
ಒಂದು ಅದ್ಭುತವಾದ ಚಿತ್ತ ಪ್ರಚಾರ ಕೊರ್ರ ಈ ಜವನೇರು ಮಲ್ತನ ಚಿತ್ತ ಸೇವೆ ಅವು ಮಲ್ಲ ಮಟ್ಟದ ಸೇವೆ ಹೊರ ಜೋರಾಯನಕ್ಕೆ ಚಪ್ಪಾಳೆ ರಾತ್ರಿ ಪಗಲೆ ನಿರಂತರವಾದಿ ತಾನು ಫೇಸ್ಬುಕ್ ಸೀದಾ ಪ್ರಸಾರದ ಪೇಜ್ಲೆಡಿ ಕೊಲ್ಲುದು ಅಕ್ಲೆ ಈ ಕೂಟನೆ ಬರೀ ಪೊರ್ಲಾದ ಬಿಂಬಿಸ ಇರಿ ಈ ಪೊರ್ತುದ ಮಾನಾದಿಗೆ ಕೂಟದ ಮುಗಿತಲ ತಂಚಿ ಬರೋದಿಲ್ಲ ಕೆಲವೇ ಪೊರ್ತುಡು ನಾಟಕ ಅಡಿ ಅಟ್ಟನೆ ಆತಂಡಿ ಜನಸಾಗರ ಬರ್ಪುಣ ಚಿತ್ತ ನಿರೀಕ್ಷೆ ಉಂಡು ಚರಣ್ ಕೆ ಹಿರಿಯ ಸಹಾಯಕ ಅಧಿಕಾರಿ RTO ಬಂಟ್ವಾಳ ಮೇರೆ ಚಾವಡಿಗೆ ಬರುಡು ಸಮಿತಿದ ಗುರ್ಕಾರ್ರೆ ಅರಿಗೆ ಶಾಲನೆ ಪಾಡ್ದು ಮಾನಾವುಡು ಚರಣ್ ಕೆ ಹಿರಿಯ ಸಹಾಯಕ ಅಧಿಕಾರಿ RTO ಬಂಟ್ವಾಳ ಮೇರಣ್ಣ ನಮ್ಮನ್ನ ಮಾತೆರ ಪರವಾದ ಗುರುತಿಸದೆ ಮೇರೆಗೆ ಸಮಿತಿದ ಗುರುಕಾರ್ರೆ ಶಾಲೆ ಪಾಡ್ದ ಮಾನ ಬೇರೆ ಈ ಕೂಟಗೆ ಎದುಕೊಂಡು ಬೇರೆ ಮಾನ್ಯರೇ ಈ ವಿಚಾರ ಅಧ್ಯಕ್ಷರಿಗೂ ಗೊತ್ತುಜ್ಜಿ ಅಂಡಲ ಸಮಿತಿ ದಕ್ಲೆ ಮಮಲ್ಲ ಕರ್ತವ್ಯನ ಈ ಪೊರ್ತುಡು ನಿಭಾಯಿಸದೇರು 75 ವರ್ಷದ ಅಮೃತ ಮಹೋತ್ಸವದ ಈ ಪಜ್ಜೆಡೆ ಇರು ಕೊರ್ನಚಿತ್ತ ಸೇವೆ ಇರು ಕೊರ್ನಚಿತ್ತ ಪೊರ್ತು ಅವು ಅಮೋಘವೈನವು ನಿರಂತರವಾದ 1 ವರ್ಷ ರಾತ್ರಿ 11 ಗಂಟೆ 16 ಗಂಟೆಗೆ ಇಲ್ಲು ನಡೀರ್ನ ಸೇರೊಂದಿತ್ತಾರೆ ಕಾಂಡೆ ಆಜ 6 ಗಂಟೆಗೆ ಇಲ್ಲು ಬಿಡ್ದು ಪಿದಾಡೊಂದಿತ್ತಾರೆ ವಕೀಲ ವೃತ್ತಿ ಒಂಜಿ ಬಾಗುಡಿತ್ತು ನಂಡ ಬಿಲ್ಲವ ಸಮಾಜದ ಆದರ್ಪದ ಶಕ್ತಿ ಈರೆ ಭಾಮವಾದ ಖಾತರೆ ನಿರಂತರವಾದ 1 ವರ್ಷ 1 ತಿಂಗಳು ಲಾಂಛನ ಬಿಡುಗಡೆ ಬಾಲ ಪುರಸ್ಕಾರ ಕಾರ್ಯಕ್ರಮ 2ನೇ ತಿಂಗಳು ಉಚಿತ ವೈದ್ಯಕೀಯ ರಕ್ತದಾನ ಶಿಬಿರ 3ನೇ ತಿಂಗಳು ಕುಟುಂಬ ಸಮ್ಮಿಲನ 4ನೇ ತಿಂಗಳು ಯೋಧ ನಮನ 5ನೇ ತಿಂಗಳು ಗೆಲ್ಲೋನ ಬನ್ನಿ 5ನೇ ತಿಂಗಳು ಅಚ್ಚುಕಟ್ಟಾದ ನಡತನ ಚಿತ್ತ ಬಿರುವೇರು ಕೂಡು ಕಟ್ಟಿ 7ನೇ ತಿಂಗಳು ಆಟಿಡೊಂಜಿ ದಿನ 2ನೇ ತಿಂಗಳು ವರಮಹಾಲಕ್ಷ್ಮಿ ವ್ರತ 1ನೇ ತಿಂಗಳು ಪ್ರತಿಭಾ ಕಾರಂಜಿ 10ನೇ ತಿಂಗಳು ಭಜನ ಮಂಗಳೋತ್ಸವ 11 ತಿಂಗಳು ಬಿಲ್ಲವ ಕ್ರೀಡಾಕೂಟ ಇಂಚಿತ್ತಿನ ಒಂಜಿ ಅರ್ಥಪೂರ್ಣ ಕಾರ್ಯಕ್ರಮ ಸಮಾಜಡೆ ಈತನಿಟ್ಟ ಆತಜಿ ಪನ್ಪುಣವು ನಿದರ್ಶನನೆ ಕನ್ನ ಎದುರುಡು ತುಯ್ಯ ಈ ಪೊರ್ತುಗಾನಗ ದೇವರ ಮಾತೆರೆಗಳ ಯೋಗ ಕೊರ್ಪುಜೇರಿಗೆ ಅಂಡ ಏರನ ಕೈಟ್ ಮಲ್ಪವುಡು ಭಗವಂತೆ ತೀರ್ಮಾನ ಮಲ್ಪೆಗೆ ಅಂಚಿ ತೀರ್ಮಾನ 25 ವರ್ಷಡೆ ಈರ್ನ ಪಾಲಿಗೆ ಸುಧರ್ಮವಾದೆ ಭಸ್ಮ ಪುರುಷೆ ಅಂಚಿ ನಾರಾಯಣ ಗುರುಕುಲು ಒದಗಾದು ಕೊರಿಯರು ಅಂಚಿ ನಾರಾಯಣ ಗುರುಕುಲ್ನ ಪುರ್ಪ ತೀರ್ಥವಾದೆ ಈ ರಂಗಮಂಟಪನ ಏರಾದೆ ಇನಿ ಬೆದ್ರ ಸೀಮೆಡೆ ಇನಿ ನಮನ ಬಿಲ್ಲವ ಸಂಘನ ಮೆನ್ಕಾದೆ ಅಂತಾರಾಷ್ಟ್ರೀಯ ಮಟ್ಟದ ಗುರುತಿಸಾದೆ ಇನಿ ಬಿಲ್ಲವ ಸಂಘದ ಒಂಜಿ ವಿದ್ಯಾಕಾಶದ ಪನವನು 1 ಕೋಟಿಗೆ ಎತ್ತಾದೆ ಐಕಲ ಒಂತೆ ಕಡಿಮೆ ಅನಗ ಇಡೀ ಸಮಾಜ ಇರ್ರೊಟ್ಟಿಗೂ ಒಂಜಾದೆ ಎಂಗುಲ್ನೊಟ್ಟಿಗೂ ಇಲ್ಲ ನನಾತ್ ಸಮಾಜ ಸೇವೆ ಮಲ್ಪಲೆ ಒಂಜಿ ಶಿಕ್ಷಣದ ಕ್ರಾಂತಿಗೆ ಒಂಜಿ ಶಾಲೆನ ಕಟ್ಟಾಗ ಪನ್ಪಡಚದ ಎಡ್ಡೆಪ್ಪಡ ಉದಲ ಪಾತೆರ ಇನಿ ಸನ್ನೊಂದು ಬತ್ತನೆ ಇರ ಮಲ್ತನ ಚಿತ್ನ ಜ್ಞಾನ ಇರು ಮಲ್ತನ ಚಿತ್ನ ಪೊರ್ತು ಇರು ಕೊರ್ನ ಚಿತ್ನ ಸೇವೆ ಇರ್ನ ಎಡ್ಡೆಪ್ಪದ ಉಡಲಿಗೆ ಇನಿತ್ತ ದಿನ ನಾರಾಯಣಗುರು ಸೇವಾದಳ ನಾರಾಯಣಗುರು ಮಹಿಳಾ ಘಟಕ ಅಮೃತ ಮಹೋತ್ಸವ ಸಮಿತಿದ ಪರವಾದಿ ಇರ್ನ ಧರ್ಮಪತ್ನಿ ಕೊರ್ನ ಚಿತ್ನ ಅಮೂಲ್ಯವಾಯಿನ ಚಿತ್ನ ಪೊರ್ತು ಸೇವೆಗೆ ಈರು ಕೊರ್ನ ಚಿತ್ನ ಸೇವೆಗೆ ದಂಪತಿ ಸಮೇತವಾದೆ ಈ ಪೊರ್ತುಗಾನಗ ಮಹಾ ಉಜ್ಜಯಡೆ ನಿಕ್ಲಿನ ಮಾನವ ಶ್ರೀಮತಿ ಜಯಶ್ರೀ ಸುರೇಶ್ ಕೆ ಪೂಜಾರ್ಲೆ ಚಾವಡಿಗೆ ಬಲೆ ಮಗೆ ಸುಜ್ಞಾನ್ ಬಲೆ ಈ ಪೊರ್ತುಡು ಮಾನವನ ಚಿತ್ತ ಪೊರ್ತು 75 ವರ್ಷದ ಸುಧರ್ಮವಾಯಿನಿ ಚಿತ್ತ ಅಮೃತ ಮಹಾ ಉಜ್ಜಯಡೆ ಮಾನಾದಿಗದ ಮಾತ ಬಿನ್ನೆರೆ ಸೇರಿಗೆಡೆ ಈ ಪೊರ್ತುಡು ಸುರೇಶ್ ಕೆ ಪೂಜಾರಿ ಮೇರ್ನ ಇಡೀ ಕುಟುಂಬ ಸಮೇತವಾದೆ ಶ್ರೀಮತಿ ಜಯಶ್ರೀ ಅಕ್ಕ ಮೇರ್ನ ಮಗೆಲ ಚಾವಡಿಗೆ ಬಲೆ ಮಾತ ಗಣ್ಯಮಾನ್ಯರು ಬಲೆ ಈ ಪೊರ್ತುದ ಮಾನಾದಿಗೆ
ಶ್ರೀರಾಜ್ ಸನ್ ಇಲ್ರಿ ಈ ಪೊರ್ತುದ ಮಾನದಿಗೆನೆ ಓಲೆ ಸಂದೈ ತಮಲ್ ಪೊಡೊಂದು ಬಿನ್ನೆಯ ಭಲೆ ಗಣ್ಯಮಾನ್ಯ ಬಿನ್ನೇರಿ ಎದುರಾದು ಅಂತೂಲೆ ಶ್ರೀ ನಾರಾಯಣ ಗುರು ಸೇವಾದಳ ಹಾಗೂ ಶ್ರೀ ನಾರಾಯಣ ಗುರು ಮಹಿಳಾ ಘಟಕ ಮೂಡುಬಿದ್ರಿ, ಶ್ರೀಯುತ ಸುರೇಶ್ ಕೆ ಪೂಜಾರಿ ವಕೀಲರು ಮತ್ತು ನೋಟರಿ, ಅಧ್ಯಕ್ಷರು ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಮೂಡಬಿದ್ರೆ, ಇವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ಮೂಡಬಿದ್ರೆಯ ಪುಣ್ಯ ಭೂಮಿಯಲ್ಲಿ ನ್ಯಾಯ, ನೀತಿ ಮತ್ತು ಸತ್ಯದ ದೀಪವನ್ನು ವಕೀಲ ವೃತ್ತಿಯ ಮೂಲಕ ದೀಪ್ತಿಯಾಗಿ ಹೊತ್ತಿರುವ ನೀವು ವಿದ್ಯೆ, ವಿವೇಕ ಮತ್ತು ಸೇವಾ ಭಾವಗಳ ಅಪೂರ್ವ ಸಂಗಮವಾಗಿ ಸಮಾಜದಲ್ಲಿ ಬೆಳಗುತ್ತಿರುವಿರಿ. ನಿಮ್ಮ ವೃತ್ತಿಯ ಮೆರಗು ಮಾತ್ರವಲ್ಲ, ಸಾರ್ವಜನಿಕ ಬದುಕಿನಲ್ಲಿಯೂ ಸೌಜನ್ಯ, ಸಂಯಮ ಮತ್ತು ಸಾಮಾಜಿಕ ಬದ್ಧತೆಯಿಂದ ನೀವು ನಿಮ್ಮ ವ್ಯಕ್ತಿತ್ವಕ್ಕೆ ಅಪಾರ ಗೌರವವನ್ನು ಸ್ವತಃ ಕಟ್ಟಿಕೊಂಡಿರುವಿರಿ. 2022-23ನೇ ಸಾಲಿನಲ್ಲಿ ಮೂಡಬಿದ್ರೆಯ ಹೆಮ್ಮೆಯ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನೀವು ಪ್ರಥಮ ಬಾರಿಗೆ ಆಯ್ಕೆಯಾಗುವ ಕ್ಷಣವೇ ಸಂಘದ ಭವಿಷ್ಯಕ್ಕೆ ಹೊಸ ಬೆಳಕು ಉದಯಿಸಿದಂತಾಯಿತು. ಸರ್ವತೋಮುಖ ಅಭಿವೃದ್ಧಿಯ ಕನಸನ್ನು ಹೃದಯದಲ್ಲಿ ಹೊತ್ತು ಅವಿರತ ಶ್ರಮ, ಸ್ಪಷ್ಟ ಚಿಂತನೆ ಮತ್ತು ನಿರಂತರ ಕಾರ್ಯಚಟುವಟಿಕೆಗಳ ಮೂಲಕ ಸಂಸ್ಥೆಯನ್ನು ಪ್ರಗತಿಯ ಪಥದಲ್ಲಿ ಮುನ್ನಡೆಸಿದ್ದೀರಿ. 2024-25ನೇ ಸಾಲಿನಲ್ಲಿ ಸರ್ವಾನುಮತದಿಂದ ಮರು ಆಯ್ಕೆಯಾಗಿರುವುದು ನಿಮ್ಮ ನಾಯಕತ್ವದ ಮೇಲಿನ ಅಚಲ ವಿಶ್ವಾಸ, ಗೌರವ ಮತ್ತು ಸ್ವೀಕೃತಿಗೆ ಘನವಾದ ಘೋಷಣೆಯಾಗಿದೆ. ಸಂಘದ ಹಿರಿಯರ ಅನುಭವಕ್ಕೆ ಗೌರವ ನೀಡಿ, ಕಿರಿಯರ ಕನಸುಗಳಿಗೆ ಬೆನ್ನು ಹತ್ತಿ, ಎಲ್ಲರೊಂದಿಗೆ ನಗು ಮುಖದಿಂದ ಬೆರೆತು ಪ್ರೀತಿ, ಆತ್ಮೀಯತೆ ಮತ್ತು ಸಹಾನುಭೂತಿಯ ಸುವರ್ಣ ಬಂಧವನ್ನು ಕಟ್ಟಿರುವುದು ನಿಮ್ಮ ನಾಯಕತ್ವದ ಅಪೂರ್ವ ವೈಶಿಷ್ಟ್ಯವಾಗಿದೆ. ನಾಯಕತ್ವವೆಂದರೆ ಕೇವಲ ಅಧಿಕಾರದ ಆಸನವಲ್ಲ, ಅದು ವಿಶ್ವಾಸದ ಸಂಚಲನ, ಸಂಬಂಧಗಳ ಸೌಹಾರ್ದ ಯಾತ್ರೆ ಎಂದು ನೀವು ನಿಮ್ಮ ನಡೆ ನುಡಿಗಳಿಂದ ಸಾಬೀತುಪಡಿಸಿದ್ದೀರಿ. ವಿದ್ಯಾವಂತನೊಬ್ಬ ಸಂಘದ ನೇತೃತ್ವ ವಹಿಸಿದಾಗ ಸಂಘ ಎತ್ತರದ ಶಿಖರವನ್ನು ತಲುಪುತ್ತದೆ ಎಂಬ ಮಾತಿಗೆ ನೀವು ಜೀವಂತ ಸಾಕ್ಷಿ. ನಿಮ್ಮ ದೂರದೃಷ್ಟಿಯ ಚಿಂತನೆಗಳು, ಸಂಯಮಿತ ನಿರ್ಧಾರಗಳು ಮತ್ತು ಸಮಗ್ರ ಕಾರ್ಯಯೋಜನೆಗಳು ಸಂಘದ ಬೆಳವಣಿಗೆಗೆ ನವ ಚೈತನ್ಯವನ್ನು ತುಂಬಿದೆ. ನಿಮ್ಮ ಅಧ್ಯಕ್ಷತ್ವದ ಸುಭೀಕ್ಷ ಅವಧಿಯಲ್ಲಿಯೇ ಸಂಘವು ತನ್ನ 75ನೇ ವರ್ಷದ ಅಮೃತ ಮಹೋತ್ಸವ ಎಂಬ ಐತಿಹಾಸಿಕ ಹಾಗೂ ಅಪರೂಪದ ಘನತೆಯನ್ನು ಪಡೆದಿದೆ. ಈ ಅಮೃತ ಸಂಭ್ರಮದ ಸ್ಮರಣಾರ್ಥವಾಗಿ ದಾನಿಗಳ ಉದಾರ ಸಹಕಾರದಿಂದ ಅಮೃತ ಸಭಾಭವನವನ್ನು ನಿರ್ಮಿಸಿ ಭವಿಷ್ಯದ ತಲೆಮಾರುಗಳಿಗೂ ಸ್ಫೂರ್ತಿಯ ಸಂಕೇತವಾಗಿ ನಿಲ್ಲುವ ಶಾಶ್ವತ ಸ್ಮಾರಕವನ್ನು ಸಂಘಕ್ಕೆ ಸಮರ್ಪಿಸಿದ್ದೀರಿ. ಅಲ್ಲದೆ ಶಿಕ್ಷಣದಿಂದ ವಂಚಿತರಾದ ಮಕ್ಕಳ ಕಣ್ಣಲ್ಲಿ ಕನಸು, ಮನಸ್ಸಿನಲ್ಲಿ ಧೈರ್ಯ ಮತ್ತು ಬದುಕಿನಲ್ಲಿ ಆಶೆಯನ್ನು ತುಂಬುವ ಮಹತ್ವಾಕಾಂಕ್ಷೆಯೊಂದಿಗೆ ವಿದ್ಯಾನಿಧಿ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೆ ತಂದು ಅನೇಕ ಬದುಕುಗಳಿಗೆ ಬೆಳಕಾಗುವ ಚಿಂತನೆ ನಡೆಸಿದ್ದೀರಿ. ನಿಮ್ಮ ಕಾರ್ಯವೈಖರಿ, ನಿಷ್ಠಾವಂತ ನಾಯಕತ್ವ, ಸೇವೆಯಲ್ಲಿನ ತ್ಯಾಗಭಾವ ಮತ್ತು ಮಾನವೀಯ ಮೌಲ್ಯಗಳ ಮೇಲಿನ ಅಚಲ ನಿಷ್ಠೆ ಎಲ್ಲರಿಗೂ ಪ್ರೇರಣೆಯ ದೀಪವಾಗಿದೆ. ನಿಮ್ಮ ಮುಂದಿನ ಜೀವನ ಪಥದಲ್ಲಿಯೂ ಇನ್ನಷ್ಟು ಉನ್ನತ ಸಾಧನೆಗಳು ನಿಮ್ಮದಾಗಲಿ. ಸಂಘ, ಸಮಾಜ ಮತ್ತು ನಾಡಿಗೆ ನಿಮ್ಮ ಸೇವಾ ಪ್ರವಾಹ ನಿರಂತರವಾಗಿ ಹರಿದು ಬರಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇವೆ. ಸಂಘದ ಅಧ್ಯಕ್ಷರಾಗಿ ನೀಡಿದ ನಿಮ್ಮ ಅಮೂಲ್ಯ, ಅನನ್ಯ ಮತ್ತು ಅವಿಸ್ಮರಣೀಯ ಸೇವೆಯನ್ನು ಗೌರವಿಸಿ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ, ಇದರ ಅಂಗ ಸಂಸ್ಥೆ ಶ್ರೀನಾರಾಯಣ ಗುರು ಸೇವಾದಳ ಹಾಗೂ ಶ್ರೀನಾರಾಯಣ ಗುರು ಮಹಿಳಾ ಘಟಕ ಹಾಗೂ ಅಮೃತ ಮಹೋತ್ಸವ ಸಮಿತಿ ಇದರ ವತಿಯಿಂದ ಈ ಸನ್ಮಾನ ಪತ್ರವನ್ನು ಆದರ, ಗೌರವ ಮತ್ತು ಅಪಾರ ಕೃತಜ್ಞತೆಯೊಂದಿಗೆ ಹೃತ್ಪೂರ್ವಕವಾಗಿ ನಿಮಗೆ ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀನಾರಾಯಣ ಗುರು ಸೇವಾದಳ ಹಾಗೂ ಶ್ರೀನಾರಾಯಣ ಗುರು ಮಹಿಳಾ ಘಟಕ ಹಾಗೂ ಅಮೃತ ಮಹೋತ್ಸವ ಸಮಿತಿ, ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಸೇವಾ ಸಂಘ, ರಿಜಿಸ್ಟರ್ಡ್ ಮೂಡಬಿದ್ರೆ, ಸ್ಥಳ ಕಾಮಧೇನು ಸಭಾಭವನ ಮೂಡಬಿದ್ರೆ, ದಿನಾಂಕ 28/12/2025. ಅಂದು ಮಾನ್ಯರೇ, ಗುಡಿತ್ತು ಒಲೈ ಕುಲ್ಲಿನ ಚಿತ್ನ ದೇವರೇ ಮನುಷ್ಯ ಪನ್ನ ಚಿತ್ನ ತಾಪ ಕಾಪನೆ ಒರಿತೊಂದು ಆರಿ ಎಡ್ಡೆಪ್ಪನು ಬಯಕುವರಿಗೆ ಮುಗ್ಧ ಮನಸ್ಸುದೆ ಒವೇ ತರತ ಏರು ಪದ ಇಜ್ಜಂದೆ ಶಾಂತ ರೀತಿಡೆ ಒವೇ ತರತ ಒತ್ತಡ ಬತ್ತನ ಅಂಡಲ ಐನ ಸಮಾನ ರೀತಿಡೆ ನಡಪಾದೆ ಒವೇ ತರತ ಕೀಳರಿಮೆ ಮೇಲು ಕೀಲು ಪನ್ಪಡಿಸಿದ ಭಾವನೆ ಪ್ರತಿಯೊರಿಯಗ್ಲ ಸಮಾನತೆದ ಭಾವನೆ ಪಟ್ಟೊನ್ನ ಚಿತ್ನ ಸಮಾನ ಹೃದಯಡೆ ತೂಕೊಡು ಒಂದೇ ರೀತಿ ತೂಯಿನ ಚಿತ್ನ ಒಂಜಿ ಏಕತಾ ಹೃದಯ ಎಡ್ಡೆಪ್ಪುದ ಮನಸ್ಸುದೆ ಗೌರವಾನ್ವಿತ ಇಡೀ ಅರ್ನ ದಂಪತಿ ಸಮೇತ ಬಾದೆ ಈ ಪೊರ್ತುಗಾನಗ ಚಾವಡಿಡು ವಾಲಾಗ ಇದು ಈ ಪೊರ್ತುದ ತಮ್ಮಾನನೆ ಮನೆ ಪಾಡ್ದು ಸ್ವೀಕಾರ ಮಾಡ್ತೀರಿ ಹೊರ ಜೋರೈನ ಕೆಚ್ಚಪ್ಪಾಳೆದ ಮೂಲಕ ಬಾದಿ ಸುವರ್ಣ ಸಂಭ್ರಮದ
ಅಮೃತ ಮಹೋತ್ಸವದ ಈ ಸುವರ್ಣ ಗಳಿಗೆಡೆ ಅರಣೆ ಮಾನವ ಪುಣ್ಯವಂತನ ಸಾಲಿನಲ್ಲಿ ನೀವು ಕೊಟ್ಟ ಸಮಯ, ನೀವು ನೀಡಿದ ಆದರ್ಶತನ, ನಿಮ್ಮಲ್ಲಿರುವ ಉತ್ತಮ ವ್ಯಕ್ತಿತ್ವ, ನಿಮ್ಮಲ್ಲಿರುವ ಭಾವನಾತ್ಮಕ ಭಾವನೆ, ನಿಮ್ಮಲ್ಲಿರುವಂತಹ ಚೈತನ್ಯ ಶಕ್ತಿ, ನಿಮ್ಮಲ್ಲಿರುವಂತಹ ಆದರ್ಶತನ, ನಿಮ್ಮಲ್ಲಿರುವ ಸಮಾನತೆ ನಮಗೆ ಮಾದರಿ. ನಾವೆಲ್ಲರೂ ಕೂಡ ಅದರ ಅನುಕರಣೆ ಎನ್ನುವ ಹಾಗೆ ನಿಮಗೆ ಒಮ್ಮೆ ಜೋರದ ಕಿಚ್ಚಪ್ಪಾಳೆ. ಎಲ್ಲರೂ ಎದ್ದು ನಿಂತು ದಂಪತಿ ಸಮೇತವಾಗಿ ನಮ್ಮ ಅಮೃತ ಮಹೋತ್ಸವದ ಉಚ್ಚಯದಲ್ಲಿ ನಿಮಗೆ ಸಮರ್ಪಿಸಲ್ಪಡುವ ಸನ್ಮಾನ ಪತ್ರ. ಕಲಾಕುಂಭ ಕುಲಾಯಿ ಅರ್ಪಣೆ ಮಲ್ಪುಣ ಪರಮಾತ್ಮೆ ಪಂಜುರ್ಲೆ ನೆತ್ತ ನಿರ್ಮಾಣ ಬುಕ್ಕ ಸಾಹಿತ್ಯದ ನಾಗೇಶ್ ಕುಲ್ಲಾಳ್ರ ಆಗಮನ ಕೊಡ್ತೀರಿ. ಮೆರಡೆ ಮೋಕಿಡೆ ಎದುಕೊಂದೊಂದುಲ್ಲ ಕೆಲವೇ ಪೊರ್ತುಡು ನಮ್ಮ ಮತ್ತಿರಲ ಕಾತೊಂದಿಪ್ಪನ ಚಿತ್ನೆ ಸಮಿತಿದ ಮಾತ ಪದುಕ ಇರಲಕ್ಕಲಿ ಚಾವಡಿದ ಮಿತ್ತಗ ಬಲೆ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಬೆದ್ರ ನೆತ್ತ ಮಾತ ಪದುಕ ಇರಲಕ್ಕಲಿ ಚಾವಡಿದ ಮಿತ್ತಗ ಬಲೆ ಅಲ್ತರದಕ್ಕೆ ಮಾತೃ ಸಂಘ ಐತ ಪದಾಧಿಕಾರಗಳು ತಯಾರಾಲೆ. ಅಲ್ತರದಕ್ಕೆ ನಾರಾಯಣಗುರು ಸೇವಾದಳ ನೆತ್ತ ಪದಾಧಿಕಾರಗಳು ತಯಾರಾಲೆ. ಐತ ಬೇರಿಕೆ ನಾರಾಯಣಗುರು ಮಹಿಳಾ ಘಟಕ ನೆತ್ತ ಪದಾಧಿಕಾರಗಳು ಗುಂಪು ಅದು ತಯಾರಾಲೆ. ಐತ ಬೇರಿಕೆ ಅಧ್ಯಕ್ಷರನ್ನ ಪುರ್ಲವಾಯಿ ನಿಶ್ಚಿತ ಪಾತ್ರ ಐತೊಟ್ಟುಗೂ ಮುಗಿತಲ ತಲೇಸು. ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಬಿದ್ರದ ಮಾತ ಪದಾಧಿಕಾರಗಳು ಚಾವಡಿದ ಬಲೆ ಬಲೆ ಎದುರು ಮೋನೆ ಪಾಡ್ದೆ ಚಂದನವಾಯಿ ನಿಶ್ಚಿತ ಬಿಂಬದ ಮೋನೆದ ಪ್ರತೀಕವಾನದೆ ನಿಕ್ಲೆ ನೀ ಪೊರ್ತುಡು ಎಂಕಲು ಎಡ್ಡೆಪ್ಪದ ಒಟ್ಟಿಗೆ ನಿಕಲ ಸೇವೆಗೆ ಅನಂತ ಉಡಲವನ್ನ ನೆನೆಸ್ತಂದೈ ತಮ್ಮಲ್ ತೊಂದುಲ್ಲ ನೆತ್ತ ಬೆರಿಕ ತಯಾರಾಲಿ ನಾರಾಯಣಗುರು ಸೇವಾದಳ ಘಟಕ ಐತ ಬೆರಿಕೆ ಮಹಿಳಾ ಘಟಕದ ತಯಾರಾಲಿ ಅಂಚಿಡ್ದ ಅಕ್ಕನಕಲ್ ಬಲೆ ಮಹಿಳಾ ಘಟಕಗಳ ಆ ಸೈಡ್ ತಯಾರಾಲಿ ಈ ಬರಿಟೆ ಸೇವಾದಳ ಘಟಕದ ತಯಾರಾಲಿ ಬಲಕ ಪೊರ್ತು ಕಡೆಸೊಂದುಂಡು ನಾರಾಯಣಗುರು ಸೇವಾದಳ ಬಲೆ ಸೇವಾದಳ ಅಲ್ತ ಬೆರಿಕ ಮಹಿಳಾ ಘಟಕ ಬಲೆ ಸೇವಾದಳ ಮಾತಿರ್ಲ ಬಲೆ ಸೇವಾದಳದ ಮಾತ ಸದಸ್ಯರು ಮಹಿಳಾ ಘಟಕದ ಮಾತ ಸದಸ್ಯರು ತಯಾರಾಲಿ ಸೇವಾದಳದ ಮಾತ ಸದಸ್ಯರು ಬಲೆ ಸೇವಾದಳದ ಮಾತ ಸದಸ್ಯರ ಬಲೆ ಬತ್ತೇರು ಸೇವಾದಳ ಈ ಅಮೃತ ಮಹೋಚ್ಚಯ ಪುರ್ಲಾವುಡು ಅಂಡ ಸೇವಾದಳ ಘಟಕದ ಮಾತ ಜವನೇರಿ ಎಡ್ಡೆಪುದ ಬೆರಿಬಲ ಕೊರ್ದು ಈ ಕೂಟನ ದಿಂಜಾದೇರಿ ನಿಖಲ್ ಕೊರ್ನಚಿತ್ತ ಪೊರ್ತು ನಿಖಲ್ ಕೊರ್ನಚಿತ್ತ ಆ ತಾಳ್ಮೆದ ಮಿತಿ ಅವು ಇನಿ ಈ ಕೂಟನ ಈತ ವೈಭವವಾದ ಲಕದುಂತರ ಶಕ್ತಿನ ಕೊಡ್ತುಂಡು ಮಾತ ಸೇವಾದಳದ ಪದಕೇರ ನಕ್ಲಿಗೆ ಸದಸ್ಯರ ನಕ್ಲಿಗೆ ಉಡಲ ಒಂದನೇನ ಸೊಂದೈ ತಮಲ್ ತೊಂದುಲ್ಲ ನನ್ನ ದುಂಬತವಾದ ಮಹಿಳಾ ಘಟಕ ನಾರಾಯಣಗುರು ಮಹಿಳಾ ಘಟಕ ಮಾತಾಕ್ಕನಕ್ಲಿ ಇರ್ಲ ಪಗಿಲೆ ಶಕ್ತಿನ ದಿಂಜಾದೆ ಪ್ರತಿಯೊಂದು ಕೆಲಸಡ್ಲ ತಾನು ಆಪನಚಿತ ಸೇವೆಯನ್ನು ಕೊರ್ದು ಆಮಂತ್ರಣ ಪತ್ರಿಕೆಯನ್ನು ಇಲ್ಲಿ ಇಲ್ಲದೆ ತಾದೆ
ನಮನ ವಿಶೇಷವಾದ ಮಲ್ತನೆ ಚಿತ್ನೆ ಅಮೃತ ವಿದ್ಯಾನಿಧಿತ ಕೂಪನ್ನೇ ಪ್ರತಿ ಇಲ್ಲಡೆ ಎತ್ತಾದ ಸೇವೆ ಕೊರನ ಚಿತ್ನ ಮಹಾನ್ ಶಕ್ತಿಯಾದೆ ನಮಕ್ಕೆ ಈ ಪಾಲಿಗೆ ಬೆರಿಬಲವಂತನ ಚಿತ್ನೆ ತುಳುನಾಡದ ಪೆರ್ಮೆ ಈ ಮನ್ನಜ ಶಕ್ತಿ ಮಾತ ಅಕ್ಕನಕ್ಲೆ ಒಂಜಿ ಸಾಲಾದುಂತಲೆ ಅವರ ಜೋರೈನ ಕೆಚ್ಚಪ್ಪಾಳಿದ ಮೂಲಕ ಬಾದೆ ಮಹಿಳಾ ಶಕ್ತಿ ನಾರಾಯಣಗುರು ಮಹಿಳಾ ಘಟಕ ಅಕ್ಕ ಅಂಚಿಗೆ ಬೋಲೆ ಭಲೆ ಎದುರು ಸಾಲ ರಂಚನೆ ಕುಲ್ಲೆಕ್ಕ ಒಂಜಿ ಸಾಲು ಕುಲ್ಲೆ ಅಕ್ಕ ಒಂತ ಜನ ಎದುರು ಕುಲ್ಲುಲೆ ತೇಮಲ್ತು ಕುಲ್ಲು ಜರ್ನಂಡ ಅಪ್ಪುಜಿ ಮಾತೆರ್ಲ ಕುಲ್ಲು ಲೆಕ್ಕ ಸಮಯ ಬಲ್ತೊಂದುಂಡು ಕನ್ನ ನಿರೀಕ್ಷೆದ ಬಿಮ್ಮ ಪರಮಾತ್ಮ ಪಂಜುರ್ಲಿಗೆ ಸಾವಿರ ಸಾವಿರ ಕಣ್ಣು ಕಾತೊಂದುಂಡು ಸರ್ ಡಯಸ್ ಪಿರದಿಲೆಗೆ ಡಯಸ್ ಪಿರದಿಲೆ ಫುಲ್ ಪಿರದಿಲೆ ಅಕ್ಕ ಸೇರಿಗೆ ಆಲೆ ಮೋನೆದ ಬಿಂಬ ಬರಿ ಪುರ್ಲಾದ ತಿಳಿಕಿದ ದಿಂಜನ ಚಿತ್ನ ಈ ಬಲಕೂಟ ಈ ಕೂಟನೆ ಬೊಕಾತ ದಿರ್ತದ ಬತ್ತನೆ ನಾರಿ ಶಕ್ತಿ ಅಪ್ಪನ ಶಕ್ತಿಗೆ ಹೊರ ಜೋರ ಏನಕ್ಕೆ ಚಪ್ಪಾಳಿನ ಸಂದೈತ ಮಲ್ತೊಂದುಲ್ಲ ಅಕ್ಕ ಮಾತೆರ್ಲ ದಯಮಲ್ತಿ ಎದುರು ತೋಲೆ ಮಾತೆರ್ಲ ಎದುರು ಮತ್ತೆ ತಯಾರಿ ತೋಲೆ ಸೊಲ್ಮೆರು ಈ ಪೊರ್ತುಗಾನಗ ಗುರ್ಕರ್ ಮೇದ ನೋಡಿ ಸುರೇಶ್ ಕೆ ಪೂಜಾರ್ಲೆ ನೋಟರಿ ಬೊಕ್ಕ ವಕೀಲೇರಿ ಗುರ್ಕರ್ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಬೆದ್ರ ಈ ಪೊರ್ತುಗಾನಗ ಗುರ್ಕರ್ ಮೇದ ನೋಡಿ ಸುರೇಶ್ ಕೆ ಪೂಜಾರ್ಲೆ ಈ ಪೊರ್ತುಗಾನಗ ಗುರ್ಕರ್ ಮೇದ ನೋಡಿ ಸುರೇಶ್ ಕೆ ಪೂಜಾರ್ಲೆ ಆನಂದ ಪರಮಾನಂದ ಪರಮ ಸ್ವರ್ಗವಾದ ಈ ಭೂಮಿಯಲ್ಲಿ ಅಧ್ಯಕ್ಷರ ಸ್ಥಾನವನ್ನು ವಹಿಸಿಕೊಂಡು ಅತ್ಯಂತ ಶಾಂತ ಮನಸ್ಸಿನಿಂದ ಈ ಕಾರ್ಯಕ್ರಮದ ಮೇರು ಚಿಕ್ಕಿಗೆ ಯಶಸ್ವಿಯ ದೊಡ್ಡ ಕಿರೀಟ ಅದು ಗೌರವಾನ್ವಿತ ಅಧ್ಯಕ್ಷರು ಈ ಪೊರ್ತುಗಾನಗ ಅಧ್ಯಕ್ಷರನ್ನ ಎಡ್ಡೆಪ್ಪುದ ನುಡಿ
ಓಂ ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿನ ಪಾದಾವಿಂದಕ್ಕೂ ವಂದಿಸವೊಂದು. ಬ್ರಹ್ಮಶ್ರೀ ಗುರುನಾರಾಯಣ ಸೇವಾ ಸಂಘ ರಿಜಿಸ್ಟರ್ಡ್ ಮೂಡುಬಿದ್ರೆ ಅಂಚನೆ ಸೇವಾದಳ ಮಹಿಳಾ ಘಟಕ ಅಂಚನೆ ಅಮೃತ ಮಹೋತ್ಸವ ವತಿದ್ದು ನಡ್ಪುಣಂಚಿನ ಈ ಅಮೃತ ಮಹೋತ್ಸವ ಕಾರ್ಯಕ್ರಮದ ವೇದಿಕೆ ಇಡ್ಪುಣಂಚಿನ ನಮ್ಮ ಈ ಅಮೃತ ಮಹೋತ್ಸವದ ಪ್ರಧಾನ ಸಂಚಾಲಕರಾಂಚಿನ ಹಿರಿಯರಂಚಿನ ಮಾರ್ಗದರ್ಶಕರಾಂಚಿನ ಶ್ರೀ ರಾಘು ಸಿ ಪೂಜಾರ್ಯ, ನಮ್ಮ ಗೌರವಾಧ್ಯಕ್ಷರಾಂಚಿನ ನಾರಾಯಣ್ ಪಿ ಎಮ್ರ, ಸಂಚಾಲಕರಾಂಚಿನ ಡಾಕ್ಟರ್ ರಮೇಶ್ವರ, ಡಾಕ್ಟರ್ ಮುಲಕೃಷ್ಣರ, ಅಂಚನೆ ACF ಪ್ರಕಾಶ್ ಪೂಜಾರ್ಯ, ವೇದಿಕೆ ಮಾತ ಗಣ್ಯರ್ನಗ್ಲೆ ಸೇರಿದಿನ ಮಾತ ಬಂಧುಲೆ, ನಮ್ಮ ಸಂಘದ ಮಾತ ಹಿರಿಯ ಪದಾಧಿಕಾರಿನಗ್ಲೆ, ಗೌರವ ಸಲಹೆಗಾರನಗ್ಲೆ, ಅಂಚನೆ ಮಾತ ಗೌರವಾನ್ವಿತ ಸದಸ್ಯರನಗ್ಲೆ, ಸೇರಿದಿನ ಮಾತ ಸಮಾಜ ಬಂಧುಲೆ. ಪ್ರಾಯಶಃ ದಾದ ವಿಚಾರ ಪಣಂಚಿನ ತೋಜೊಂದಿಜ್ಜೆ ಒವೇ ತರತ ದಿನ ಬಾರ ಇತ್ತ ನಂಡ ಐನು ಉಡಲು ಪಾಡೊಂದು ಕನ್ನಡ ತೆಲಿಕೆ ಮೋನೆಡ ತೆಲಿಕೆನ ಕೊರ್ನಚಿತ್ನ ಒಂಜಿ ಅಮೂಲ್ಯ ರತ್ನ ಹೊರ ಜೋರಾದ ಕೈ ಚಪ್ಪಾಳೆನ ಸೊಂದೈತ ಮಲ್ತೊಂದುಲ್ಲ. 2019 ಇಸವಿಗೆ ಸಮಾಜದ ತಾನು ಕೆಲಸದ ಕಾರ್ಯನ ನಿಯತ್ತಾದ ಮಲ್ತದೆ ಇನಿ ಅಭಿಷೇಕ ದೇವರನ ಅಭಿಷೇಕಲ ಆದೆ ಇನಿ ಮನಸ್ಸಡೆ ತನ್ಮಂತನ ದಿವೊಂದು ಯತೆ ಒತ್ತಡ ಎತ್ತನಂಡಲ ಇನ್ನು ಪುಗೆಲ ಭಾಗಗ ಪಾಡ್ದೆ ಇನಿ ಒಂಜಿ ಕೋಟಿದ ಪನಬಲವುಗು ರಾಘುಸಿ ಪೂಜಾರನ ಮುಖತವಾದ ಒಂಜಿ ಫೋನ್ ಕಾಂಟ್ಯಾಕ್ಟ್ ಪಾತೆರ್ದೆ ಇನಿ ಐಕ್ ಏರಿ ಎತ್ತಲ್ದು ಕೊರನಚಿದ ಸಮಾಜದ ಬೆರಿಬಲ ಇನಿ ಆಕಾಶದ ಎತ್ತರೆಗೆ ಈ ಅಮೃತ ಮಹೋತ್ಸವ ಪಾರಾದು ಉಂಟುಂಡು ಹೊರ ಜೋರೈನ ಕೈಚಪ್ಪಾಳೆ ಕೂಪೆದ ಗುರ್ಕಾರಗೆ ಸುರೇಶ್ ಅಂಚನ್ರಿ ಬೊಂಬಾಯಿದ ಘಟಕದ ಬಿಜೆಪಿದ ಅಧ್ಯಕ್ಷರೇ ಈ ಪೊರ್ತುಗಾನಗ ಆಗಮಿಸದಿರಿ ಅರಿಣೆ ವೇದಿಕೆಗೆ ಅತ್ಯಂತ ಪ್ರೀತಿಡಿ ಎದುಕೊಂದೊಂದುಲ್ಲ ಅರಿಗೆ ಸಮಿತಿದ ಸದಸ್ಯರು ಒಂಜಿ ಶಾಲು ಪಾಡ್ದು ಮಾನವುಡು ಶ್ರಮಿಸಲೆ ಪ್ರಾಯಶಃ ಒಂಜಿ ಜವಾಬ್ದಾರಿದ ಸಮಾಜದ ಸೇವೆ ಮಲ್ಪಟ್ಟು ಪಂಚಿನ ಒಂಜಿ ಸದುದ್ದೇಶದಿ ಒಂದು ಸ್ಪಷ್ಟ ಗುರಿದಿ ಒಂದು ಸಮಾಜದ ಮಿತದ ಕಾಳಕ್ಕಿರು 2019 ECVD ಸಂಘಗೂ ಯಾನು ಸದಸ್ಯ ಆದ ಸೇರ್ಪಡೆ ಪ್ರಾಯಶಃ ಅನಿರ್ದು ಬೊಕ್ಕ ಚಿಂತನೆ ಒಂಜೆ ಇತ್ತು ಯಾನ್ ಬೇತೆ ಬೇತೆ ಸಂಘ ಸಂಸ್ಥೆಲಿಡು 1989 ಸಾಮಾಜಿಕ ಜೀವನ ಪ್ರಾರಂಭ ಮಾಡಲ ಪ್ರಾಯಶಃ ಇನಿತ್ತ ದಿನ ಯಾನು ಎನ್ನ ಜೀವಮಾನೋಡು ತೂಯಿನಂಚಿನ ಒಂದು ವಿಶಿಷ್ಟವೈನ ದಿನ ಅಮೋಘವೈನ ದಿನ ಅಂತ ಪಂಡ್ರೆ ಯಾನು ಬಯಸೋನಲ್ಲೇ ದಯಪಂಡ ಸಮಾಜ ಸೇವೆನೇ ನಮ್ಮನ್ನ ಮುಖ್ಯ ಗುರಿ ಒವೇ ಪ್ರತಿಫಲ ಅಪೇಕ್ಷದಂತೆ ನಮ್ಮ ಸಮಾಜ ಸೇವೆ ಮಲ್ಪಡು ಒಂದೇ ಬಿಲ್ಲವ ಸಮಾಜ ಅಂತ ಪನ್ಯತ್ತು ಸಾರ್ವಜನಿಕವಾದ ಸಾಮಾನ್ಯವಾದ ಮಾತಾ ಸಮಾಜ ಒಟ್ಲ ಅವರಿಗೆ ಸೇರ್ಬೇಂದಂಡ ಪ್ರತಿಷ್ಠೆಗೆ ಮುಲ್ಪ ಅವಕಾಶ ಇಜ್ಜಿ ಏಕಾಂಗಿ ನಿರ್ಧಾರಕ್ಕೆ ಅವಕಾಶ ಇಜ್ಜಿ
ಪ್ರತಿ ಒರಿಯಡಲ ಸಮಾಲೋಚನೆ ಮಾಡ್ತದ್ದು ಮತ್ತೆ ನನ್ನ ವಿಶ್ವಾಸದಿತ್ತೊಂದು ಪ್ರಾಯಶಃ ಸರ್ವಾನುಮತೋಡ ಆಂಡ ಎಡ್ಡೆ ಸಂಘ ಸಂಸ್ಥೆ ಸರ್ವಾನುಮತಕ್ಕೆ ಅವಕಾಶ ಇಪ್ಪುಜಿ ಆಂಡ ಬಹುಮತಕ್ಕೆ ಮಾತ್ರ ಅವಕಾಶ ಅಂದ್ಮನ್ಪನಂಚಿನ ನಿರ್ಧಾರ ಎಂಗೆ ದುಂಬೆ ತಿರಿದಿತ್ತಂಡಲ್ಲ ಐನಾತ್ ನಮ್ಮನ ಒಟ್ಟಿಗೂ ನಮ್ಮನ ಕಾರ್ಯಕ್ರಮ ಮಲ್ಪಂಡಲ್ಲ ಸಂಘದ ಆಡಳಿತ ಮಂಡಳಿ ಆದಿಪ್ಪು ಜನರಲ್ ಬಾಡಿದ ಸಮಯಡು ಸಮಾಜದ ಜನಕಲ್ನ ಆದಿಪ್ಪು ಮಾತೇರಗಳ ವಿಷಯ ತೆರಿಪಾದ ಪ್ರತಿಯೊಂದು ಕಾರ್ಯಕ್ರಮಲ್ಲ ಜವಾಬ್ದಾರಿ 2022 ಇಸಿಬಿಡು ಪ್ರಾಯಶಃ ಹಿರಿಯರಾಯನ PK ರಾಜಣ್ಣನ ಒಟ್ಟಿಗೂ ಇಂಜರ 3 ವರ್ಷದ ಕೊರೋನಾ ಸಮಯದ 3 ವರ್ಷದ ಒಂಜಿ ಉಪಾಧ್ಯಕ್ಷ ಆದ ನನ್ನ ಆಯ್ಕೆ ಮಲ್ತನಂಚಿನ ಆರ್ನೊಟ್ಟಿತ್ತನಂಚಿನ ಒಡಡೊಟ್ಟು ಆರ್ಡಟ್ಟಿಗೆ ಇರ್ತದೆ ತೇರಿಯೊಂದಂಚಿನ ಕೆಲವೊಂಜಿ ವಿಚಾರ ಒಟ್ಟು ಮಲ್ತೊಂದು ಸಂಘನ ಎದುರುಗೊನಪ್ಪನಂಚಿನ ಒಂಜಿ ಸಂದರ್ಭ ಸುಸಂದರ್ಭ ಎಂಕ್ ಸಮಾಜ ಅಂಚಿನ ಆಡಳಿತ ಮಂಡಳಿ ಮಾತ್ರ ಸೇರಿದು ಕೊರಿಯಾರು ಎನ್ನ ಮಿತಿ ನಿಖಲು ವಾ ವಿಶ್ವಾಸದ ಥರ ಎಂಕ್ ಗುಸ್ತುಜಿ ಬಟ್ ನಿಖಿಲ್ ಅದನ್ನು ಒಂದು ನಿರೀಕ್ಷೆ ಮಲ್ತಿಪ್ಪರಂದು ಮನ್ಪನಂಚಿತ್ನ ಎನ್ನ ಜೀವನೋಡು ಬತ್ತನ ಬೇತೆ ಬೇತೆ ಸಮಾಜೋಡು ಮತ್ತನ ಕೆಲಸಲೇನ ಆದರ್ಶವಾದದಿ ಒಂದು ಪದವಿಗೆ ಚ್ಯುತಿ ಬರಬಲ್ಲಿ ಅಪಕೀರ್ತಿ ಬರಬಲ್ಲಿ ಸಮಾಜದ ಸಂಘಟನೆ ಗಟ್ಟಿಯವಡು ಸಮಾಜದ ಕಣ್ಣೀರು ಒಚ್ಚು ನಂಚಿನ ಬೇಲೆನ ಮರ್ದಾವಡು ಸಂಘ ಮನಿಪಂದ ಕುಲ್ಲರ ಬಲ್ಲಿಂದ ಮನ್ಪನಂಚಿನ ಉಲ್ಪ ಮಾತ್ರ ಸ್ತಬ್ಧ ಆತು ಕೆಲವೊಂದು ಕಾರ್ಯಚಟುಗಳು ಉಂದುದು ಬೋತಂಡ ಅವನ್ನು ಪಿರ ಪ್ರಾರಂಭ ಮಲ್ಪಡು ಮನ್ಪನಂಚಿನ ಸಂಕಲ್ಪನ ಆಡಳಿತ ಮಂಡಳದ ಎದುರುದಿನ ಪೊರ್ತುಡು ಮಾತೇರ್ಲ ನಮ್ಮನ್ನ ಕೈಬತ್ತದು ಮಾತೇರ್ಲ ಸಾಕರುಡು ಈ ಒಂಜಿ ಕಾರ್ಯಕ್ರಮ ಇನಿ ಅಮೃತ ಮಹೋತ್ಸವವನ್ನು ಭಾರಿ ಅದ್ದೂರಿಯಾದ ವಿಜೃಂಭಣೆ ಭಾರಿ ಪುರ್ಲಾದ ಆಚರಣೆ ಮಲ್ಪನಕ ಮಾತೇರ್ಲ ನಿಕ್ಲ ಸಹಕಾರಿತ ನಿಕ್ಲ ಮಾತೇರು ಸುರುಕಾದ ಧನ್ಯವಾದ ಅವ್ರ ಮಲ್ಕೊಂಡ ಬಂದುಲ್ಲ ನಿರ್ಧಾರ ಸ್ಪಷ್ಟವಾದಿತ್ತುಂಡು ಗುರಿ ಸ್ಪಷ್ಟವಾದಿತ್ತುಂಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲಂಚಿತ್ತನ ಗುರುಕುಲ್ ನಮಕ್ ಗುರುವಾದಿತ್ತಿರಂದಂಡ ಸ್ಪಷ್ಟವಾದ ಆರ್ನ ತತ್ವ ಸಂದೇಶ ನಮಕ್ ಗುರಿ ಆದಿತ್ತುಂಡು ನಮ್ಮ ಅವೇನು ಬುರ್ದು ಬೇತೆ ಓಲ್ಲ ಬೇತೆ ಎನ್ನುದಜಿ ಅಂಡ ಕೆಲವೊಂದು ಸರ್ತಿ ನಮ್ಮನ್ನ ಕಾರ್ಯ ಮಲ್ಪನಾಗ ಕೆಲವೊಂದು ಜನಕ್ಕೆ ಕೆಲವೊಂದು ರೀತಿಯ ತೊಂದರೆ ಆದಿಪ್ಪು ಅದನ್ನ ಮನಸ್ಸಿಗೆ ಭೇದ ಆದಿಪ್ಪು ಬಟ್ ಅವು ಭಿನ್ನಾಭಿಪ್ರಾಯತೆ ಅವು ಬೇಜಾದ ವಿಷಯ ಇತ್ತು ಸಂಘದ ಹಿತದೃಷ್ಟಿ ಮಲ್ಪನಾಗ ನಮ್ಮ ಕೆಲವೊಂದು ನಿರ್ದಿಷ್ಟವಾದ ನಿರ್ಧಾರದಿತ್ತನ್ನಾಗ ಕೆಲವೊಂದು ಮನಸ್ಸಿಗೆ ಬೇನಪ್ಪನ ಸರ್ವ ಸಾಮಾನ್ಯ ಅಂಡ ಅಕ್ಲಿ ಒಂಜಿ ವೇಳೆ ಏರೆಗಾಂಡಲ್ಲ ಬೇನಾದಿತ್ತಂದಂಡ ಅಕ್ಲ ಸುರುಕಾದ ಯಾನ ಮಾಪ ನಟ್ಟೊಂದು ಬೇ ದೇದಿದ್ದು ಬೇಜಾರು ಮಲ್ಪಚ್ಚಿ ದೇ ಬಂಡ ಒಂಜಿ ಕಾರ್ಯ ಯಶಸ್ವಿ ಅವಡಂದಂಡ ಕೆಲವು ಸರ್ತಿ ಪ್ರತಿಯೊಂದು ಕಾರ್ಯ ಪ್ರತಿಯೊಂದು ಪ್ರತಿಯೊಂದು ವಿಚಾರನ ಹಂಚಿಕೆ ಮಲ್ಪರಾಬಜಿ ಜವಾಬ್ದಾರಿದ ಸ್ಥಾನ ಹೊಡಿಪನಾಗ ಕೆಲವೊಂದು ಸರ್ತಿ ನಮ್ಮನೆ ಕಮಿಟಿದ ಪದಾಧಿಕಾರಿಗಳನ್ನ ನಿರ್ಧಾರದಿತ್ತೊಂದು ನಮ್ಮ ಕೆಲಸ ಕಾರ್ಯ ಮಲ್ಪೊಡಾಪುಂಡು ಇದು ಪಂಡ ಮಾತ್ರ ನಮಗೆ ದುಂಬುವಾರ ಸಾಧ್ಯ ಉಂಟು ಆಂಡ ಮಲ್ತಿನ ಕೆಲಸ ಸುರುಕು ಮಲ್ತಿತ್ತಂಡಲ್ಲ ಅವೇನು ಸಭ್ಯಕ್ಕೆ ತೀರ್ಪಾನಂಚಿನ ಪ್ರಾಮಾಣಿಕ ಪ್ರಯತ್ನ ಖಂಡಿತವಾದೆಲ್ಲ ಮಲ್ತದ ಅಂಚದಾಸರೆ ಈ ಒಂಜಿ ಅಮೃತ ಮಹೋತ್ಸವ ಸಾಧಾರಣ ಕರಿನ ಅಕ್ಟೋಬರ್ ನವಂಬರ್ ತಿಂಗಳನ್ನೇ ಕೊಂಚ ರೂಪುರೇಷ ಪಾರ್ದು ಗೊತ್ತಿತ್ತೇನೆ ಎಂಗ್ಲಿಗೆ ಸೆಕೆಂಡ್ 2ನೇ ಸರ್ತಿದ ಜವಾಬ್ದಾರಿಗೆ ತನ್ನಾಗ ಬರ್ಪಿನ ಸರ್ತಿ ಅಮೃತ ಮಹೋತ್ಸವ ಉಂಡು ಈ ಅಮೃತ ಮಹೋತ್ಸವನು ಒಂಜಿ ಹೆಜ್ಜೆ ಗುರುತಾದ ಸಂಘದ ಹೆಜ್ಜೆ ಗುರುತಾದ ಮಲ್ಪಡು ಆ ರೀತಿದ ಕಾರ್ಯಕ್ರಮ ಮಲ್ಪೋಲಿ ಅಂಡ್ ಅವು ಸಮಾಜಮುಖಿ ಆದಿಪ್ಪು ಜನಕ್ಕೆಲ್ಲ ದುಡ್ಡನ್ನು ಹಾಳು ಮಲ್ಪಂದನಂಚಿತ್ನ ಆದಿಪ್ಪು ಅವರ ಬಲ್ಲಿಂದ ಮನ್ಪನಂಚಿತ್ನ ಒಂಜಿ ತೀರ್ಮಾನವಾಗಿ ಬರ್ತದ್ದು ನಮ್ಮ ಕೈ ಒಂಜಿ ಸ್ಪಷ್ಟವಾದ ಒಂಜಿ ರೂಪುರೇಷ ಪಾಡ್ದು ಜನವರಿ ಡಿಸೆಂಬರ್ ಮುಟ್ಟ 12 ಕಾರ್ಯಕ್ರಮ ಮಲ್ಪಕ ಪಂಡದು ಆಡಳಿತ ಮಂಡಳದ ಎದುರುದಿನಾಗ ಭಾರಿ ಖುಷಿಯಾದ ಉಪ್ಪಂದು ಈರು ದುಂಬುಪೊಲೆ ಪಿರಾರ್ದ ಎಂಕುಲುಲ್ಲ ಈರ್ಡೆಗೆ ಹೆಂಚಿನ ಸಹಕಾರ ಬೋರ್ಡ ನಿಕ್ಲಿಗೆ ಎಂಕ ಮಲ್ಪವಾದ ಮನ್ಪನಂಚಿನ ಭರವಸೆದ ಪಾರ್ತಿರದ ಹಸಿರ ನಮಗೆ ಈ ಒಂಜಿ ಕಾರ್ಯಕ್ರಮವನ್ನು ಯಶಸ್ವಿಯಾದ ಮಲ್ಪರ ಸಾಧ್ಯ ಉಂಟು ಈ ದಾದೈನಿ ಸನ್ಮಾನದಲ್ಕ ಮಲ್ತಾರ ಖಂಡಿತವಾದಲ್ಲಿ ನಿರೀಕ್ಷೆ ಮಲ್ತಿತ್ತಜ್ಜಿ ಗೊತ್ತಿಪ್ಪಂಡೆ ನಾನು ಒಪ್ಪುಲ್ಲ ಇಜ್ಜಿ ಅಂಡ ತಯಾರು ಮಲ್ತೀನಿ ಬಕ್ಕ ನಮ್ಮ ಮಲ್ತಿದ್ದ ನಿಖಲಿಗೆ ಬೇಜಾರೋ ಬಂದ್ಪನೆ ಹೆಸರು ನಾನು ಒತ್ತೊಡೋಣ ಉದೇನು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿಗೆ ಅಂಚೆನೆ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಮಹಿಳಾ ಘಟಕ ಬಕ್ಕ ಸೇವಾದಳಕ್ಕೆ ಸಂಪೂರ್ಣವಾದ ಅರ್ಪಣೆ ಮಲ್ತೊಂದಲ್ಲೇ ಐತೊಟ್ಟಿಗೂ ಏನನ್ನು ರಾತ್ರಿ 11 ಗಂಟೆ 12 ಗಂಟೆ ಕರಿನ ಒಂಜಿ ವಾರೋಡು ದಿಂಚಿ ಎಂಕುಲು ಒಂಜರ ಗಂಟೆಗೆ ಇಲ್ಲಾಡಿ ಪೋಂಡಲ್ಲ ಲೈಟ್ ತೆಕ್ಕ ಬಂದೆ ಏನನ್ನ ಕಾತು ಕುದಿನ ಏನ ಧರ್ಮಪತ್ನಿಗೆ ಒಂದೇನು ಅರ್ಪಣೆ ಮಾಡ್ತಿಲ್ಲ ದಮಂಡ ಒಂಜಿ ವ್ಯಕ್ತಿನ ಯಶಸ್ವಿದ ಪಿರಾರ್ದು ಮಹಿಳೆಯರನ್ನ ಪಾತ್ರ ಮಲ್ಲೊಂಡಿಗೆ ಪ್ರಾಯಶ ಒಂದು ಎಂಕು ಮಾತ್ರ ಸೀಮಿತದ್ದು ಎಂಕಲ ಇಡೀ ತಂಡದ ಇಲ್ಲದಕ್ಕೆಲ್ಲ ಒಂದೇನೇ ಮಲ್ತದಿಪ್ಪೇರು ಅಕಲ್ನ ಆ ಬೇಜಾರು ಅಂಚನೆ ಅಕ್ಲಿಗಲ ಅವೊಂಜಿ ದಾದ ಬೇಜಾರು ಮಾಡ್ತಾ ಇತ್ತಿನಲ್ಲ
ಆಗಲೇ ನಮಗೆ ಸೈಸ ಒಂದು ನಿಖಲ್ ಎಂಚಿನ ಎಡ್ಡೆ ಕೆಲಸ ನಿಖ್ ಜತೆದಾರ ಅವು ಯಶಸ್ವಿ ಆಡು ನಿಖಲ್ನ ಈ ಕಾರ್ಯಕ್ರಮ ಸದುದ್ದೇಶವಾದ ಮಲ್ತೊಂದು ಉಳ್ಳಾರಂತ ಮನ್ಪನಂಚಿತ್ನ ಅಕಲ ಬೇರೆ ಸಾಹಿತ್ಯನ ಇಟ್ಟಸರ ಇಡೀ ತಂಡ ಯಶಸ್ವಿಯಾದ ಈ ಕಾರ್ಯಕ್ರಮ ಮಲ್ಪೊಂಡಾನು. ಅಮೃತ ಮಹೋತ್ಸವ ಸಮಿತಿ ನಮ್ಮ ಒಂಜಿ ತೂಕದ ಜನಕಲೆಯನ್ನು ಪಾಡೋಡು ದೇಬಂಡ ಸಮಾಜಗೂ ವಿಶ್ವಾಸ ಪೊಟ್ಟೋಡು ಮಕ್ಕಳು ದಾದ ಕೆಲಸ ಮಲ್ತೊಂದಿಲೇರು ಮನ್ಪನಂಚಿನ ಸಂಶಯ ಬರಬಲ್ಲಿ ಮನ್ಪನೆ ಕಸರ ಮಾರ್ನಾಡು ಲಾಗುಸಿ ಪೂಜಾರಡ್ಡ ದೇವರಾಜ್ಯರ ಪಾತೆರೊಂದು ಆರ್ನೇನು ಒಪ್ಪ ಬಿಸಿ ಶೆಡ್ಯೂಲ್ ಮಧ್ಯೋಡ್ಲ ನಮ್ಗೆ ಒಂಜಿ ಟೈಮ್ ಕೊರುಡೀರು ಮನ್ಪನಾಗ ಮಾರ್ಗದರ್ಶನ ಕೊರಲೆ ಕೆಲಸ ಹೆಂಗುಲ್ ಮಲ್ಪ ಅನ್ಪನ್ನಾಗ ಖುಷಿಟ್ಟು ಹೊರತಂದಿರ ಆರೋಗ್ಯವನ್ನು ಮನಪೂರ್ವಕವಾದ ಕೃತಜ್ಞತೆ ಸಲ್ಲಿಸೋದಿಲ್ಲ. ಅಂಚನೆ ಗೌರವಾಧ್ಯಕ್ಷರಾದ ನಮ್ಮ 5 ಜನನ್ನು ಪಾಡ್ದಿತ್ತ ಐಟೂರಿ ನಾರಾಯಣ PM ಸಂಘದ ಸಂಪೂರ್ಣ ಪರಿಚಯ ಇತ್ತಿನರು ಆರ್ನ ಮಾರ್ಗದರ್ಶನ ಸದಾ ಪಡೆ ಹೊಂದಿತ್ತ. ಐತೋಟು ಪ್ರಭಾಕರ್ ಕರ್ನೀರ್ ಇತ್ತರು, ಭಾಸ್ಕರ್ ಕೋಟೆಯನ್ ಇತ್ತರು, ನಮ್ಮ ಶಾಸಕರು ಇತ್ತರು, ಮಕ್ಕಳು ಮಾತಾಡಿ ಸೇರಿಸ ಒಂದು ಗೌರವಾಧ್ಯಕ್ಷರನ್ನಾದ ಮಲ್ತದ್ದು ಅನೇಕ ಜನಕ್ಕನ ಹಿರಿಯ ವ್ಯಕ್ತಿಗಳೇನು ಪೂರ ಗೌರವ ಸಲಹೆಗಾರನಾದ ಮಲ್ತದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿ ದಲ್ಪಾಕಲ್ನ ಮಲ್ಲ ಸಹಕಾರ ಇತ್ತಂದು ಐತೊಟ್ಟಿಗೂ ಸಂಚಾಲಕರನ್ನ ತಂಡ ಒವೇ ಕಾರ್ಯಕ್ರಮಗೂ ಪಿಲ್ಲರ್ ಗಟ್ಟಿ ಬಿತ್ತಿನ ಮಾತ್ರ ಆ ಕಟ್ಟಡ ಗಟ್ಟಿಯಾದಿಪ್ಪರ ಸಾಧ್ಯ ಉಂಡು. ಐಕಾಸರ ನಮ್ಮನ ಮೂಜಿ ರತ್ನೋಲು ಸಂಚಾಲಕರ ನಕಲು ಡಾಕ್ಟರ್ ರಮೇಶ್, ಡಾಕ್ಟರ್ ಮುರಳೀಕೃಷ್ಣರು, ನಮ್ಮನ ACF ಪ್ರಕಾಶರ್ ಮೊಕಲ್ನ ವೈಪು ಗೊತ್ತುಂಡೆ ಡಾಕ್ಟರ್ ಬಿಜಿ ಶೆಡ್ಯೂಲ್ದಾರ್ ಮೂಜಿ ಜನಲ ಅಕಲಂಕಲ ಕರ್ತವ್ಯಡು ಇತ್ತಂದಲ್ಲ ನಮ್ಮ ಒವೇ ಫೋನ್ ಬಂಡಲ್ಲ ಪಟಕ ದೆತ್ತದು ನೀರಿಗೆ ದಾದ ಓಡು ದಾದ ವಿಷಯ ಓಡು ಮನ್ಪನೇನು ಪ್ರತಿ ಸರ್ತಿಲ್ಲ ನಮಕೊಂಜಿ ಬೇರೆ ತಟ್ಟದು ಕೆಲಸ ಮಲ್ಪುಲೆ ನಮ್ಮ ಬಿರಾಡ್ದುಲ್ಲ ಅಂತ ಪಂಜನ ಒಂಜಿ ನಮಗೆ ಭರವಸೆದ ಪಾತ್ರ ಕೊಡ್ದು ಅಕಲು ಕೋರ್ಡಿನೇಟ್ ನಮಕ್ ಈ ಒಂಜಿ ಯಶಸ್ವಿವಾದಿ ಕಾರ್ಯಕ್ರಮ ಮಲ್ಪರ ಸಾಧ್ಯ ಅಂಡ್ ಅಕ್ಲೆಗ್ಲ ಮಾತಿನ ಪರವಾದ ಯಾನು ಹೃತ್ಪೂರ್ವಕ ಧನ್ಯವಾದ ಅಂಜನ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಸಮಾಜ ಸಂಘಟನಾತ್ಮಕವಾದ ಗಟ್ಟಿ ಆತಂಡು ಹಿರಿಯರು 75 ವರ್ಷದ ಪಿರಪಾಡ್ನಂಚಿನ ಈ ಸಂಘಟನೆ ಆನಿದ ಪುರ್ತುಡು ಇತ್ತ ನಮ್ಮಡ ಬೈಲ ಉಂಡು ಇಂಚೆನೆ ಬೋಡು ಸಂಘ ಇಂಚೆನೆ ನಡಪೋಡು ಒಂದೇ ರೀತಿ ಬೋಡು ಒಂದೇ ರೀತಿ ಮಲ್ಪೋಡು ಬಂಡದ್ದು ಆಂಡ ಆನಿದ ದಿನೊಟ್ಟು 20 ವರ್ಷ ಒವ್ವೇ ಲಿಖಿತವೈನಂಚಿನ ಸಂವಿಧಾನ ಪಂಡ ಬೈಲೋ ದಾಂತೆ ಪರಸ್ಪರ ಪ್ರೀತಿ ವಿಶ್ವಾಸೋಡು ಸಂಘ ಕಟ್ಟಿನೆಟ್ಟಾಸರೆ ಇನ್ನು ಈ ಒಂದು ಅವಕಾಶ ನಮಗೆ ತಿಕ್ಕಂಡು ಮನ್ಪನಂಚಿತ್ ನಾವು ಒಂಜಿ ಕುಚಿತ ವಿಷಯವನ್ನು ಪಂಡ್ರಲ್ಲೇ ದೇ ಪಂಡ ಪರಸ್ಪರ ನಂಬಿಕೆ ಇತ್ತಂಡು ಪರಸ್ಪರ ವಿಶ್ವಾಸ ಇತ್ತಂಡು ಎಂಚನ ಇತ್ತಂಡಲ್ಲ ಒಟ್ಟು ಕೂಡುದು ಆ ಒಂಜಿ ನಿರ್ಧಾರ ದೆತ್ತೊನ್ನೆಟ್ಟಾಸರ ಹಂತವಾದ ಆಯಾ ಕಾಲಘಟ್ಟದ ಜವಾಬ್ದಾರಿ ತೆತ್ತೊನ್ನದ ಆಡಳಿತ ಮಂಡಳಿ ಆದಿಪು ಅಂಚೆನೆ ಪದಾಧಿಕಾರಿಗಳ ಆದಿಪು ಅಧ್ಯಕ್ಷರಗಳ ಆದಿಪು ಹಂತ ಅದು ಈ ತೀರ ಮಲ್ಲ ಒಂಜಿ ಗಟ್ಟಿ ಆಯ್ನಂಚಿನ ಭವ್ಯವಾಯ್ನಂಚಿನ ಒಂಜಿ ಕಟ್ಟಡ ನಿರ್ಮಾಣ ಮಲ್ಪನಲ್ಕ ನಮ್ಮನ ಮಾತ ಸಂಘಟನೆ ಒಂಜಿ ಕೆಲಸ ಮಲ್ತದ ಬಂದ್ರಲ್ಲ ಭಾರಿ ಖುಷಿ ಅವನು ಉದ್ದೇಶ ಇತ್ತು ಸಂಘಟನಾತ್ಮಕ ಗಟ್ಟಿ ಅಣ್ಣನ ಎಜುಕೇಷನ್ಗದಾದ ವಿದ್ಯೆಗದಾದ ಬೇರೆ ಸಮಾಜವನ್ನು ಕಂಪೇರ್ ಮಲ್ಪನಾಗ ನಮ್ಮನ ಜನಸಂಖ್ಯೆಗೆ ದೃಷ್ಟಿ ತೂನಾಗ ಭಾರಿಯಾದ ನಮ್ಮನ ವಿದ್ಯಾವಂತರನ ಸಂಖ್ಯೆ ಕೊರತೆ ತೋಜುನು ದೇವಬಂಡ ಬರೇ ವಿದ್ಯಾವಂತರು ಬಂಡ ಸಿಗ್ನೇಚರ್ ಪಾಡ್ನ ವಿದ್ಯಾವಂತರನ್ನ ಬನ್ಯತೆಯನ್ನು ನಮ್ಮನ ಉನ್ನತ ಶಿಕ್ಷಣಕ್ಕೂ ಆಯಾ ಕಟ್ಟದ ಜವಾಗಡು ನಮ್ಮನ ಸಂಖ್ಯೆ ಕಮ್ಮಿ ಉಂಡು ಉನ್ನೇನು ಈ ಕೊರತೆಯನ್ನು ನೀಗಿಸೋಡು ಮನ್ಪನಂಚಿತ್ನ ಒಂಜಿ ಅಚಲ ನಿರ್ಧಾರೋಡು ನಮ್ಮ ಒಂಜಿ ಶಿಕ್ಷಣಕ್ಕೂ ಫೋಕಸ್ ಮಲ್ಪಗ ಶಿಕ್ಷಣ ಕ್ಷೇತ್ರಡು ನಮ್ಮ ಎದುರು ಬರೋಡು ದೇವಬಂಡ ಜನ ಜೀವನೋಡು ಎದುರು ಬರ್ರ ಒಂಜಾಯನ ಉದ್ಯಮ ಒಂಜಾಯನ ಶಿಕ್ಷಣ ಒಂಜಾಯನ ಮೂಲ ಕಸುಬು ಈ ಮೂಜಿತ್ತನ್ನ ಮಾತ್ರ ನಮ್ಮ ಎದುರು ಬರೋ ಸಾಧ್ಯಗೆ ಐಕಾಸರ ಶಿಕ್ಷಣವನ್ನು ಫೋಕಸ್ ಮಲ್ಪಗ ಬೊಕ್ಕರಡ್ಡ ಗಟ್ಟಿ ಆದುಂಡು ಅವು ಗಟ್ಟಿ ಆದು ಪೂಪನ್ ಮನ್ಪನಂಚಿತ್ನ ಒಂಜಿ ನಿರ್ಧಾರ ಮಲ್ತೊಂದು ಸಂಕಲ್ಪ ಮಲ್ತೊಂದು ನಮ್ಮ ಒಂಜಿ ಅಮೃತ ವಿದ್ಯಾನಿಧಿ ಇತ್ತ ಮನ್ಪನಂಚಿನ ಆ 75 ವರ್ಷದ ಸವಿನೆನಪಗೂ ಅವು ಒಂಜಿ ಈ ವರ್ಷ 75 ವರ್ಷ ಅವೇನು ಮಲ್ಪಗ ಬಂಡದು ನಿರ್ಧಾರ ಮಲ್ತಿನ ಪ್ರಕಾರ ಪ್ರತಿವರಿಲ ಕೈ ಜೋಡಿಸನ ಇಟ್ಟಸರ ನಮಗೆ ಒಂದೇನು ಇನ್ನೇ ನಮ್ಮನ್ನ ಮಹಾದಾನಿ ರಾಗ್ ಪೂಜಾರನ್ನ ಪ್ರಧಾನ ಸಂಚಾಲಕರನ್ನ ಒಂಜಿ ಹಸ್ತೋಡು ಅವೇನಕ್ಕೆ ಚಾಲನೆ ಕೊರಿಯ ಒಂದು ಇಡೀಗೆ ಒಂಥರ ಬಲ್ಲಿ ರಂಜಿತ್ ಪೂಜಾರ್ಲ ಬಂಡೇರು ಅಂಚೆನ ಮಾತಾ ವೇದಿಕೆ ಡಿಪ್ಪನ ಕಾಂಡದ ಬಿನ್ನೆರ್ನಕಲು ಬಂಡೇರು ಈತದ ಬಿನ್ನೆರ್ನಕಲು ಬಂಡೇರು ಒಂದು ನಿರಂತರವಾದ ಪೋಡು ಒಂಜಿ ಕೋಟಿ ಹತ್ತು ಒಂದೇ ವರ್ಷ 10 ಕೋಟಿಗೆ ಮೀದ್ ಮನಂಚಿನ ಒಂಜಿ ಆಶಾಭಾವ ನಮ್ಮಡಿಪ್ಪೋಡು ಆ ಒಂಜಿ ದೃಢ ನಿರ್ಧಾರನ ಸಮಾಜ ಕೈಪತ್ತಂಡ ಒಂದು ಖಂಡಿತವಾದಲ್ಲ ನಮಕ್ಕೆ ಬಂಗದ ಕೆಲಸ ಆತು ಅಂಡ ಓಲು ಐಕೆ ದಾದ ಏರೇರ್ದರು ಆ ರೀತಿಯ ಸಹಕಾರ ದೆತ್ತನೋಡು ಮನ್ಪನೇನು ನಮ್ಮ ನಿರ್ಧಾರ ಮಲ್ತು ಅವೇನು ವಿದ್ಯಾನಿಧಿಗೆ ಬೋಡ ಏನಂಚಿತ್ನ ಒಂಜಿ ಮಲ್ತದ್ದು ಅವೇನು ನಮ್ಮನ ಪಾಪದ ಜೋಕಲ್ನ ವಿದ್ಯಾಭ್ಯಾಸಕ್ಕೆ ಒಂಜಿ ಪ್ರೋತ್ಸಾಹ ಮಲ್ಪನಂಚಿತ್ನ
ಅಕುಲು ವಿದ್ಯಾರ್ಥಿ ವಂಚಿತರ ಒಂದು ನಂಚಿತ್ನ ಕಾಂಡೆ ಯಾನ್ ಬಂಡೆ ದದ ಬಂಡ ಒಂಜಿ 10 ವರ್ಷ ಕನಿಷ್ಠ ಪಕ್ಷ ಒಂಜಿ 10 ವರ್ಷ ನಮ್ಮ ಶೈಕ್ಷಣಿಕ ಕ್ರಾಂತಿ ಮಲ್ಪಡು ಕ್ರಾಂತಿ ಮಲ್ತಂಡ ಅವು ತನ್ನತೆಗೆ ತನ್ನಿಂದಾನೆ ಎದುರು ಪೋಪುಂಡು ಐಕಸರ ಕನಿಷ್ಠ ಪ್ರತಿ ಒಂಜಿ ಇಲ್ಲದ ಒಂಜಿ ಬಾಲ್ಯ ಹತ್ತಿರ ರೆಡ್ ಬಾಲ್ಯ ಡಬಲ್ ಗ್ರಾಜ್ಯುಯೇಷನ್ ಉನ್ನತ ವ್ಯಾಸಂಗ ಮಲ್ಪಂದೆ ವಿದ್ಯಾರ್ಥಿ ವಿರಮೇಶ್ವರ ಬಲ್ಲಿ ಅಂಚಿತ್ನ ಒಲಾಂಡಲ ಜೋಕಲೆಗೆ ಆರ್ಥಿಕವಾಯಿನ ತೊಂದರೆ ಇತ್ತಂದಂಡ ಅವೇನು ಖಂಡಿತವಾದ ಗುರುತಿಸೋದು ಅಕ್ಲೆ ನಾ ಬೇಲೆ ಮಲ್ಪದು ಅಕ್ಲೆ ಹಿಡಿದು ಎದುರು ಪೋಪನಂಚಿತ್ನ ಬೇಲೆ ನಮ್ಮ ಮಲ್ತಂಡ ಮಿತ್ತು ಖಂಡಿತವಾದ ನಮ್ಮನ್ನ ಆಶೆ ಎಂಜಿನ ಗುರುಕುಲ ಸಂದೇಶ ಉಂಡ ಆ ಪ್ರಕಾರ ನಮಕ್ ನಡಪರ ಸಾಧ್ಯ ಉಂಡು ಒಂದು ದಯ ಪಂಪೆ ಪಂಡ ಇನಿ 10 ಜೋಕ್ಲೇನು ಕನಿಷ್ಠ ಪಕ್ಷ ಒಂಜಿ 10 ಜೋಕ್ಲೇನು ನಮ್ಮ ಒಂಜಿ ಕಲ್ಪವನಂಚಿನ ಬೇಲೆ ಮಲ್ತಂಡ ಬರ್ಪುನ 25ನೇ ವರ್ಷದ ಬೊಕ್ಕ ನಮಕ್ ಬರ್ಪುನ ಶತಮಾನೋತ್ಸವ ಆಡಳಿತ ಮಂಡಳಿ ಉಂಡ ಏರು ಉಲ್ಲೇರ ಏರು ಇಜ್ಜಿರ ನಮಕ್ ಮುಖ್ಯ ದೇಪಂಡ 75 ವರ್ಷ ಪಿರವಾಕುಲು ಆಲೋಚನೆ ಮಲ್ತಿದ್ದಂಡ ಎಂಕುಲಿಜ್ಜಿಂದಂಡ ಸಂಘ ಮಿತ್ತು ಏರು ಕೊನ ಪೇರು ಮನ್ಪನ ಆಲೋಚನೆ ಮಲ್ತಿದ್ದಂಡ ಸಂಘ ಇಡಿಪುಂಟೆ ಪೊಲೀಸಂದು ಬರ್ಪೇರು ಜವನೀರು ಬರ್ಪೇರು ಮುಂದಿನ ಪೀಳಿಗೆ ಅಕುಲು ಎದುರು ಕೊನ ಪೇರು ಮನ್ಪನ ಅದರ ವಿಶ್ವಾಸ ಇತ್ತು ನೆಟ್ಟ ಹೆಸರಾಕಲಾಗ ಆನಿ ಬುಲಪ್ಪ ನಟ್ಟ ಹೆಸರು ಸಂಘ ಇಡಿಮುಟ್ಟ ಬರ್ತದನ್ನು ದೇಪಂಡ 10 ಕನಿಷ್ಠ ಪಕ್ಷ 10 ಜನದಂಡ 25 ವರ್ಷ ನಮಗೆ 250 ಜೋಕುಲು ದಿಕ್ಕುವ ಅವು ನಮ್ಮ ಸಂಪನ್ಮೂಲ ಸಮಾಜದ ಆಸ್ತಿ ಆ ಆಸ್ತಿನ ಸದುಪಯೋಗ ಮಲ್ತೊಂದು ಇನ್ನು ಏನು ನಮ್ಮ ಬೇತೆ ಸಂಸ್ಥೆಗಳು ನಮ್ಮ ವಿದ್ಯೆಯನ್ನು ಪಡೆಯೋಡು ಬಂದದ್ದು ಆಶಾದಿ ಬಂದೇನ ಅವೇನು ಎಲ್ಲೇ ನಮ್ಮನ್ನ ಸ್ವಂತ ಕಟ್ಟೋಡು ಆ ಜೋಕುಲು ಮಿತ್ತದ ಬೀಳಿದ ಜೋಕುಲು ಆ ಸ್ವಂತ ಕಟ್ಟೋಡೆ ಆ ಎಜುಕೇಷನ್ ಪಡೆಪನಂಚಿತ್ನ ವಿದ್ಯಾಸಂಸ್ಥೆಗಳು ನಮ್ಮ ನಿರ್ಮಾಣ ಆವೋಡು ಆ ಪೊರ್ತುಕು ಸಮಾಜಕ್ಕೆ ಕೈ ಬತ್ತೋಡು ಬಂದ್ಪನ ಒಂಜಿ ವಿಶ್ವಾಸಲು ಉಂಡು ಐಕ ನಿಖಿಲ ಮಿತ್ತದ ಬೀಳಿಗೆ ಒಂಜಿ ನಿಖಿಲ ಐಕ ಸಹಕಾರಲ್ಲ ಕೊಡು ಬಂದ್ಪನಂಚಿನ ವಿನಂತಿನ ನಿಖಿಲರ ಒಂಜಿ ಮಲ್ತೊಂದುಲ್ಲೆ ದೇಬಂಡ ವಿದ್ಯೆ ನಮ್ಮ ಎದುರು ಪೋಂಡ ಮಾತ್ರ ನಮಗೆ ಸಾಧನೆ ಮಲ್ಪರ ಸಾಧ್ಯ ಹೆಚ್ಚಿಗೆ ಪಾತ್ರ ಬೋಜಿ ದೇಬಂಡ ಸಮಾಜ ಕರೀನ ಮುಪ್ಪ ಮೀಟಿಂಗ್ ಕಾರ್ನರ್ ಮೀಟಿಂಗ್ ನಮ್ಮ ಮುಂದೇನೆ ಪನ್ನೊಂದು ಬೈದಿನ ಪನ್ವೇರು ಕೇರ್ನಕ್ಲು ಬನ್ನೇರು ಪನ್ನೇನೆ ಮುಪ್ಪ ಸರ್ತಿ ಕೇಂದ್ರ ಮೇರು ಓಲ್ ಪೊಂಡಲು ಮುಂದೇನೆ ಪಾತಿರ್ಮು ಹೆಂಗೆ ದೇಬಂಡ ಎನ್ನ ಉದ್ದೇಶ ಉವೇ ಇತ್ತನು ಎನ್ನ ಸ್ಪಷ್ಟ ಉದ್ದೇಶ ಆ ಉದ್ದೇಶ ಬೇತೆ ಅಂಚೆ ಸರಿ ಯಾನ ಅವೇನೇ ಪನೋಡತ್ತಂದೆ ನಡ ಬೇತೆ ವಿಷಯ ಯಾಕಂದ್ರೆ ನನ್ನೆಲ್ಲ ಬನ್ಪುನವೇ ಇತ್ತೆಲ್ಲ ಬನ್ಪುನವೇ ಮಿತ್ತಿಗಳ ಬನ್ಪುನವೇ ಶಿಕ್ಷಣ ನಮ್ಮ ಕ್ರಾಂತಿ ಅವಡು ಸಮಾಜ ಎದುರು ಬರೋಡು ಮಿತ್ತುದ ಪೀಳಿಗೆಗೆ ಹೆಜ್ಜೆ ಗುರುತಾದ ನಮ್ಮನ್ನು ಬೆದ್ರ ಸಂಘ ಗುಲೆವಡು ಬನ್ಪುನ ಆ ಗುರುಕುಲನ ಆಶೀರ್ವಾದ ಇಪ್ಪಡು ನಿಖಲ್ನ ಸಹಕಾರ ಇಪ್ಪಡು ಸಮಾಜ ಸಂಘದೊಟ್ಟಿಗೂ ಉಂತುಲೆ ಸಮಾಜ ಸಂಘದೊಟ್ಟಿಗೂ ಇಪ್ಪುನ್ ಬನ್ಪುನಲ್ಲ ಭರವಸೆದ ಒಟ್ಟಿಗೂ ಎನ್ನ ರೆಡ್ ಪಾತ್ರ ಕೇಂದ್ರ ನಿಖಲು ತಾಳ್ಮೆಡ ಕುಲಿನಕ್ಕೆ ನಿಖಲಿಗೆ ಅಭಿನಂದನೆ ಬರ್ಪದು ಈ ಒಂಜಿ ಕಾರ್ಯಕ್ರಮ ಅನಿರ್ದಿ ನಿಮಟ್ಟ ಈ ಒಂಜಿ ಕಾರ್ಯಕ್ರಮ ಮಲ್ಪನಪ್ಪ ಏನು ಮಾತ್ರ ಸಹಕಾರ ಮಲ್ತಿದಾರ ನಮ್ಮನ್ನ ಮಹಿಳಾ ಘಟಕ ಅದಿಪ್ಪು ಸೇವಾದಳ ಎತ್ತಿಪ್ಪು ಮಾತೃ ಸಂಘ ಅದಿಪ್ಪು ಸಮಾಜದ ಮಾತ ಹಿರಿಯರ ನಕಲು ಅದಿಪ್ಪು ನಿಖಲಿಗೆ ಮಾತ ಕೊಡೋರ ಮನಪೂರ್ವಕವಾದ ಅಭಿನಂದನೆ ಧನ್ಯವಾದ ಪನ್ನೊಂದು ಅವಕಾಶ ಹೊಂದಿಸದೆ ಎನ್ನ ರೆಡ್ ಪಾತ್ರ ಮುಗಿತಂದರೆ ಜೈ ಗುರುದೇವ್ ಇಲ್ಲಿಯ ಬಾಲೆಗಲ 6 ಮೇರು ಪಂಡದೆ ಮರ್ಯಾದಿ ಕೊರ್ಪುನ ಚಿತ್ನೆ ಗುರ್ಕಾರ್ರಿ ಇನಿ ಈತ ಪೊರ್ಲುದ ಮಂಟಪ ಇತ್ತ ನಂಡಲ ಅಡಿತ ಪಿಲ್ಲರ್ಗ ಮಾತ್ರ ಐತ ತಾಕತ್ ಐತ ಕಷ್ಟ ಗೊತ್ತು ಅಂಚಿನ ಒತ್ತಡದ ಪರಿಸ್ಥಿತಿನ ನಿಭಾಯಿಸದೆ ಇಣಿತ ದಿನ ಈತ ಪೊರ್ಲಾದೆ ಅಮೃತ ಮಹೋಜ್ಜಯ ಲಕದು ಉಂತೋಡು ನಾಂಡ ಈರು ಕೊರ್ನ ಚಿತ್ನ ಸಮಯ ಈರು ಇತ್ತನ ಚಿತ್ನ ಶಾಂತತೆ ಇರಡೈತನ ಚಿತ್ನ ಎಡ್ಡೆತನ ಇರಡೈತನ ಚಿತ್ನ ನಾಯಕತ್ವದ ಗುಣ ಸಾಧ್ಯ ಆತಂಡು ಹೊರ ಜೋರ ಸವೇರೆ ಗಿರೀಶ್ ಕುಮಾರ್ ಹಂಡೇಲು ಗಿರೀಶ್ ಅಣ್ಣ ಓಂ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಮೂಡಬಿದ್ರಿ ಶ್ರೀ ನಾರಾಯಣ ಗುರು ಸೇವಾದಳ ಶ್ರೀ ನಾರಾಯಣ ಗುರು ಮಹಿಳಾ ಘಟಕ ಬೊಕ್ಕ ಅಮೃತ ಮಹೋತ್ಸವ ಸಮಿತಿ ನೆತ್ತವ ತಿಳಿದ ನಡತಿನ ಚಿತ್ತಿನ ಅಮೃತ ಮಹೋತ್ಸವ ಸಂಭ್ರಮ 2025 ನೆತ್ತ ಮುಗಿತಳದಲ್ಲಿ ಹೆಸರು ವೇದಿಕೆ ಟಿಪ್ಪನಚ್ಚಿನ ಮಾತ ಬಿನ್ನೇರೆಗ್ಲ ಸೊಲ್ಮೆ ಸಂದೇತ ಮಲ್ತೊಂದು ಇನಿತ ಅಮೃತ ಮಹೋತ್ಸವ ಇವ ಸಮಾರೋಪ ಕಾರ್ಯಕ್ರಮದ ಗುರುಕಾರ್ಮೇನ ವಹಿಸೊಂದು ಇವನು ಬಾರಿ ಪುರುಡು ನಡಪಾದ ಗುರಿನ ಚಿತ್ರ ನಮ್ಮನ ಸಂಘದ ಗುರುಕಾರ ಏನತ್ತ ಶ್ರೀತ ಸುರೇಶ್ ಕೆ ಪೂಜಾರಿ ವಕೀಲರ ಮೇರೆಗೆ ನಮ್ಮ ಸೇರಿದ ನಮ್ಮ ಮಾತನ ಪರವಾದ ಗೌರವಪೂರ್ವಕ ಧನ್ಯವಾದ ಸಲ್ಲಿಸ ಒಂದಿಲ್ಲ ಇನಿತ ಈ ಚಾವಡಿ ಮುಖ್ಯ ಭಿನ್ನೆ ಅಧಿಪತ್ಯದ ಬಾರಿ ಪುರುದರ ಪಾತ್ರ ಬಂದು ನಮ್ಮನ ಮಾತ ಹುರಿದುಂಬೆಸನ ಚಿತ್ರ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ನೆತ್ತ ಜಿಲ್ಲಾ ಮುಖಂಡರಾಯನ ಶ್ರೀತ ಸುದರ್ಶನ್ ಎಂ ಮೇರೆಗಳ ಧನ್ಯವಾದ ಸಲ್ಲಿಸ ಒಂದಿಲ್ಲ ಅಂಚನೆ ನಮ್ಮನ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಅಮೃತ ಮಹೋತ್ಸವ ಸಂದರ್ಭಡು ಅಮೃತ ವಿದ್ಯಾನಿಧಿ ಈ ಒಂದು ಕಾರ್ಯಕ್ರಮಗೂ
ಪರಿಪೂರ್ಣದ ಚಾಲನೆ ಕೋರಿನ ಅಂಚಿತನ ನಮ್ಮ ಸಮಿತಿದ ಪ್ರಧಾನ ಸಂಚಾಲಕರೇನ ಶ್ರೀಯುತ ರಾಘು ಪೂಜಾರಿ ಕುವೇಟ್ ಮೆರೆಗಲ ಸೇರಿದಂಚಿನ ಮಾತನ ಪರವಾದ ಹೃತ್ಪೂರ್ವಕವಾಗಿ ಧನ್ಯವಾದ ಸಲ್ಲಿಸುವುದಿಲ್ಲ. ಅಂಚನೆ ವೇದಿಕೆ ಪಂಚಿತನ ನಮ್ಮನ ಅಮೃತ ಮಹೋತ್ಸವ ಸಮಿತಿದ ಸಂಚಾಲಕರೇ ಡಾಕ್ಟರ್ ರಮೇಶ್ ರತ್ನ ಕ್ಲಿನಿಕ್ ಮೆರೆಗಲ ಸೇರಿದಂಚಿನ ಮಾತನ ಪರವಾದ ಧನ್ಯವಾದ ಸಲ್ಲಿಸುವುದಿಲ್ಲ. ಅಂಚನೆ ಕೊಡೋರಿ ಸಂಚಾಲಕರೇ ಡಾಕ್ಟರ್ ಮುರಳೀಕೃಷ್ಣ ಸಂಜನಾ ಕ್ಲಿನಿಕ್ ಮೆರೆಗಲ ಸೇರಿದಂಚಿನ ಮಾತನ ಪರವಾದ ಧನ್ಯವಾದ ಸಲ್ಲಿಸುವುದಿಲ್ಲ. ನಾನೂರಿ ಸಂಚಾಲಕರೇ ಅಮೃತ ಮಹೋತ್ಸವ ಸಮಿತಿದ ಶ್ರೀ ಪ್ರಕಾಶ್ ಪೂಜಾರಿ ಎಸಿಎಫ್ ಮೆರೆಗಲ ಸೇರಿದಂಚಿನ ಮಾತನ ಪರವಾದ ಧನ್ಯವಾದ ಸಲ್ಲಿಸುವುದಿಲ್ಲ. ಅಂಚನೆ ಇಳಿತ ವೇದಿಕೆ ಉಪಸ್ಥಿತರಿ ಪಂಚಿತ ಶ್ರೀಯುತ ರಂಜಿತ್ ಪೂಜಾರಿ ಗುರುಕಾರ್ಲು ಶ್ರೀ ಪಂಚಶಕ್ತಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮೂಡಬಿದ್ರೆ ಮೆರೆಗಲ ಸೇರಿದಂಚಿನ ಮಾತನ ಪರವಾದ ಗೌರವಪೂರ್ವಕವಾಗಿ ಧನ್ಯವಾದ ಸಲ್ಲಿಸುವುದಿಲ್ಲ. ಅಂಚನೆ ಗುರುಕಾರ್ಲು ಶ್ರೀ ಗೋಕರ್ನಾಥ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ಶ್ರೀ ಚಂದ್ರಶೇಖರ್ ಕುಮಾರ್ ಮೆರೆಗಲ ಸೇರಿದಂಚಿನ ಮಾತನ ಪರವಾದ ಧನ್ಯವಾದ ಸಲ್ಲಿಸುವುದಿಲ್ಲ. ಅಂಚನೆ ಜಗದೀಶ್ ಚಂದ್ರ ಡಿಕೆ ಉಪಾಧ್ಯಕ್ಷರೇ ಶ್ರೀ ಗುರುದೇವ ವಿವಿಧೋದ್ದೇಶ ಸೌಹಾರ್ದ ಸಹಕಾರ ನಿಯಮಿತ ಬೆಳ್ತಂಗಡಿ ಮೆರೆಗಲ ಧನ್ಯವಾದ ಸಲ್ಲಿಸುವುದಿಲ್ಲ. ಅಂಚನೆ ವೇದಿಕೆ ಪುನಚಿತನ ಶ್ರೀಯುತ ಆಶಿತ್ ಬಂಗೇರ ದೂರದ ಸಿಂಗಾಪುರ ಬತ್ತಿದ ಮನವಿ ಕಾರ್ಯಕ್ರಮದ ಪಾಲ್ಪಡೆಯರು ಮೆರೆಗಲ ಸೇರಿದಂಚಿನ ಮಾತನ ಪರವಾದ ಧನ್ಯವಾದ ಸಲ್ಲಿಸುವುದಿಲ್ಲ. ಅಂಚನೆ ಇನ್ನಿತ ವೇದಿಕೆ ಗೌರವ ಉಪಸ್ಥಿತರಿತ್ತಿನ ಅಂಚಿತನ ಶ್ರೀಯುತ ದಿನೇಶ್ ಪೂಜಾರಿ ಗುರುಕಾರ್ಲು ಶ್ರೀ ನಾರಾಯಣಗುರು ಸೇವಾದಳ ಮೂಡಬಿದ್ರೆ ಮೆರೆಗಲ ಧನ್ಯವಾದ ಸಲ್ಲಿಸುವುದಿಲ್ಲ. ಮಹಿಳಾ ಘಟಕದ ಗುರುಕಾರ್ತಿ ಶ್ರೀಮತಿ ಸವಿತಾ ದಿನೇಶ್ ಮೆರೆಗಲ ಸೇರಿದಂಚಿನ ಮಾತನ ಪರವಾದ ಧನ್ಯವಾದ ಸಲ್ಲಿಸುವುದಿಲ್ಲ. ಶ್ರೀಯುತ ಶಿರಾಜ್ ಸನಿಲ್ ಮಾಜಿ ಗುರುಕಾರ್ಲು ಶ್ರೀ ನಾರಾಯಣಗುರು ಸೇವಾದಳ ಮೆರೆಗಲ ಧನ್ಯವಾದ ಸಲ್ಲಿಸುವುದಿಲ್ಲ. ಅಂಚನೆ ಇನ್ನಿತ ಕಾರ್ಯಕ್ರಮಡು ನಮ್ಮೊಟ್ಟಿಗೂ ಪಾಲ್ಪಡಿನಾರು ಶ್ರೀಯುತ ನಾರಾಯಣ PM ಗೌರವ ಅಧ್ಯಕ್ಷರೇ ಮೆರೆಗಲ ನಮ್ಮ ಸೇರಿದಂಚಿನ ಮಾತಿನ ಪರವಾದ ಧನ್ಯವಾದ ಸಲ್ಲಿಸುವುದಿಲ್ಲ. ಅಂಚನೆ ಇಂಥ ಕಾರ್ಯಕ್ರಮಗಳು ಬರೀ ಪೊರ್ಲುದ ನಮ್ಮನ ಕಾರ್ಯಕ್ರಮ ನಿರೂಪಣೆ ಮಲ್ತಿನ ಚಿತ್ರ ಶ್ರೀಯುತ ರಾಮ್ ಕುಮಾರ್ ಮಾರ್ನಾಡೆ ದೈದಿದ ಮೇರೆ ವೇದಿಕೆ ಬರ್ತದೆ ಗುರುಕಾರಡ ಮನದಿಗ್ನ ಪಡೆದು ಬಂದರಡ ವಿನಂತಿ ಮಲ್ತೊಂದಿಲ್ಲ ಅರೆಗ್ಲ ಸೇರಿದಂಚಿನ ಮಾತಿನ ಪರವಾದ ಧನ್ಯವಾದ ಸಲ್ಲಿಸುವುದಿಲ್ಲ. ಅಂಚನೆ ಮಾಧ್ಯಮದ ಮಿತ್ರರೇ ನಮ್ಮ ಕುಡ್ಲ ಟಿವಿ ತುಳುನಾಡ ವಾರ್ತೆ ಬಿದ್ರೆ ನ್ಯೂಸ್ ಮೊಕ್ಲಿಗ್ಲ ಸೇರಿದ ಮಾತಿನ ಪರವಲ್ಲ ಧನ್ಯವಾದ ಸಲ್ಲಿಸುವುದಿಲ್ಲ. ಅಂಚನೆ ಶ್ರೀಯುತ ರಾಮ್ಕುಮಾರ್ ಮಾರ್ನಾಡು ಬಾರಿ ಪೂರ್ಣದ ಕಾರ್ಯಕ್ರಮ ಇನ್ನು ಕಾಂಡೇರದ ಬಯ್ಯ ಮುಟ್ಟಲ ನಿರೂಪಣೆ ಮಲ್ತದೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾದ ಮಲ್ತು ಗೊತ್ತಿರೋ ಮೇರೆಗಳ ಸೇರಿದ ಮಾತ್ರ ಧನ್ಯವಾದ ಸಲ್ಲಿಸೊಂದು ಈ ಒಂದು ಕಾರ್ಯಕ್ರಮಗೂ ಪ್ರತ್ಯಕ್ಷವಾದ ಪರೋಕ್ಷವಾದ ಬಹುಶಃ ನಮ್ಮನ ಬ್ರಹ್ಮಶ್ರೀ ನಾರಾಯಣಗುರು ಸೇವಾದಳ ಬೊಕ್ಕ ಮಹಿಳಾ ಘಟಕದ ಮಾತಾ ಪದಾಧಿಕಾರಿನಕಲು ಸದಸ್ಯರನಕಲು ಬಾರಿ ಪೊರ್ಲುಡು ಕೇವಲ ಇನಿ ಮಾತ್ರತ್ತೆ ಜನವರಿದ ಪ್ರಾರಂಭ ಏನಂಚಿದ ನಮ್ಮನ ಕಾರ್ಯಕ್ರಮ ಪ್ರತಿ ಒಂದು ಕಾರ್ಯಕ್ರಮದಲ್ಲ ಪಾಲು ಪಡೆದು ಬಾರಿ ಪೊರ್ಲುಡು ನೆತ್ತ ಯಶಸ್ವಿ ಕಾರಣ ಆಗ್ತಾರೆ ನಿಖಿಲೆಗೆ ನಮ್ಮ ಸಮಿತಿಯ ಪರವಾದ ಅತ್ಯಂತ ಗೌರವಪೂರ್ವಕವಾದ ನಿಖಿಲೆಗಳ ಧನ್ಯವಾದ ಸಲ್ಲಿಸುವುದಿಲ್ಲ. ಅಂಚನೆ ಅವಿತ ಒಟ್ಟಿಗೂ ವಿಶೇಷವಾದ ನಮ್ಮ ಅಧ್ಯಕ್ಷರ ಪನ್ಲೆಕ್ಕನೆ 22 ಕೋಟಿ ನಮ್ಮೊಂಜಿ ಅಲ್ಪ ಸಭೆ ನಡಪ್ತಾ ಬಹುಶಃ ಎಂಗ್ಲಿಗೆ ಆಕಲು ಆ ಇಲ್ಲದಾಕಲು ಕೊರಿನಂಚಿನ ಸ್ವಾಗತ ಆ ಸಮಾಜ ನಮ್ಮ ಸಂಗುರ್ದು ಮಲ್ತಿದ್ದ ನಿರೀಕ್ಷೆ ಬಾರಿ ಪುರ್ಲುದ ಪ್ರತಿ ಒಂದು ಇಲ್ಲಡಲ್ಲ ಎಂಗ್ಲಿಗೆ ಪೋನಾಗ ಬಾಜಲು ಕೊರ್ದು ಎಂಗ್ಲಿಗೆ ಉಪಹಾರನ ಕೊರ್ದು ಬಾರಿ ಪುರ್ಲುದ ಸಭೆ ಮಲ್ಪರ ಅಕ್ಕಲೇ ಖರ್ಚು ಮಲ್ತದ ಬಾರಿ ಸೊಬ್ಬು ಎಂಗ್ಲಿಗೆ ಅವಕಾಶ ಮಲ್ತು ಕೊರಿಯರಿ ಸಂಘದ ಮಿತ್ತ ನಿಕ್ಕುದು ಈ ನನ್ನ ಚಿತ್ತಿನ ಗೌರವಗೂ ಕುಡರ ನಿಖಿಲೆಗೆ ಚಿರಋಣಿಯಾದ ನಿಖಿಲೆಗೆ ಮಾತೆರೆಗಳ ಧನ್ಯವಾದ ಸಲ್ಲಿಸುವುದಿಲ್ಲ. ಅಂಚನೆ ನಮಕ್ಕೆ ಮೆರವಣಿಗೆ ಇನಿ ಮಲ್ಪರ ಅವಕಾಶ ಮಲ್ತು ಗೊತ್ತಿನ ಚಿನ್ನ ಆರಕ್ಷಕ ಠಾಣ ಮಕ್ಕಳ ಮಾತೆರೆಗಳ ಧನ್ಯವಾದ ಸಲ್ಲಿಸುವುದಿಲ್ಲ. ಬೊಕ್ಕ ಇಂಥ ನಮ್ಮನ ರಡ್ಡ ಕಾರ್ಯಕ್ರಮಗಳ ಪೊರ್ಲುದ ಮೈದಾನದ ಅವಕಾಶ ಮಲ್ತು ಕೋರಿಯರು ಯುವಜನ ಸೇವಾ ಬೊಕ್ಕ ಕ್ರೀಡಾ ಇಲಾಖೆ ಮಕ್ಕಳಿಗೆಲ್ಲ ಧನ್ಯವಾದ ಸಲ್ಲಿಸುವುದಿಲ್ಲ. ಅಂಚನೆ ಮಾತಾ ರೀತಿಯ ನಂಗೆ ಸಹಕಾರ ಕೋರಿನ ಮೂಡಬಿದ್ದಿರದ ಪುರಸಭೆತ ಮಾತಾ ಅಧ್ಯಕ್ಷರಿಗೆ ಮಾತೆರೆಗಳ ಧನ್ಯವಾದ ಸಲ್ಲಿಸುವುದು ಇನ್ನಿತ ಕಾರ್ಯಕ್ರಮ ಮಾತೆರ್ಲ ನಿಗಳು ಸೇರಿದ ಪೊರ್ಲು ಮಲ್ತು ಕೋರಿಯರು ನಿಗಲೆ ಮಾತೆರೆಗಳ ಧನ್ಯವಾದ ಸಲ್ಲಿಸುವುದು ನನ್ನ ದುಮ್ಮು ನಡಪನ ಚಿತ್ತಿನ ನಡಪನಚ್ಚ ನಾಟಕ ಕಾರ್ಯಕ್ರಮ ನಿಗಳು ಮಾತೆರ್ಲ ಭಾಗಿಯಾವಡು ಅಂಚನೆ ಈ ಒಂದು ಕಾರ್ಯಕ್ರಮ ಪೊರ್ಲುಡು ನಮಕ್ಕೆ ಸಹಕಾರ ಕೊರಿಚ ಮಾಧ್ಯಮದ ಮಿತ್ರ ನಿಖಿಲೆಗಳ ಧನ್ಯವಾದ ಸಲ್ಲಿಸುವುದು ಇಂಥ ಕಾರ್ಯಕ್ರಮ ಮುಕ್ತಾಯ ಮಲ್ತೊಂದಲ್ಲ ಮಾತೆರೆಗಳ ನಮಸ್ಕಾರ. ಮಾತೆರೆಗಳ ಧನ್ಯವಾದನು ಸಂದೈತ ಮಲ್ತನ ಚಿತ್ನೆ ಗಿರೀಶ್ ಹಂಡೇಲು ಮೇರೆಗಳ ಸೊಲೈತು ಸೊಲ್ಮೇಂಡ ಸಂದೈತ ಮಲ್ತೊಂದು ಈ ಪೊರ್ತುಗಾನಗ ಬತ್ತನ ಚಿನ್ನ ಮಾತೆರೆಗಳ ಲಘು ಉಪಹಾರದ ವ್ಯವಸ್ಥೆ ಉಂಡು ನೆತ್ತ ಒಟ್ಟಿಗೆ ಇನಿತ್ತ ದಿನ ಕಲಾಕುಂಭ ಕುಲಾಯಿ ಕುಡ್ಲ ಅರ್ಪಣೆ ಮಲ್ಪುಣ ಚಿತ್ನ ಇನಿ ಜಗತ್ ಪ್ರಸಿದ್ಧವಾಯಿನ ಚಿತ್ನ ಅರದಲ ಅನಿ ತಿರಿದಾಂತಿನ ಪಾಡ್ದನ ಆಧಾರಿತ ಒಂಜಿ ಕನ್ನಡ ತುಮ್ಮನಗ ರೋಮಾಂಚನ ಅಪುನ ಒರಿದೈವ ಪರಮಾತ್ಮೆ ಪಂಜುರ್ಲಿ ಒಂಜಿ ಕಥಾಭಾಗದ ಪೊರ್ಲುನು ನಮ್ಮ ಮಾತೆರ್ಲ ತುವರವುಲ್ಲ ನಿಕಲ್ ಮಾತೆರ್ಲ ಐಟ ಪಾಲನೆ ಪಡೆಯೋಡು ಪನ್ಪಡಿಸದ ಭಿನ್ನಯದೊಟ್ಟಿಗೆ ಮಾತೆರೆಗಳ ಸೊಲ್ಮೆಣ್ಣ ಸಂದೇತ ಮಲ್ತೊಂದುಲ್ಲ.
ಈ ಪುರ್ತುಗಾನಗ ಬಾರಿ ಪುರ್ಲುದ ಆಲ್ಬಮ್ ಸಾಂಗ್ ಬಿಡುಗಡೆ ಆತನ ನೆತ್ತೆ ಮರು ಬೊಕ್ಕರೆ ಒಂದಿನ ತೂಪನ ಚಿತ್ನ ಪುರ್ಲು ಶ್ರೀರಾಜ್ ಸನೀಲ್ ಮೇರ್ನೆ ಒಟ್ಟು ಬಲತ ತಾಂಗಡ ಅರ್ಪಣೆ ಆಯ್ನ ಚಿತ್ನ ಬೆದ್ರದ ಪೊಲಬುದೆ ಈ ಎಷ್ಟು ಸಿಂಪಲ್ ವಿಷಯ ಆದ್ರೂ